ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ಇಡೀ ರಾಜ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಕಾಂಗ್ರೆಸ್ನ ಉಚಿತ ಗ್ಯಾರಂಟಿ ಯೋಜನೆಗಳು. ಕೆಲವರು ಇದನ್ನ ಬಿಟ್ಟಿ ಭಾಗಿಗಳು ಅಂತ ಹೇಳ್ತಾರೆ, ಅಂಡ್ ಇನ್ನು ಕೆಲವರು ಇಲ್ಲ ಇದು ಬಡವರ ಪುನಶ್ಚೇತನಕ್ಕೆ ಪುನರುಜ್ಜೀವನಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಇನ್ನು ಕೆಲವರು ಹಲವಾರು ವಿಮರ್ಶೆಗಳ ನಡುವೆ ನಾನು ಇವತ್ತು ವಿಮರ್ಶೆಯನ್ನ ಮಾಡ್ತಾ ಇರುವಂಥದ್ದು ಈ ಒಂದು ಉಚಿತ ಗ್ಯಾರಂಟಿ ಭಾಗಿಗಳ ಬಗ್ಗೆ ಮಹಿಳೆಯರು ಏನಂತಾರೆ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಬರುತ್ತೆ? ಸಹಜವಾಗಿ ಬರುತ್ತೆ. ಹೇಗಿದೆಯಪ್ಪ ಕಾಂಗ್ರೆಸ್ ಗವರ್ಮೆಂಟ್ ನ ಉಚಿತ ಭಾಗ್ಯ ಅಂತ ಬಂದಾಗ ಪುರುಷರು ಹೇಳ್ತಾರೆ, ಯಾರಿಗಪ್ಪ ಉಚಿತ ಭಾಗ್ಯ ಇದೆ? ಎಲ್ಲ ಮಹಿಳೆಯರಿಗಿರುವಂಥದ್ದು, ಮಹಿಳೆಯರಿಗೋಸ್ಕರ ಮಾತ್ರ ಕಾಂಗ್ರೆಸ್ ಗವರ್ಮೆಂಟ್ ಎಲ್ಲವೂ ಕೂಡ ಉಚಿತ ಭಾಗ್ಯವನ್ನ ಕೊಟ್ಟಿದೆ, ಪುರುಷರಿಗೋಸ್ಕರ ಏನೂ ಮಾಡಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಅನ್ನುವಂತಹ ಬಹಳ ದೊಡ್ಡದಾಗಿರುವಂತಹ ಒಂದು ಆರೋಪ ಇದೆ. ಹಾಗೆ ನಾವು ಹೇಳ್ತೀವಿ ಏನಪ್ಪ ಬಸ್ಗಳೆಲ್ಲ 50% ಮೀಸಲಾತಿಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು, ಇದು ಪುರುಷರಿಗೋಸ್ಕರ ಮಾಡಿದಂತಹ ಭಾಗ್ಯವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಅದೇನೇ ಇರಲಿ, ಕಾಂಗ್ರೆಸ್ ಮತ ಬ್ಯಾಂಕ್ ಯಾವ ರೀತಿ ಇದೆ ಅಂತ ಬಂದಾಗ ಬಹಳಷ್ಟು ಮಹಿಳೆಯರನ್ನ ಈ ಬಾರಿಯ ಚುನಾವಣೆಯಲ್ಲಿ ಮತಕ್ಕೋಸ್ಕರ ಮತವಾಗಿ ವಿಭಜನೆಯಾಗಿರುವಂತಹ ವಿಚಾರಗಳಲ್ಲಿ ಬಹಳಷ್ಟು ಮಹಿಳೆಯರ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಈ ಬಾರಿ ಪಡೆದುಕೊಂಡಿದೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಇದನ್ನ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಜಯಗಳಿಸುತ್ತೆ ಅಂತ ಬಂದಾಗ ಈ ಬಾರಿಯ ಬಿಜೆಪಿಯ 40% ಆರೋಪ ಆಗಿರ್ಬೋದು, ಅಥವಾ ಭ್ರಷ್ಟಾಚಾರ ಆಗಿರ್ಬೋದು, ಅಥವಾ ಅವರ ಒಂದು ವೈಫಲ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೊರತಾಗಿ ಈ ಕಾಂಗ್ರೆಸ್ನ 5 ಉಚಿತ ಯೋಜನೆಗಳು ಏನಿದೆ ಇದು ಬಹಳಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಅದರಲ್ಲೂ ಕೂಡ ಮಹಿಳೆಯರನ್ನ ಸೆಳೆಯುವಲ್ಲಿ ಯಾವ ರೀತಿ ಅಂತ ಬಂದಾಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆಗಳು, ಜೊತೆಗೆ ಶಕ್ತಿ ಯೋಜನೆಗಳು, ಇವೆಲ್ಲವೂ ಕೂಡ ಬಹಳಷ್ಟು ಮಹಿಳೆಯರನ್ನ, ವಿದ್ಯಾರ್ಥಿನಿಯರನ್ನ, ಯುವತಿಯರನ್ನ, ಹೆಣ್ಮಕ್ಕಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಪ್ರೇರೇಪಿಸಿದೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರು ಹೇಳುವಂತಹ ವಿಚಾರಗಳು. ಅದೇನೇ ಇರಲಿ, ಚರ್ಚೆಯನ್ನ ಮಾಡಬೇಕು. ಯಾಕೆ ಅಂತ ಬಂದಾಗ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಯೋಜನೆಗಳನ್ನ ಜಾರಿಗೆ ತರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸ್ತ್ರೀಯರು ಏನ್ ಹೇಳ್ತಾರೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಯಾಕಂದ್ರೆ ಮಹಿಳೆಯರಿಗೋಸ್ಕರ ಮಾಡಿರುವಂತಹ ಹಲವಾರು ಯೋಜನೆಗಳಿವೆ. ಮಹಿಳೆಯರು ಮತ ಹಾಕಿದಂತಹ ಮಹಿಳೆಯರು ಈ ಬಾರಿ ಈ ಯೋಜನೆಗಳ ಬಗ್ಗೆ ಏನ್ ಹೇಳ್ತಾರೆ, ಅವರ ದೃಷ್ಟಿಕೋನ ಯಾವ ರೀತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ತ್ರೀ ಶಕ್ತಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಕಾಂಗ್ರೆಸ್ ಕೊಟ್ಟ ಭರವಸೆಗಳಲ್ಲಿ ಬಹಳಷ್ಟು ಮಹಿಳೆಯರ ಒಂದು ಆರ್ಥಿಕ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಹರಿಸಿದಂತೆ ಅವರ ಪ್ರಣಾಳಿಕೆಗಳಿತ್ತು. ಜೊತೆಗೆ ಈ ಕೈ ನಾಯಕರ ಭರವಸೆಗಳನ್ನ, ಗ್ಯಾರಂಟಿಗಳನ್ನ ನಂಬಿ ಮತ ಹಾಕಿದಂತಹ ಮಹಿಳೆಯರು ಈಗ ಏನ್ ಹೇಳ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಚರ್ಚೆಯಲ್ಲಿ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬಿಫೋರ್ ದಟ್ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೋಸ್ಕರ ಯಾವ ರೀತಿಯ ವೆರೈಟಿ ಆಗಿರುವಂತಹ ಫ್ರೀ ಸ್ಕೀಮ್ಗಳನ್ನ ಕೊಟ್ಟಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೈ ನಾಯಕರ ಗ್ಯಾರಂಟಿಗಳನ್ನ ನಂಬಿ ಮತ ಚಲಾಯಿಸಿದ ವನಿತೆಯರು ಈಗ ಏನಂತಾರೆ? ಮಹಿಳೆಯರನ್ನ ಸೆಳೆಯುವ ಮೂಲಕ ಹೊಸ ಮತ ಬ್ಯಾಂಕ್ ಸೃಷ್ಟಿಸಿಕೊಳ್ಳುತ್ತಿದೆಯೇ ಕಾಂಗ್ರೆಸ್? ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 5 ಭರವಸೆಗಳನ್ನ ಈಡೇರಿಸುವುದಾಗಿ ಹೇಳಿದ್ದ ಸಿದ್ದರಾಮಯ್ಯ ಸದ್ಯ ಅವುಗಳನ್ನು ಜಾರಿಗೆ ತರಲು ನಿರ್ಧರಿಸಿದ್ದಾರೆ. ಕರ್ನಾಟಕ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ 5 ಭರವಸೆಗಳನ್ನ ನೀಡಿತ್ತು. ಈ 5 ಭರವಸೆಗಳಿಂದಲೇ ಕಾಂಗ್ರೆಸ್ ಬಹುಮತ ಪಡೆದು ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು ಎನ್ನಲಾಗುತ್ತಿದೆ. ವಿಶೇಷವಾಗಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿತ್ತು. ಹೀಗಾಗಿ ಮಹಿಳೆಯರಿಗಾಗಿ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗಳ ಮೂಲಕ ಕೊಟ್ಟ ಭರವಸೆಗಳು ಕಾಂಗ್ರೆಸ್ ಕೈ ಹಿಡಿದಿವೆ ಎನ್ನಲಾಗುತ್ತಿದೆ. ಈ ಬಾರಿ ಕಾಂಗ್ರೆಸ್ ಭರ್ಜರಿ ಗೆಲುವಿಗೆ ಮಹಿಳೆಯರು ಚಲಾಯಿಸಿದ ಮತಗಳೇ ಕಾರಣ ಎನ್ನುವ ಮಾತುಗಳು ಕೇಳಿಬಂದಿದೆ. ಹಾಗಾದ್ರೆ ಕಾಂಗ್ರೆಸ್ ಕೊಟ್ಟಿದ್ದ ಆ 5 ಭರವಸೆಗಳು ಯಾವುವು? ಕಾಂಗ್ರೆಸ್ ಪಂಚ ಗ್ಯಾರಂಟಿ: ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗೆ ಮನಸೋತ ಸ್ತ್ರೀ ಶಕ್ತಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೃಹಜ್ಯೋತಿ ಯೋಜನೆಯಡಿ ತಿಂಗಳಿಗೆ 200 ಯೂನಿಟ್ ವರೆಗೆ ವಿದ್ಯುತ್ ಉಚಿತ ಅಂತ ಕಾಂಗ್ರೆಸ್ ಭರವಸೆಯನ್ನ ನೀಡಿತ್ತು. ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯೊಡತಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುವುದಾಗಿ ಗ್ಯಾರಂಟಿ ಕೊಟ್ಟಿತ್ತು. ಜೊತೆಗೆ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್, ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕಾರ್ಡುದಾರರಿಗೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿ ಉಚಿತವಾಗಿ ನೀಡುವುದಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು. ಮಾತ್ರವಲ್ಲದೆ ಯುವ ನಿಧಿ ಯೋಜನೆಯಡಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000, ಡಿಪ್ಲೊಮಾ 1,500 ನೀಡುವುದಾಗಿ ಭರವಸೆ ಕೊಟ್ಟಿತ್ತು. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸರ್ಕಾರ. ಕೊಟ್ಟ ಮಾತಿನಂತೆ 5 ಭರವಸೆಗಳನ್ನು ಜಾರಿಗೆ ತರುವುದಾಗಿ ಇಂದು ಸಿದ್ದರಾಮಯ್ಯ ಹೇಳಿದ್ದಾರೆ.
ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಪಡೆಯುವವರು ತಮ್ಮ ಬ್ಯಾಂಕ್ ಖಾತೆ ಆಧಾರ್ ಸಂಖ್ಯೆ ಒದಗಿಸಬೇಕಾಗುತ್ತೆ. ಮನೆ ಯಜಮಾನಿಗೆ ಈ ಗ್ಯಾರಂಟಿ ಅನ್ವಯವಾಗುತ್ತೆ. ಅವರ ಖಾತೆಗೆ ಹಣ ಜಮಾ ಮಾಡಲು ಜೂನ್ 15ರಿಂದ ಜುಲೈ 15ರವರೆಗೆ ಆನ್ಲೈನ್ ಅರ್ಜಿ ಹಾಕಬೇಕು. ಜುಲೈ 15 ಆಗಸ್ಟ್ 15ರವರೆಗೆ ಪರಿಶೀಲಿಸಿದ ನಂತರ ಅವರಿಗೆ ಪ್ರತಿ ತಿಂಗಳು ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ. ಇದರಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಎರಡಕ್ಕೂ ಅನ್ವಯವಾಗುತ್ತೆ ಅಂತ ಹೇಳಿದ್ರು. ಜುಲೈ 1ರಂದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಆಹಾರ ಧಾನ್ಯ. ಇನ್ನು ಜುಲೈ 1ರಂದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತೆ. ಮಾತ್ರವಲ್ಲದೆ ಜೂನ್ 11ರಿಂದ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. 2022-23ರಲ್ಲಿ ವ್ಯಾಸಂಗ ಮಾಡಿ ಪಾಸಾದ ಎಲ್ಲಾ ಪದವೀಧರರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಪಾವತಿಸಿ ಜುಲೈ 1ರಿಂದ ಗೃಹಜ್ಯೋತಿ ಯೋಜನೆಯಡಿ 200 ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರ ಕಡೆ ಮಾತ್ರ ಒಲವನ್ನ ಹೊಂದಿದೆ. ಕಾಂಗ್ರೆಸ್ನ ಮತ ಬ್ಯಾಂಕ್ ಅಂದ್ರೆ ಅಲ್ಪಸಂಖ್ಯಾತರು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೀಗ ಕಾಂಗ್ರೆಸ್ ಭರವಸೆಗಳಿಂದಾಗಿ ಗೆಲುವು ಸಾಧಿಸಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಕಾಂಗ್ರೆಸ್ ಕೊಟ್ಟ ಭರವಸೆಗಳಲ್ಲಿ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ. ಕಾಂಗ್ರೆಸ್ ಕೊಟ್ಟ ಭರವಸೆಗಳಲ್ಲಿ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಲಾಗಿದೆ. ಹೀಗಾಗಿ ಮಹಿಳಾ ಮತದಾರರೇ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಎನ್ನಲಾಗುತ್ತಿದೆ. ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳನ್ನು ನಂಬಿ ಮಹಿಳೆಯರು ಮತ ಚಲಾಯಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಜಾತಿ ಆಧಾರಿತ ಮತ ಬ್ಯಾಂಕ್ ಅಂತ ಹೇಳಲಾಗ್ತಾ ಇತ್ತು. ಆದರೀಗ ಮಹಿಳೆಯರನ್ನ ಸೆಳೆದು ಬಹುದೊಡ್ಡ ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿದ ಕಾಂಗ್ರೆಸ್ ಅನ್ನೋ ಅನುಮಾನ ಜನಸಾಮಾನ್ಯರಲ್ಲಿ ಮೂಡಿಸಿದೆ. ಮಹಿಳೆಯರನ್ನ ಸೆಳೆಯುವ ಮೂಲಕ ಹೊಸ ಮತ ಬ್ಯಾಂಕಿಗೆ ಕೈ ಹಾಕಿತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ. ಸದ್ಯ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಕಾಂಗ್ರೆಸ್ನ ಈ ಒಂದು ಉಚಿತ ಭಾಗ್ಯಗಳನ್ನ ನೋಡಿದಾಗ ಬಹಳಷ್ಟು ಭಾಗ್ಯಗಳನ್ನ ಕೊಟ್ಟಿರುವಂತದ್ದು ಉಚಿತವಾಗಿ ಮಹಿಳೆಯರಿಗೆ ಅನ್ನುವಂಥ ದೊಡ್ಡ ಆರೋಪ ಇದೆ. ನಮ್ಗಳಿಗೆ ಏನಿಲ್ಲ ಉಚಿತ ಭಾಗ್ಯ ಹೇಳುವುದೇನಿದ್ರು ಕೂಡ ಮಹಿಳೆಯರಿಗೆ ಅನ್ನುವಂತಹ ವಿಚಾರಗಳನ್ನ ಹೇಳುತ್ತೆ. ಅದೇನೇ ಇರಲಿ, ಚರ್ಚೆಗಳು ಆ ರೀತಿಯ ಆರೋಪಗಳು ಮಾಡುವಂತದ್ದು ಪುರುಷರು ಮಾಡ್ತಾ ಇದ್ದಾರೆ. ಏನ್ ಮಾಡಕ್ಕಾಗಲ್ಲ, ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರುಗಳು ಹೇಳ್ತಾ ಇರುವಂತದ್ದೇನೇ ಇರಲಿ, ಚರ್ಚೆಯನ್ನ ಮಾಡಬೇಕು. ಆರೋಗ್ಯಕರವಾಗಿರುವಂತಹ ಚರ್ಚೆ ಯಾವ ರೀತಿ ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರ ಹೇಳಿದಂತಹ ಮಾತುಗಳನ್ನ ನುಡಿದಂತೆ ನಡೆದಿದ್ಯಾ? ಮಹಿಳೆಯರು ಏನ್ ಹೇಳ್ತಾರೆ, ಅವರಿಗೆ ನಿಜವಾಗ್ಲೂ ಕೂಡ ಈ ಸೌಲಭ್ಯಗಳು ಸಿಗ್ತದಾ ಅನ್ನುವಂತಹ ಪ್ರಶ್ನೆಗಳು, ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, 3 ಮಹಿಳೆಯರು ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ಪೆಷಲ್ ಆಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಿಜೆಪಿಯಿಂದ ಮಹಿಳಾ ಮಂಜುಳಾ ರಾವ್ ಅವರು, ಬಿಜೆಪಿ ವಕ್ತಾರರು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ಮರಿಯಮ್ಮ ಥಾಮಸ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ. ಕಾಂಗ್ರೆಸ್ ಇಂದ ಮರಿಯಮ್ಮ ಥಾಮಸ್ ಅವರು, ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರು ಇದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. 3 ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, 3 ಮಹಿಳೆಯರು. ಹಾಗಾಗಿ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಮಹಿಳೆಯರು ಏನು ಹೇಳ್ತಾರೆ ಕಾಂಗ್ರೆಸ್ನ ಉಚಿತ ಯೋಜನೆಗಳ ಬಗ್ಗೆ ಅಥವಾ ಬಿಟ್ಟಿ ಭಾಗ್ಯಗಳ ಬಗ್ಗೆ, ಇಂತಹ ಒಂದು ಆರೋಪಗಳು. ಅದೇನೇ ಇರಲಿ, ತಮ್ಮ ಒಂದು ಅಭಿಪ್ರಾಯ ಯಾವ ರೀತಿ ಇದೆ ಈ ಒಂದು ಕಾಂಗ್ರೆಸ್ನ ಯೋಜನೆಗಳ ಬಗ್ಗೆ, ಆ ಬಗ್ಗೆ ಕೂಡ ನಾನು ಮಾತುಗಳನ್ನು ಆಡ್ತೀನಿ. ಆ ಬಗ್ಗೆ ಕೂಡ ತಮ್ಮಗಳ ಕಡೆಗಳನ್ನ ನಾನು ಸ್ವೀಕಾರ ಮಾಡ್ತೀನಿ. ಅಭಿಪ್ರಾಯ ಕಡೆಗಳು ಮುಕ್ತವಾಗಿರುವಂಥ ಅವಕಾಶ ಇದೆ. ನಾನು ನೇರವಾಗಿ ಹೋಗ್ತಾ ಇರುವಂಥದ್ದು ಕಾಂಗ್ರೆಸ್ನಿಂದ. ಯಾಕಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಈ ಒಂದು ಉಚಿತವಾಗಿರುವಂತಹ ಯೋಜನೆಗಳನ್ನು ಜಾರಿಗೆ ತಂದಿರುವಂಥದ್ದು. ಇದರ ಜೊತೆಗೆ ಬಹಳ ದೊಡ್ಡ ಆರೋಪ ಇದೆ, ಪ್ರತಿ ಯೂನಿಟ್ಗೆ 70 ಪೈಸೆಯನ್ನ ಕಾಂಗ್ರೆಸ್ ಗವರ್ಮೆಂಟ್ ಜಾಸ್ತಿ ಮಾಡಿದೆ. ಗಾಯದ ಮೇಲೆ ಬರೆ ಎಳಿತಾ ಇದೆ. ಅಥವಾ ಒಂದ್ ಕಡೆಯಲ್ಲಿ ಭಾಗ್ಯ ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಯಲ್ಲಿ 70 ಯೂನಿಟ್ ಯಾಕೆ ಜಾಸ್ತಿ ಮಾಡಿದ್ರಿ ಅನ್ನುವಂತಹ ಬಹಳ ದೊಡ್ಡ ಹೋರಾಟಗಳು ಇವತ್ತು ಬೆಳಗಿನಿಂದ ನಡೀತಾ ಇದೆ ಬಿಜೆಪಿ ಅವರಿಂದ. ಕೇಳೋಣ, ಅದರ ಬಗ್ಗೆ ಕೂಡ ನಾನು ಮಾತಾಡಬೇಕು. ಯಾಕಂದ್ರೆ ಒಂದ್ ಕಡೆಯಲ್ಲಿ ಕೊಡ್ತೀರಾ, ಇನ್ನೊಂದ್ ಕಡೆಯಲ್ಲಿ ತೆಗೆದುಕೊಳ್ತೀರಾ ಅನ್ನುವಂತಹ ಪ್ರಶ್ನೆಗಳು ಜನರು ಕೇಳ್ತಾ ಇದ್ದಾರೆ. ನಾನು ಫಸ್ಟ್ ರಿಯಾಕ್ಷನ್ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನ ಮಹಿಳಾ ವಕ್ತಾರರು ಮರಿಯಮ್ಮ ಥಾಮಸ್ ಅವರು, ಫಸ್ಟ್ ರಿಯಾಕ್ಷನ್ ಮೇಡಮ್, ಏನ್ ಹೇಳ್ತೀರಾ? ಮಹಿಳೆಯರಿಗೋಸ್ಕರ ಮಾತ್ರ ಅಲ್ಲ ಇದು ಸ್ಕೀಮ್. ಇದು ಸ್ಕೀಮ್ ಜನರಿಗೋಸ್ಕರ, ಜನರನ್ನು ಆರ್ಥಿಕವಾಗಿ ಅಂದ್ರೆ ಫಿನಾನ್ಷಿಯಲಿ ಸೌಂಡ್ ಮಾಡ್ಲಿಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ 200 ಯೂನಿಟ್ ಉಚಿತವಾಗಿ ಕೊಟ್ರೆ ಅದು ಮಹಿಳೆ ಮಾತ್ರ ಅಲ್ಲ ಯೂಸ್ ಮಾಡುವಂತದ್ದು, ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಅಲ್ವಾ. ಒಂದು ಎರಡನೇದ್ದು, ಅಕ್ಕಿ ಉಚಿತವಾಗಿ ಸಿಕ್ಕಿದ್ರೆ ಮಹಿಳೆ ಮಾತ್ರ ಅಲ್ಲ ಊಟ ಮಾಡುದು, ಒಂದು ಮನೆ ಬೆಳಗ್ತದೆ. ಮತ್ತೆ ಮಹಿಳೆಗೆ 2,000 ರೂಪಾಯಿ ಕೊಟ್ರೆ ಅದು ಮನೆಗೆ ಯೂಸ್ ಆಗ್ತದೆ, ಅದು ಹೊರಗೆಲ್ಲಿ ಯೂಸ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಯುವ ನಿಧಿಯಲ್ಲಿ ಯುವಕರಿಗೆ ಅದು ಮಹನೀಯರು ಮಹಿಳೆಯರು ಅಂತಿಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ರಿಗೂ ಸಿಗ್ತದೆ. ಸೊ ಇದೆಲ್ಲವೂ ಜನಸಾಮಾನ್ಯರಿಗೆ ತಲುಪುವಂಥದ್ದು. ಮಹಿಳೆಗೆ ಕೊಟ್ರೆ ಮಾತ್ರ ಅದು
ಮನೆಗೆ ತಲುಪುತ್ತದೆ ಎಂಬ ಉದ್ದೇಶದಿಂದ ಇದು ಮಹಿಳೆಯರಿಗೋಸ್ಕರ ಇದ್ದ ಸ್ಕೀಮ್ ಅಂತ ಹೇಳ್ಕೊಂಡು ಮಾಡಿ ಹೊರತು ಇದು ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಅವರನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ ಮಾಡಿದಂತ ಸ್ಕೀಮ್ಗಳಿದು. ಇದು ಮಾಡಿದ್ರಲ್ಲಿ ಇದು ಬಿಟ್ಟಿ ಅಂತ ಹೇಳಲ್ಲ. ಇದಕ್ಕೆ ಮೊದಲು ಕೊಟ್ಟಿದ್ದಾರೆ, ಅಕ್ಕಿ ಉಚಿತ ಕೊಟ್ಟಿದ್ದಾರೆ, ನಮ್ಮ ಅಮ್ಮ ಕ್ಯಾಂಟೀನ್ ಇತ್ತು, ಎಂತದ್ದು ಇಂದಿರಾ ಕ್ಯಾಂಟೀನ್ ಇತ್ತು. ಇದೆಲ್ಲ ಜನರಿಗೆ ಬರೀ ಕಮ್ಮಿ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ 10 ರೂಪಾಯಿಗೆ ಸಿಗ್ತಾ ಇತ್ತು. ಅದನ್ನೆಲ್ಲ ಇವರು ಕ್ಯಾನ್ಸಲ್, ಬಿಜೆಪಿ ಸರ್ಕಾರ ಬಂದ ಕೂಡಲೇ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಯಾಕಂದ್ರೆ ಬಡವರಿಗೆ ಸಿಕ್ಕುವಂಥದ್ದು. ನಾನು ಕೇಳುವಂಥದ್ದು ಉಚಿತ ಅಂತ ಹೇಳಿ, ಉಚಿತ ಯೂನಿಟ್ 200 ಯೂನಿಟ್ ಅಂತ ಹೇಳಿದ್ರೆ ನಿಮಗೆ ಅಗ್ರಿಕಲ್ಚರಿಸ್ಟ್, ದೊಡ್ಡ ದೊಡ್ಡ ಅಗ್ರಿಕಲ್ಚರಿಸ್ಟ್ಗೆ ಎಷ್ಟು ಉಚಿತವಾಗಿ ಎಲೆಕ್ಟ್ರಿಸಿಟಿ ಕೊಡ್ತಾರೆ? ಅದು ಉಚಿತ ಆಗುದಿಲ್ವಾ? ಪಾಪ ಬಡವರಿಗೆ ಕೊಡುವಾಗ ಮಾತ್ರ ಇದು ಉಚಿತ ಅಂತ ಹೇಳಿ ಕಮೆಂಟ್ ಮಾಡುವಂಥದ್ದು ಯಾಕೆ? ಸೊ ಇದು ಉಚಿತ ಅಲ್ಲ, ಯಾರಿಗೆ ಅರ್ಹತೆ ಉಂಟು ಅವರಿಗೆ ಇದನ್ನು ಕೊಡ್ಲೇಬೇಕು. ಆರ್ಥಿಕವಾಗಿ ಬಲರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಆದ್ರೆ ಇಂಥದ್ದೆಲ್ಲ ಮಾಡ್ಬೇಕಾದದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಒಳ್ಳೆ ಕೆಲಸಗಳನ್ನೇ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನು ಮಾಡಿದ್ದಾರೆ. ಬಹುಶಃ ಈ ಮಹಿಳೆಯರಿಗೆ ಅಂತ ಹೇಳುವಂಥದ್ದು ಅದು ತಪ್ಪು. ಮಹಿಳೆಗೆ ಕೊಡುವುದರಿಂದ ಅದು ಮಹಿಳೆಯರಿಗೂ ತಲುಪುತ್ತದೆ. ಆದ ಕಾರಣ ಅದು ಮಹಿಳೆಯರ ಹೆಸರಲ್ಲಿ ಕೊಡ್ತಾ ಇರುವಂತದ್ದು. ಓಕೆ, ಇದು ಮಹಿಳೆಯರಿಗೆ ಅನ್ನುವಂಥದ್ದು ಹೇಳುವಂತ ತಪ್ಪಂದ್ರೆ ಮಹಿಳೆಯರಿಗೆ ಕೊಟ್ರೆ ಎಲ್ಲಿ ತಲುಪಬೇಕು ಅದು ತಲುಪುತ್ತೆ. ಓಕೆ, ದಟ್ಸ್ ವೈ ಮಹಿಳೆಯರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ತಾವು ಹೇಳುವಂತದ್ದು. ಓಕೆ, ಬರ್ತೇನೆ ಮೇಡಮ್. ಅದಕ್ಕೆ ಫಸ್ಟ್ ರಿಯಾಕ್ಷನ್. ಎಸ್ ಮೇಡಮ್, ಬಿಜೆಪಿ ಅವರು ಏನ್ ಹೇಳ್ತಾರೆ ಮೇಡಮ್? ಒಂದ್ ಕಡೆ ಇಂಪಾಸಿಬಲ್ ಅನ್ನೋ ವಿಚಾರಗಳನ್ನು ತಾವು ಹೇಳ್ತಾ ಇದ್ರಿ, ಇದು ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಆದ್ರೆ ಇದು ಸಾಧ್ಯ ಆಗಿದೆ, ಈಗಾಗಲೇ ಹಲವಾರು ಯೋಜನೆಗಳು ಜಾರಿ ಆಗ್ತಾ ಇದೆ. ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ, ಈಗ ಮೇಡಮ್ ಹೇಳಿದ ಹಾಗೆ ಅದನ್ನ ಜಾರಿ ಮಾಡ್ತೇವೆ ಅಂತ ಹೇಳಿದರೆ ಜುಲೈಯಿಂದ ಜೂನ್ 15 ನಂತರದಿಂದ ಜುಲೈಯಿಂದ ಅಂತ ಹೇಳ್ತಾ ಇದ್ರೆ, ಇದರಲ್ಲಿ ಕೆಲವು ಯೋಜನೆಗಳನ್ನ ನೋಡಿದ್ರೆ ಈಗ ನೀವು ಹೇಳಿದ ಹಾಗೆ ಯಾರಿಗೆ ಇದರಿಂದ ಬೆನಿಫಿಟ್ ಆಗ್ತದೆ ಅನ್ನೋದನ್ನ ಗಮನದಲ್ಲಿ ಇರಿಸಬೇಕಾಗ್ತದೆ ನಾವು. ಈಗ ಇದರಲ್ಲಿ ಕೊನೆಗೆ ತೊಂದರೆಗೆ ಒಳಗಾಗುವವರು ಮಧ್ಯಮ ವರ್ಗದವರು. ಯಾಕೆ ಅಂತ ಹೇಳಿದ್ರೆ ನಾವು ನೋಡಿದ್ದೇವೆ, ಈಗ ಒಂದು ಯೋಜನೆಯನ್ನ ನೋಡಿದ್ರೆ ಉಚಿತ ವಿದ್ಯುತ್ ಅಂತ ಹೇಳಿದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನುವಂತ ಒಂದು ಗ್ಯಾರಂಟಿಯನ್ನ ಅವ್ರು ಕೊಟ್ಟಿರೋದು. ಆದ್ರೆ ಈಗ ನೋಡ್ತಾ ಹೋದ್ರೆ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಅದರ ಹಿಂದೆ ಬರ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡ್ಲೇಬೇಕಾಗ್ತದೆ, ನಾವು ಮಾತಾಡ್ಲೇಬೇಕಾಗ್ತದೆ. ಯಾವಾಗ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದಾಗ ಮನೆಗೆ ಹೋಗಿ ಇದೆಲ್ಲ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಹೇಳಿ ಇದನ್ನ ನಂಬಿ 85% ನಮ್ಮಲ್ಲಿ ಈಗ ನಾವು ನೋಡಿದ್ರೆ ಮಧ್ಯಮ ವರ್ಗದವರು ಜಾಸ್ತಿ ಇರುವುದು. ಇಡೀ ನಮ್ಮ ಕರ್ನಾಟಕದಲ್ಲಿ ಮಧ್ಯಮ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈಗ ಆ ಮಧ್ಯಮ ವರ್ಗದವರಲ್ಲಿ 85% ಅವರಿಗೆ ಓಟ್ ಹಾಕಿರ್ಬೋದು. ಓಟ್ ಹಾಕಿದ್ದಾಗ ಅವ್ರು ಅದರಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಹೊರತ ಬಂದಿರೋದು ಯಾರಿಗೆ ಅಂತ ಹೇಳಿದ್ರೆ ಇದೇ ಮಧ್ಯಮ ವರ್ಗದವರಿಗೆ. ಈಗ ನಾವು ಹೇಳಿದಾಗೆ ಉಚಿತ ವಿದ್ಯುತ್ ಅನ್ನ ಕೊಡ್ಲಿಕ್ಕೆ ಹೋಗಿ ಒಂದು ಫಿಕ್ಸ್ಡ್ ರೇಟ್ ಅನ್ನ ಮತ್ತೆ ಇದರಲ್ಲಿ ಜಾಸ್ತಿಯನ್ನ ಮಾಡಿರೋದು ಕಾಣ್ತಾ ಇದೆ ನಮಗೆ ಇದರಲ್ಲಿ. ಸೊ ಇದು ಉಚಿತ ಹೇಗೆ ಆಗ್ತದೆ? ಒಂದು ಕೈಯಲ್ಲಿ ಕೊಟ್ಟಾಗೆ ಮಾಡುದು, 100 ರೂಪಾಯಿಯನ್ನು ಕೊಟ್ಟಾಗೆ ಮಾಡುದು, 500 ರೂಪಾಯಿಯನ್ನ ತಗೊಳ್ಳುವಂಥದ್ದು, ಇದು ಇಲ್ಲಿ ನಮಗೆ ಕಾಣ್ತಾ ಇದೆ. ಹಾಗೆ ಸ್ಪಷ್ಟವಾಗಿರುತ್ತೆ, ಇಲ್ಲಿ ಯೋಜನೆಗಳು ಭಾಗಿಗಳು ಏನಿಲ್ಲ, ಉಚಿತಗಳು ಏನಿಲ್ಲ ಅಂತ ಖಂಡಿತ ಉಚಿತಗಳಾಗಿ ಬರ್ತಾ ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದವರ ಜನರ ಮೇಲೆ ಈಗ ಹೇರಿಕೆ ಆಗ್ತಾ ಇದೆ. ಇವತ್ತು ಈಗ ವಿದ್ಯುತ್ನ ಮೇಲೆ ಹೇರಿಕೆ ಮಾಡಿದ್ದಾರೆ, ನಾಳೆ ಎಲ್ಲ ಟ್ಯಾಕ್ಸ್ ಗಳ ಮೇಲೆ ಬರ್ತದೆ. ಈಗ ನಮಗೆ ಏನು ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಇರ್ಬೋದು, ಆ ಟ್ಯಾಕ್ಸ್ ಇರ್ಬೋದು, ಈ ಟ್ಯಾಕ್ಸ್ ಇರ್ಬೋದು, ಎಲ್ಲಾ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ. ಇದರಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟುವವರು ಯಾರು? ನಾವು ಮಧ್ಯಮ ವರ್ಗದವರು ಕಟ್ಟುವಂಥದ್ದು. ಮಧ್ಯಮ ವರ್ಗದವರು ಟ್ಯಾಕ್ಸ್ ಅನ್ನ ದುಡಿದು ತಂದು ಟ್ಯಾಕ್ಸ್ ಅನ್ನ ಕಟ್ತಾರೆ. ಅದರಲ್ಲಿ ಇದೆಲ್ಲ ಯೋಜನೆಗಳಿಗೆ ಅಂತ ಹೇಳಿ ಬಳಕೆ ಆಗ್ತದೆ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಬಸ್ ಸಾರಿಗೆ ಉಚಿತ ಇದೆ ಅಂತ ಹೇಳಿದ್ದಾರೆ. ಸಾರಿಗೆ ಉಚಿತ ಅಂತ ಹೇಳಿದ ಕ್ಷಣ ಈಗ ಅದಕ್ಕೆ ಒಂದೊಂದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತಾ ಇದೆ, ಅದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದ್ರೆ ಎಷ್ಟು ಜನರಿಗೆ ಅದರ ಲಾಭ ಇದೆ ಅನ್ನುವಂಥದ್ದು. ಸೊ ಆಲ್ರೆಡಿ ಈಗ ಸಾರಿಗೆ ಸಂಸ್ಥೆ ಏನಿದೆ ಅದು ಆಲ್ರೆಡಿ ಮುಳುಗಡೆ ಆಗ್ತಾ ಇದೆ, ನಷ್ಟದಲ್ಲಿ ಇದೆ. ಈಗ ಅದನ್ನ ಮೇಲೆತ್ತಬೇಕು ಹೇಗೆ ಅನ್ನೋದನ್ನ ನೋಡಿದ್ರ ಬದಲು ಈಗ ಅವರಿಗೆ ಪ್ರತಿ ತಿಂಗಳು ಸಂಬಳಕ್ಕೆ, ಕೋವಿಡ್ ನಲ್ಲಿ ಆದಂತ ನಷ್ಟಕ್ಕೆ ಸಂಬಳಕ್ಕೆ ಹೋಗ್ತಾ ಇದೆ, ಅದಕ್ಕೆ ಸರ್ಕಾರ ಆಲ್ರೆಡಿ ಕೊಡ್ತಾ ಇದೆ. ಅದರ ನಡುವಿನಲ್ಲಿ ಈಗ ಉಚಿತವನ್ನ ಕೊಡ್ಲಿಕ್ಕೆ ಹೋಗಿ ಇನ್ನಷ್ಟು ನಷ್ಟಕ್ಕೆ ಅವರನ್ನ ದೂಡ್ತಾ ಇದ್ದಾರೆ, ಸಾರಿಗೆ ಸಂಸ್ಥೆಯನ್ನ ದೂಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಿಯಾದ್ರೂ ಸಾರಿಗೆ ಬಸ್ಸುಗಳು ಉಚಿತ ಪ್ರಯಾಣದಲ್ಲಿ ಹೋಗುವಂತವರಿಗೆ ನಡುದಾರಿಯಲ್ಲಿ ಡೀಸೆಲ್ ಅಲ್ಲ ಅಂತ ಹೇಳಿ ನಿಂತು ಅವರನ್ನ ಅರ್ಧದಲ್ಲಿ ಇಳಿಸಿದ್ರು ಕೂಡ
ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ನಾನು ಹೇಳುವಂತದ್ದು. ಓಕೆ, ಆ ರೀತಿ ದಿವಾಳಿ ಆಗುತ್ತೆ ಅಂತ ತಾವು ಹೇಳ್ತೀರಿ. ಖಂಡಿತ. ಓಕೆ, ಎನಿವೆ ಮೇಡಮ್, ನಿಮ್ಮಲ್ಲಿ ಬಿಜೆಪಿಯವರಲ್ಲೇ ಕೇಳಬೇಕು. ನಾನು ಪ್ರತಿ ಬಾರಿ ಈ ಒಂದು ವಿಚಾರವನ್ನ ಕೇಳ್ತೀನಿ, ಈ ಬಾರಿಯ ಬಿಜೆಪಿಯ ಈ ಸೋಲಿಗೆ ಏನ್ ಕಾರಣ ಅನ್ನುವಂಥದ್ದು. 65 ಸೀಟ್ಗಳು, 135 ಬರೋಬ್ಬರಿ ಬಹುಮತಗಳು 3 ದಶಕಗಳ ಬಳಿಕ ಕಾಂಗ್ರೆಸ್ ಸಿಕ್ಕಿರುವಂತದ್ದು. ನಾಟ್ ಓನ್ಲಿ ಕಾಂಗ್ರೆಸ್, ಒಂದು ಕರ್ನಾಟಕದಲ್ಲಿ ಮೆಜಾರಿಟಿ ಎಷ್ಟು ದೊಡ್ಡದಾಗಿರೋ ಮೆಜಾರಿಟಿ ಬಂದಿರುವಂಥದ್ದು. ವೈ ಅಂತ ಬಂದಾಗ ಈ ಒಂದು ಉಚಿತ ಭಾಗಿಗಳು ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ ಏನೂ ಇರಲಿಲ್ಲ, ಮೋದಿಯನ್ನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಮೋದಿ ಅವರನ್ನ ಕರ್ಕೊಂಡು ಬರ್ತೀರಿ, ರೋಡ್ ಶೋ ಮಾಡಿಸ್ತೀರಿ, ಅಥವಾ ಒಂದು ಸಭೆ ಸಮಾರಂಭಗಳನ್ನ ಮಾಡ್ತೀರಿ, ಸಮಾವೇಶಗಳನ್ನ ಮಾಡ್ತೀವಿ, ಅದನ್ನು ಬಿಟ್ಟರೆ ಬೇರೆ ಏನಿರಲಿಲ್ಲ ತಮ್ಮಲ್ಲಿ. ಆದರೆ ಕಾಂಗ್ರೆಸ್ ಅವರು ಕೆಲಸವನ್ನ ಮಾಡಿದ್ದಾರೆ, ಬಿಕಾಸ್ ಆಫ್ ಉಚಿತ ಭಾಗ್ಯ ಅವ್ರು ಗೆದ್ದಿದ್ದಾರೆ. ಏನ್ ಹೇಳ್ತೀರಾ? ಮೋದಿ ಅವರನ್ನ ಎದುರಲ್ಲಿ ಇಟ್ಟುಕೊಂಡು ನಾವು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಸುಳ್ಳು. ಒಂದು ಕಡೆಯಲ್ಲಿ ಖಂಡಿತವಾಗಿ ಮೋದಿ ಅವರು ಮಾನದಂಡಗಳು ಯಾಕೆ ಸೋತ್ರಿ? ಮೋದಿ ಅವರು ನಮ್ಮ ನಾಯಕರು, ಅವರು ಬಂದಿದ್ದಾರೆ, ಕ್ಯಾಂಪೇನ್ ಮಾಡಿದ್ದಾರೆ, ಅದು ಒಂದು ಹಂತ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಬಹಳಷ್ಟು ಅಭಿವೃದ್ಧಿಗಳು ಇಲ್ಲಿ ನಡೆದಿದೆ, ಸಾಕಷ್ಟು ಅಭಿವೃದ್ಧಿಗಳು. ಈಗ ನಾವು ಮಂಗಳೂರಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಅಭಿವೃದ್ಧಿಗಳು ನಡೆದಿದೆ ನಮ್ಮಲ್ಲಿ. ಆದ್ರೆ ಕಾಂಗ್ರೆಸ್ನವರು ಏನು ಉಚಿತ ಗ್ಯಾರಂಟಿ ಅಂತ ಹೇಳಿದಾಗ ನೋಡಿ, ನಮ್ಮಲ್ಲಿ ಏನಾದ್ರೂ ಒಂದು ಉಚಿತ ಅಂತ ಹೇಳುವಾಗ ಎಲ್ರಿಗೂ ಟೆಂಪ್ಟ್ ಆಗುವಂತದ್ದು ಸಹಜ. ಅದೇ ಒಂದು ಯೋಚನೆಯಿಂದ ಮಹಿಳೆಯರು, ಪುರುಷರು, ಅದಕ್ಕೆ ನಾನು ಹೇಳಿದೆ, ಒಂದಷ್ಟು ಜನರು ಅವರಿಗೆ ಓಟ್ ಹಾಕಿದ್ದಾರೆ ಈ ಉಚಿತ ಯೋಜನೆ ಅಂತ ಹೇಳಿಕೊಂಡು. ಅದೇ ಓಟ್ ಹಾಕಿದಂತಹ ಮತದಾರಿಗೆ ಈಗ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳುವಂತದ್ದು. ಯಾಕೆ ಬೇರೆ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗ್ತಾ ಇದ್ದಾರೆ. ಆ ಗ್ಯಾರಂಟಿ ಕಾರ್ಡ್ ತೆಗೆದು ನೋಡಿ, ಅದರಲ್ಲಿ ಏನಾದ್ರೂ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ ಅಂತ. ಈಗ ಸಾಧಾರಣವಾಗಿ ಏನಾಗ್ತದೆ, ಯಾವುದೇ ಒಂದು ನಾವು ಕೂಪನ್ ಗಳನ್ನ ಕೊಡುವಾಗ ಅಥವಾ ಏನಾದ್ರೂ ಕೊಡುವಾಗ ಒಂದು ಸಣ್ಣದಿರ್ತದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಇರ್ತದೆ ಅದರಲ್ಲಿ. ಈ ಯೋಜನೆ, ಈ ಗ್ಯಾರಂಟಿ ಕಾರ್ಡ್ ಅಲ್ಲಿ ಏನಾದ್ರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಇದೆಯಾ ಅನ್ನೋದನ್ನು ಒಂದು ನೋಡ್ಬೇಕು. ನೇರವಾಗಿ ಅವರು ಇಷ್ಟು ನಾವು ಕೊಡ್ತೇವೆ, 5 ಯೋಜನೆಗಳನ್ನ ನಾವು ನೇರವಾಗಿ ಜನರಿಗೆ ಕೊಡ್ತೇವೆ, ನಾವು ಅಧಿಕಾರಕ್ಕೆ ಬಂದ ಮರುದಿನದಿಂದ ಇದು ಇಂಪ್ಲಿಮೆಂಟೇಷನ್ ಅಂತ ಹೇಳಿರುವಂತದ್ದು ನಮ್ಗೆಲ್ರಿಗೂ ಗಮನಕ್ಕೆ ಇದೆ. ಈಗ ಅದನ್ನ ಹೇಳಿದ ನಂತರ ಕೂಡ ಈಗ ಏನ್ ಮಾಡ್ತಾ ಇದ್ದಾರೆ, ಒಂದೊಂದನ್ನೇ ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಯುವ ನಿಧಿಯನ್ನ ನೋಡಿ ನೀವೀಗ. ಯುವ ನಿಧಿ ಯಾರು ಎಜುಕೇಟೆಡ್, ಡಿಗ್ರಿ ಮತ್ತೆ ಡಿಪ್ಲೊಮಾ ಆದವರಿಗೆ ವಿದ್ಯೆಗೆ ಕೆಲಸ ಇಲ್ಲದಿದ್ರೆ ಅವರಿಗೆ ಹಣ ಕೊಡುವಂತದ್ದು 3,000 ಮತ್ತೆ 1,500 ಕೊಡುವಂತದ್ದು. ಈಗ ಏನಿದೆ ಅವರದು 2022ರಿಂದ 23ರ ಅವಧಿಯಲ್ಲಿ 6 ತಿಂಗಳು. ನಿನ್ನೆಷ್ಟೇ ನಾನು ಸ್ಟೇಟ್ಮೆಂಟ್ ಓದಿದೆ, 6 ತಿಂಗಳಲ್ಲಿ. ಆದ್ರೂ ನಾನು ಕೇಳ್ಬೋದು, ಉಚಿತ ಭಾಗಿಗಳಿಗೆ ಜನರು ಮನಸ್ಸೋತಿದ್ದಾರೆ, ಅದರಲ್ಲೂ ಕೂಡ ಮಹಿಳೆಯರು ಬಹಳಷ್ಟು ಜನರು. ಯಾವ ರೀತಿ ಬಹಳಷ್ಟು ಮಹಿಳೆಯರು ವೋಟ್ ಹಾಕಿದ್ದಾರೆ ಈ ಬಾರಿ ಕಾಂಗ್ರೆಸ್ಗೆ, ಈ ಬಾರಿಯಲ್ಲಿ ಕರ್ನಾಟಕದಲ್ಲಿ. ಅಂದ್ರೆ ಉಚಿತ ಭಾಗಿಗಳಿಗೆ ಮಹಿಳೆಯರು ಸೋತಿದ್ದಾರಾ, ಮನಸ್ಸೋತಿದ್ದಾರೆ? ಅಂದ್ರೆ ಮಹಿಳೆಯರಿಗೆ ಅಲ್ಟಿಮೇಟ್ಲಿ ಈ ಧರ್ಮ ಅಥವಾ ಈ ಬೇರೆ ವಿಚಾರಗಳು ಬರಲ್ಲ, ಅವರುಗಳಿಗೆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಇದು ಕರ್ನಾಟಕದಲ್ಲಿ ತೋರಿಸ್ತಾ ಇದೆ ಮಹಿಳೆಯರ ಈ ಒಂದು ಬಹುಮತದ ಒಂದು ಮತ. ಏನ್ ಹೇಳ್ತೀವಿ? ಒಂದು ನಾವು ಸ್ವಲ್ಪ ಗಮನ ಮಾಡಿದ್ರೆ ನೋಡಿ, ಎಲ್ಲಿಯಾದ್ರೂ ಒಂದು ಉಚಿತ ಅಂತ ಹೇಳಿದ ಕ್ಷಣ ಎಲ್ಲರೂ ಹೋಗಿ ಅದಕ್ಕೆ ಬೀಳುವಂತದ್ದು, ಯಾರು ಬೇಕಾದ್ರೆ ಆಗಿರ್ಲಿ ಅದು ಹೋಗಿ ಬೀಳುವಂತದ್ದು ಸಹಜ. ಹಾಗಾಗಿ ಪ್ರತಿಯೊಬ್ಬರಿಗೆ ಉಚಿತ ಅಂತ ಹೇಳುವಾಗ ಎಲ್ಲಿಯ ಒಂದು ನೋಡಿ, ನೀವು ಒಂದು ಎಲ್ಲಿಯಾದ್ರೂ ಸೇಲ್ ಹಾಕಿದರೆ, ಯಾವ್ದೊಂದು ಅಂಗಡಿ ಕ್ಲೋಸ್ ಆಗ್ತಾ ಇದೆ, ಆ ಅಂಗಡಿಯಲ್ಲಿ ಎಲ್ಲ ಉಚಿತ ಸಿಗ್ತದೆ ಅಂತ ಹೇಳುವಾಗ ಅವ್ರು ಕ್ಲೋಸ್ ಮಾಡ್ತಾ ಇದ್ದಾರೆ, ಹೀಗೆ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಹೋಗ್ತಾರೆ ಅದಕ್ಕೆ ಅಲ್ವಾ? ಅದೇ ರೀತಿ ಕಾಂಗ್ರೆಸ್ ಏನ್ ಮಾಡಿದೆ, ಇದನ್ನ ಕ್ಯಾಚ್ ಮಾಡ್ಕೊಂಡಿದೆ, ಅದನ್ನು ಉಚಿತ ಕೊಟ್ಟು. ನಾವಿಲ್ಲಿ ಗಮನಿಸಬೇಕಾಗಿದೆ ನೋಡಿ, ಜನರು ವೋಟ್ ಹಾಕಿದ್ದಾರೆ, ನಾವು ಓಟ್ ಹಾಕಿದ್ದಾರೆ, ಅವರನ್ನ ಗೆಲ್ಲಿಸಿದ್ದಾರೆ, ಅವರನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಈಗ ಕೊಟ್ಟ ಮಾತುಗಳನ್ನ ಕಾಂಗ್ರೆಸ್ ಉಳಿಸ್ಕೊಳ್ತಾ ಇದೆಯಾ? ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಹೇಳಿದ್ದಾರೆ ಇಂಪ್ಲಿಮೆಂಟ್ ಅವ್ರು ಮಾಡಿದ್ಮೇಲೆ ಮಾಡಿದ್ರು ಅಂತ, ಅದು ಬೇರೆ ಪ್ರಶ್ನೆ. ಒಂದು ವೇಳೆ ಮಾಡಿದ್ರು ಕೂಡ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಆದ್ರೆ ಕಾಂಗ್ರೆಸ್ ಗೆದ್ದಿದಂತ ಬಂದಾಗ ಉಚಿತ ಯೋಜನೆಗಳಿಂದ ಪರ್ಫೆಕ್ಟ್ ಅಂತ ಹೇಳ್ತೀರಿ, ಅದು ಪ್ರಮುಖ, ಅದು ಒಂದು ಹಂತ ಇರ್ಬೋದು, ಒಂದು ಹಂತ. ಆದ್ರೆ ಏನ್ ಪ್ರಮುಖ ರೀಸನ್ ಅವರು ಭ್ರಷ್ಟಾಚಾರ ಅಂತ ಹೇಳ್ತೀರಾ, ಅಥವಾ ಏನ್ ಹೇಳ್ತೀರಾ? ಪ್ರಮುಖ ರೀಸನ್ ಏನು ಅವ್ರು ಗೆದ್ದಿರೋ? ಫ್ರಸ್ಟ್ರೇಷನ್ ಖಂಡಿತ ಅಲ್ಲ, ಜನರು ಫ್ರಸ್ಟ್ರೇಷನ್ ಖಂಡಿತ ಇಲ್ಲ, ಭ್ರಷ್ಟಾಚಾರ ಖಂಡಿತ ಇಲ್ಲ. ಮೋದಿ ಅವರು ಇದ್ರೆ ಎಲ್ಲವೂ ಕೂಡ ಆಗುತ್ತೆ, ಅದು ಕೂಡ ಅಲ್ಲ, ಅದು ಕೂಡ ಅಲ್ಲ. ನಾವು ಸಾಕಷ್ಟು ಅವಲೋಕನ ಮಾಡಿಲ್ವ ತಾವುಗಳು? ಪ್ರಶ್ನೆ ಬರುತ್ತೆ. ಅವಲೋಕನ ನಾಯಕರು ಮಾಡ್ತಾ ಇದ್ದಾರೆ, ಹಿರಿಯರ ಮೇಲಿಂದ ಅವಲೋಕನ ಮಾಡ್ತಾ ಇದ್ದಾರೆ. ಈ ಒಂದು ಉಚಿತ ಯೋಜನೆಗಳಾಗಿರ್ಬೋದಾ? ಒಂದು ಹಂತದಲ್ಲಿ ಉಚಿತ ಯೋಜನೆ ಅಂತ ಖಂಡಿತ ಹೇಳ್ಬೋದು. ಮನಸ್ಸೋತಿದ್ದಾರೆ ಅನ್ನೋದು. ಎಸ್, ಎನಿವೆ ಬಹಳಷ್ಟು ಕರೆಗಳು ಬರ್ತದೆ, ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ನಾನು ಪ್ರಸನ್ನ ರವಿ ಅವರು, ಸಾಮಾಜಿಕ ಹೋರಾಟಗಾರರು. ಫಸ್ಟ್ ರಿಯಾಕ್ಷನ್ ಮೇಡಮ್, ಏನ್ ಹೇಳ್ತೀರಾ ಸ್ತ್ರೀ ಶಕ್ತಿ ಗ್ಯಾರಂಟಿಯ ಬಗ್ಗೆ? ಸ್ತ್ರೀ ಶಕ್ತಿ ಗ್ಯಾರಂಟಿಯ ಬಗ್ಗೆ ಹೇಳೋದಾದ್ರೆ ನಾವು ಒಪ್ಕೊಳ್ಳೇಬೇಕು, ಈ ಸಲ ಜನರು ಮನಸ್ಸು ಪರಿವರ್ತನೆ ಮಾಡಿದ್ದಾರೆ. ಇವರು ಹೇಳಿದಾಗೆ 5 ವರ್ಷ ಬಿಜೆಪಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದಿದ್ರೆ ಆ ಅಭಿವೃದ್ಧಿಯ ಮೇಲೆ ಓಟ್ ಬರ್ತಾ ಇತ್ತು. ಈಗ ಉಚಿತ ಭಾಗ್ಯ ಹೇಳಿಕೊಂಡು ಎಲ್ಲರದ್ರ ಹಿಂದೆ ಓಡುದಿಲ್ಲ, ನಾವೆಲ್ಲ ಅದರನ್ನು ತಲೆಗೆ ತಗೊಳ್ಳಿಲ್ಲ ಭಾಗ್ಯಗಳನ್ನು. ಎಲ್ರಿಗೂ ಈ ಸಲ ಒಂದು ಬದಲಾವಣೆ ಬೇಕು ಅಂತ ಇದ್ದು, ಆದ್ರೆ ಕಾಂಗ್ರೆಸ್ ಎಣಿಸಿರ್ಲಿಕ್ಕಿಲ್ಲ 135 ನಾವು ಬರ್ತೇವೆ ಅಂತ, ಏನು ಎಣಿಸಿರ್ಲಿಕ್ಕಿಲ್ಲ. ಈಗ ನಾವು ಉಚಿತ ಅಂತ ಹೇಳೋದು, ನಾವು ಚಿಕ್ಕವರಿರುವಾಗ
ನಾವು ಸಹ ರೇಷನ್ಗೆ ಹೋಗ್ತಿದ್ದೆವು. ಪ್ರತಿಯೊಂದು ಅಕ್ಕಿ ಆಗ್ಲಿ, ಗೋಧಿ ಆಗ್ಲಿ, ಸಕ್ಕರೆ ಆಗ್ಲಿ, ಸೀಮೆಎಣ್ಣೆ ಆಗ್ಲಿ ಉಚಿತ, ಫ್ರೀ. ಆಗೇನು ನಮ್ಮ ಶ್ರೀಮಂತ ದೇಶ ಇರ್ಲಿಲ್ಲ, ಶ್ರೀಮಂತ ರಾಜ್ಯ ಇರ್ಲಿಲ್ಲ. ಆ ಟೈಮಿಗೆ ಎಲ್ರೂ ನಾವು ಅದನ್ನು ಬಳಕೆ ಮಾಡ್ತಿದ್ದೆವು. ಈಗ ನಾವು ಅಭಿವೃದ್ಧಿ ಆದಾಗ ಇದನ್ನು ಕೊಡುವುದರಲ್ಲಿ ಏನು ವಿಷಯ ಇಲ್ಲ. ಈಗ ಉಚಿತ, ನಾನು ಪ್ರಣಾಳಿಕೆ ನೋಡಿದ ಹಾಗೆ ಕಾಂಗ್ರೆಸ್ 5 ಉಚಿತ ಕೊಟ್ರೆ ಬಿಜೆಪಿನೂ ಅಲ್ಲಿ ಉಚಿತಕ್ಕೆ ಪ್ರಣಾಳಿಕೆ ಮಾಡಿತ್ತು. 5 kg ಅಕ್ಕಿ, ಅಟಲ್ ಯೋಜನೆಯಲ್ಲಿ ಒಂದು ಉತ್ತಮ ಫುಡ್ ಒಂದು ಉಂಟು ಅವರದ್ದು, ಮತ್ತೆ ಹಾಲು ಅರ್ಧ ಲೀಟರ್ ಹಾಲು, ಮತ್ತೆ 5 kg ಅಕ್ಕಿ ಮತ್ತು ಸಿರಿಧಾನ್ಯ ಅವರು ಪ್ಯಾಕೇಜ್ ಮಾಡಿದ್ರು. ಅದು ಸ್ವಲ್ಪ ಲೇಟ್ ಆಯ್ತು. ಎಲ್ರೂ ಬಿಟ್ಟಿ ಭಾಗ್ಯ ಉಚಿತ ಕೊಡ್ಲಿಕ್ಕೆ ಹೋಗಿದ್ರು. ಆದ್ರೆ ಜನರಿಗೆ ಈ ಸಲ ಇವರು, ನಾನು ಉಚಿತ ಅಂತ ಹೇಳುದಿಲ್ಲ, ಜನರಿಗೆ ಏಕೋ ಬದಲಾವಣೆ ಬೇಕು. ಒಂದು ವೇಳೆ ಇವರು ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡದಿದ್ರೆ ಬಿಜೆಪಿಯನ್ನು ಹೇಗೆ ಉಲ್ಟಾ ಮಾಡಿದ್ರು 5 ವರ್ಷದಲ್ಲಿ, ಹಾಗೆ ತಿರ್ಗಾ ಮಾಡುವರು, ಅದು ಅವರ ಕೈಯಲ್ಲಿ ಇರೋದು. ನಾವ್ ಯಾರು ಬೇಡ ಅಂತ ಹೇಳ್ತೇವೆ, ರಾಜ್ಯಕ್ಕೋಸ್ಕರ ಬೇಡ ಬೇಡ ಅಂತ ನಾವು ಬಿಟ್ಟು ಬಿಡುವ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಿತ್ಯನ ಗ್ಯಾಸ್ ಇದ್ದು ಬೊಬ್ಬೆ ಹೊಡಿತಿದ್ದೆವು ನಾವು, ಯಾರು ಮಹಿಳೆಯರು, ಈಗ ನಮ್ಮನ್ನು 3ರನ್ನು ಸೇರಿಸಿ ಆ ಗ್ಯಾಸಿಗೆ ಜಾಸ್ತಿ ಆಗುವಾಗ ಯಾರು ಮಾತಾಡ್ಲಿಲ್ಲ. ನಾವು ಎಷ್ಟಾದ್ರೂ ನಾವು ದೇಶಕ್ಕಾಗಿ ಕೊಡ್ತೇವೆ ಅಂತ. ಮೋದಿ ಅವರು ಗ್ಯಾಸ್ ಸಿಲಿಂಡರ್ ಕೊಡುವಾಗ ಸಬ್ಸಿಡಿ ಅಂತ ಅದು ಇಷ್ಟ ಇದ್ದವರಿಗೆ ತಗೊಳ್ಬಹುದು. ತುಂಬಾ ಜನ ಬಿಟ್ಟಿದ್ರು ಅದನ್ನು, ಬೇಡ ನಮ್ಗೆ ಅಂತ, ಯಾಕೆಂದ್ರೆ ಇಷ್ಟ ಬಿಟ್ಟಿದ್ರು. ಆದ್ರೆ ಆ ಸಬ್ಸಿಡಿ ಬರುದು ನಿಲ್ಲಿಸುವಾಗ ಯಾರು ಕ್ವಶನ್ ಕೇಳಲಿಲ್ಲ. ಈಗ ಇವರು ಇದ್ರ ಬಗ್ಗೆ ಕಂಡೀಷನ್ಸ್ ಬಗ್ಗೆ ಹೇಳಿದ್ರಲ್ಲ, ಆಗೇನು ಕಂಡೀಷನ್ಸ್ ಹಾಕಿದ್ರ, ನಿಮ್ಗೆ ಇಷ್ಟು ಸಮಯ ಸಬ್ಸಿಡಿ ಕೊಡುದು ನಾವು ನಿಲ್ಲಿಸ್ತೇವೆ, ಒಬ್ಬರ ಹತ್ರ ಸಹ ಕೇಳದೆ ಏಕಾಏಕಿ ಸಬ್ಸಿಡಿ ತೆಗೆದ್ರು. ಹಾಗೆ ಯಾರಾದ್ರೂ ಮಾತಾಡಿದ್ರ? ಆಗ ಸಹ ಮಾತಾಡ್ಬೇಕಿತ್ತಲ್ಲ. ನಾವಿದನ್ನು ಬಿಟ್ಟಿ ಹೇಳುದಲ್ಲ. ನಮ್ಗೆ ದಕ್ಷಿಣ ಕನ್ನಡದವರಿಗೆ ಇದು ಅವಶ್ಯಕತೆ ಇಲ್ಲ ಅಂತ ಕಂಡಿರ್ಬೋದು, ಆದ್ರೆ ಗ್ರಾಮಾಂತರ ಹಳ್ಳಿ ಪ್ರದೇಶಗಳಿಗೆ ಹೋಗುವಾಗ ಒಂದು ತಾಯಿಗೆ 2,000 ಸಿಕ್ಕುದ್ರಲ್ಲಿ ದೊಡ್ಡ, ಅವರಿಗೆ ಏನೋ ಒಂಥರ ಮನೆಗೆ 2,000 ದೊಡ್ಡದು. ಅಕ್ಕಿ, ಈಗ ನಾನ್ ಹೇಳುದು ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಸಫರ್ ಆಗಿದ್ದಾರೆ, ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ಸಫರ್ ಆಗಿದ್ದಾರೆ, ಏನೂ ಇಲ್ಲದ ಅನುಭವಿಸಿದ ಕಾರಣ ಏನೋ ಒಂದು ನಮ್ಗೆ ಬದಲಾವಣೆ ಬೇಕು. ಒಂದು ಮನೆ ನಡೆಸಲಿಕ್ಕೆ ಸುಲಭ ಅಲ್ಲ. ನಾವು ಹೇಳುವಾಗೆ ಗ್ಯಾಸ್ ಇದು ರೇಟ್ ಎಲ್ಲ ನೋಡುವಾಗ ತಿಂಗಳಿಗೆ ಇಷ್ಟು ಬಜೆಟ್ ಇಡಬೇಕು ನಾವು. ಈಗ ಮಕ್ಕಳಿಗೆ ಸಹ ಡಿಗ್ರಿ ಆದ ನಂತರ ಮೊದಲಿದ್ದು ಬಿಡಿ, ಆ 1 ವರ್ಷದಲ್ಲಿ ಹೇಗೂ ಯಾವ್ದಾದ್ರು ಪ್ರೈವೇಟ್ ಜಾಬ್ ಸಿಗ್ತದೆ. ಆದ್ರೆ ಅದೊಂದು 3,000 ಸಿಕ್ಕಿದ್ರೆ ಅದಕ್ಕೆ ಪೂರಕವಾದ ಯಾವ್ದಾದ್ರು ಒಂದು ಕಲಿಕೆ ಬೇಕಿದ್ರೆ ಮಕ್ಕಳಿಗೆ ಅದು ಈಸಿ ಆಗ್ತದೆ ಅಪ್ಲೈ ಮಾಡ್ಲಿಕ್ಕೆ ಎಲ್ಲ. ಭಾರಿ ಸಂತೋಷ ಕೊಟ್ರೆ. ಆದ್ರೆ ಒಂದಂತೂ ನಾನು ಹೇಳಬೇಕು, ಯಾರಿಗೆ ಅದು ಸಿಕ್ಬೇಕು ಅದು ಸಿಕ್ಬೇಕು, ಅದನ್ನು ನೋಡ್ಬೇಕು. ಯಾಕೆಂದ್ರೆ ಪ್ರತಿಯೊಂದನ್ನು ಮೇಲೆ ಕೂತವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ವಾರ್ಡ್ ಅಲ್ಲಿ, ಆ ಪಂಚಾಯತ್ ಅಲ್ಲಿ ಆ ಜನಪ್ರತಿನಿಧಿಗಳು ಯಾರಿಗೆ ಅದು ಸವಲತ್ತು ಹೋಗ್ಬೇಕು ಆ ರೀತಿ ಹೋಗುದಾದ್ರೆ ಖಂಡಿತ ಇದು ಒಳ್ಳೆ ಯೋಜನೆ ಅಂತ ಹೇಳುದು. ನಾವು ಕೇವಲ ಇಲ್ಲಿ ಕೂತು ದಕ್ಷಿಣ ಕನ್ನಡದಲ್ಲಿ ನಾವು ಮಾತಾಡುದಲ್ಲ, ಆಲ್ ಓವರ್ ಕರ್ನಾಟಕ ನೋಡುವಾಗ, ಹಳ್ಳಿಗಳಿಗೆ ನೋಡುವಾಗ ಒಂದು ಮನೆಯಲ್ಲಿ 2,000 ಸಿಕ್ಕುದಾಗ್ಲಿ, ಎಷ್ಟೋ ಮನೆಯಲ್ಲಿ ರೇಷನ್ ಅಕ್ಕಿ ಊಟ ಮಾಡುವವರು ಈಗ ಸಹ ಇದ್ದಾರೆ. ಅಕ್ಕಿ ತರ್ತಾರೆ, ತಿಂಡಿ ಮಾಡ್ಲಿಕ್ಕೆ ತರ್ತಾರೆ. ನಾನು ಸಹ ತರ್ತೇನೆ ರೇಷನ್ ಅಲ್ಲಿ ತಿಂಡಿಗೆ ಒಳ್ಳೆ ಅಕ್ಕಿ. ಇದು ಹೇಳಲೇಬೇಕಾಗ್ತದೆ, ಎಷ್ಟೋ ಜನ ಬಳಕೆ ಮಾಡ್ತಾರೆ. ಇದು ಯೋಜನೆಗಳು ಸರಿಯಾಗಿ ಕೊಟ್ರೆ ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ. ಮಾತಾಡುವಾಗ ಎಲ್ಲವನ್ನೂ ನಾವು ಮಹಿಳೆಯರು ಮಾತಾಡ್ಬೇಕಾಗ್ತದೆ. ನೀವು ಹೇಳಿದಾಗೆ ನಾನು ಪಕ್ಷದ ವಿಷಯ ಅಲ್ಲ, ಬದಲಾವಣೆ ಬರುವಾಗ ನಾವು ಖಾಲಿ ನಾಯಕರ ಮುಖವನ್ನು ತೋರಿಸುವುದಲ್ಲ, ನೀವು ಸ್ವಲ್ಪ ಕೆಲಸ ಮಾಡಬೇಕು. ಅಭಿವೃದ್ಧಿ ಮಾಡಿಕೊಂಡು ಹೇಳುವಾಗ ಮನೆ ನೋವನ್ನು ಅರ್ಥ ಮಾಡುವ ಜನಪ್ರತಿನಿಧಿ ಬೇಕು. ಖಾಲಿ ನಮ್ಗೆ ಅಲ್ಲಿ ಸ್ಮಾರ್ಟ್ ಸಿಟಿಗೆ ಬಂದ ಹಣವನ್ನು ಕಾಂಕ್ರೀಟ್ ಮಾಡುದು, ಖಾಲಿ ಡ್ರೈನೇಜ್ ಈಗ ಲೀಕ್ ಆಗುದು ಅಂತ ಕೆಲಸ ಅಲ್ಲ. ನಾವು ಬಡವರಿಗೆ ಕೊಡುವಾಗ 2,000 ಲೆಕ್ಕ ನಾವೆಲ್ಲರೂ ಹೇಳ್ತೇವೆ, ನಮ್ಮ ಟ್ಯಾಕ್ಸ್ ಇಂದ ಹಣ ಹೋಗುದು, ನಮ್ಮ ಟ್ಯಾಕ್ಸ್ ಇಂದ ಹಣ ಹೋಗ್ತದೆ. ಪ್ರತಿಯೊಬ್ರು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ನಮ್ಮ ಟ್ಯಾಕ್ಸ್, ಯಾವ ಟ್ಯಾಕ್ಸ್ ಕಟ್ತಾರಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಕೇಳ್ತಾರೆ ಕೆಲವರು, ಅವರ ಅಪ್ಪನ ಆಸ್ತಿಯಿಂದ ಕೊಡ್ತಾ ಇದ್ದಾರ ನಮ್ಮ ಟ್ಯಾಕ್ಸ್ ಇಂದ ಅಂತ. ಇದೇ ಪ್ರಶ್ನೆ ನೀವು ಜನಪ್ರತಿನಿಧಿಗಳಿಗೆ ತಗೊಳ್ಳಿ ಅಲ್ಲ. ಒಬ್ಬ MLA ಕೋಟಿ ಫಂಡ್ ತರ್ತಾನೆ. ಫಂಡ್ ತಂದು ಇಲ್ಲಿ ಬೇಕಾಬಿಟ್ಟಿ ಕೆಲಸ ಮಾಡಿ ಎಷ್ಟೋ ಪರ್ಸೆಂಟೇಜ್ ಒಳಗೆ ಹಾಕಿಕೊಂಡು ಕಳಪೆ ಕಾಮಗಾರಿ ಮಾಡುವಾಗ ಅದು ಯಾರ ಅಪ್ಪನ ಆಸ್ತಿಯಿಂದ ತರುದು? ನಮ್ಮ ಟ್ಯಾಕ್ಸ್ ಇಂದ ಅಲ್ಲ ತರುದು. ಒಬ್ರಾದ್ರೂ ನೀವು ಮಾತು ಎತ್ತೀರಾ? ಇಷ್ಟು ಕಳಪೆ ಕಾಮಗಾರಿ ಆಗ್ತದೆ, ಕೋಟಿ ತರ್ತಾ ಇದ್ದೀರಿ ನಮ್ಮ ಟ್ಯಾಕ್ಸ್ ಇಂದ, ಯಾರಾದ್ರೂ ನಾವು ಪ್ರಶ್ನೆ ಮಾಡ್ತೇವಾ? ಯಾರಿಗಾದ್ರೂ ಒಂದು 2,000 ಕೊಡುವಾಗ, ಒಂದು ಬಡವರಿಗೆ ಉಚಿತ ಕೊಡುವಾಗ ನಮ್ಗೆಲ್ಲರದು ಟ್ಯಾಕ್ಸ್ ಲೆಕ್ಕ ಬರ್ತದೆ. ಈ ಟ್ಯಾಕ್ಸ್ ಲೆಕ್ಕ ಇಡಿ, ಎಷ್ಟು ಬಂತು? ಕೋಟಿಗಟ್ಟಲೆ ಬಂತು. ನಾನು ದೂರ ಇಡೀ ಕರ್ನಾಟಕ ಬೇಡ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಫಂಡ್ ಬಂತು? ಈಗ ಮಾಡಿದ ಕಾಂಕ್ರೀಟ್ ಇನ್ನೊಮ್ಮೆ ಅಗಿತಾ ಇದ್ದಾರೆ. ಯಾರ ಟ್ಯಾಕ್ಸ್ ಹಣ? ಯಾರಾದ್ರೂ ಮಾತಾಡ್ತಿದ್ದಾರಾ? ಪ್ರತಿಯೊಂದು ನಮ್ಮ ಟ್ಯಾಕ್ಸ್ ಇಂದ ಹೇಳುವಾಗ
ನಾವು ಕ್ವಶನ್ ಮಾಡಬೇಕು ಬಡವರಿಗೆ ಕೊಡುವಾಗ ಮಾತ್ರ ಅಲ್ಲ, ಈ ರೀತಿ ಕೆಲಸ ಮಾಡುವಾಗ ಸಹ MLA ಫಂಡ್ ಇಂದ ತರುವ ಹಣ ಅಲ್ಲ, MLA ಫಂಡ್ ತಂದ್ರು ಅವರ ಮನೆಯಿಂದ ತರುವುದಲ್ಲ, ನಮ್ಮ ಟ್ಯಾಕ್ಸ್ ಇಂದ ಹಣ ತರುವಾಗ ನಾವಿಲ್ಲಿ ಕ್ವಶನ್ ಮಾಡ್ತೇವ, ಕ್ವಶನ್ ಪ್ರತಿಯೊಂದನ್ನು ಮಾಡುವ. ನಾನು ಅದೇ ಹೇಳೋದು, ಇವರು ಒಂದು ವೇಳೆ ಕೊಡ್ಲಿಲ್ಲ, ಈ 5 ಗ್ಯಾರಂಟಿ ಮಾಡ್ಲಿಲ್ಲ, ನೆಕ್ಸ್ಟ್ ಗೆ ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಲ್ಲ. ನಿಮ್ಗೆ ಯಾರಿಗೆ ಬೇಕು ನೀತಿಯನ್ನು ತಗೊಳ್ಳಿ, ಯಾರು ಒತ್ತಾಯ ಮಾಡುದಿಲ್ಲ. ಯಾರಿಗೆ ನಮ್ಮ ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಉಂಟು, ನಮ್ಗೆ ಇದೆಲ್ಲ ಭಾಗ್ಯ ಬೇಡ, ಯಾರು ತಂದು ಸುರಿತಾರ? ಇಲ್ಲ, ನಮ್ಗೆ ಬೇಡ, ನಾವು ಓಟ್ ಹಾಕದಿದ್ರೆ ಇದನ್ನು ರಿಜೆಕ್ಟ್ ಮಾಡುವ. ನಮ್ಗೆ ಯಾಕೆ ಇವರದು ಜುಜುಬಿ ಬಿಟ್ಟಿ 2,000 ಆ ಮಾನಸಿಕತೆಗೆ ಬರುವಲ್ಲ ನಾವು ಸುಮ್ಮನೆ ಮಾತಾಡೋದಕ್ಕೆ. ನಮಗೆ ಬೇಡ, ನಮ್ಮ ಪಾರ್ಟಿಯವರು ಯಾವ್ದು ತಗೊಳ್ಳೋದೇ ಬೇಡ ಇವರದು ಉಚಿತ. ಪ್ರತಿಯೊಂದು ದೇಶಕ್ಕೋಸ್ಕರ ನಾವು ಮಾಡುವಾಗ ನಮ್ಮ ರಾಜ್ಯಕ್ಕೋಸ್ಕರ ಈ ಸಲ ಒಂದು ಭರವಸೆ ಕೊಡುವ. ನಮ್ಗೆ ಓಟ್ ಹಾಕಿದವರು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮಹಿಳೆಯರು ಎಲ್ಲರಿಗೆ ಬೊಬ್ಬೆ ಹಿಡಿತಿದ್ದಾರೆ, ನಮಗೂ ದಕ್ಷಿಣ ಕನ್ನಡಕ್ಕೆ ಬಸ್ ಬೇಕಂತ. ಯಾಕೆ ಅವರದ್ದು ಭಾಗ್ಯ ನಿಮ್ಗೆ ಬಿಟ್ಟಿ ಕೊಡುದು ಹೇಳುವಾಗ ಬಿಟ್ಟಿ ಯಾಕೆ ತಗೊಳ್ತೀರಿ? ನಮ್ಗೆ ಸ್ವಲ್ಪ ಎಂತ ಹೇಳೋದು, ಒಂದು ಸ್ವಂತಿಕೆ ಅಂತ ಉಂಟಲ್ಲ, ಆ ಸ್ವಂತಿಕೆ ನಾವು ಉಳಿಸುವ. ನಮ್ಗೆ ಯಾಕೆ ಮಹಿಳೆಯರಿಗೆ 2,000 ಪಾಪದವ್ರು ತಗೊಳ್ಳಿ ಅಲ್ಲ. ನಾನ್ ಒಂದು ಖುಷಿ ಪಡೋದು, ಈ ಸಲ APL BPL ಅಂತ ನೋಡ್ಲಿಲ್ಲ. ನಮಗೂ ಅದು ಬೇಸರ ಇತ್ತು. ಪ್ರತಿ ಸಲ BPL ಗೆ ಮಧ್ಯಮ ವರ್ಗದವರಿಗೆ ಭಾರಿ ಕಷ್ಟ, ಆದ್ರೆ ಈ ಸಲ ಸ್ವಲ್ಪ APL ಗೂ ಕೊಟ್ಟಿದ್ದಾರೆ, ಹಣ ಎಲ್ಲ ಕೊಟ್ಟಿದ್ದಾರೆ. ಅದೊಂದು ಸಂತೋಷ ಉಂಟು. ಸಿಕ್ಕುದು ಬಿಡುದು ನೆಕ್ಸ್ಟ್, ಆದ್ರೆ ಕೊಡದಿದ್ರೆ ಈ 5 ಗ್ಯಾರಂಟಿ ಬರದಿದ್ರೆ 5 ವರ್ಷದಲ್ಲಿ ನಿಮ್ಮನ್ನು ಉಲ್ಟಾ, ಈಗ ಬಿಜೆಪಿಯನ್ನ ಯಾಕೆ ಉಲ್ಟಾ ಮಾಡಿದ್ರು? ಯಾರು ಬಂದ್ರು ಜನಗಳ ಬದಲಾಗ್ಲಿಲ್ವಾ? ಜನರ ಮನಸ್ಸು ಯಾವ ನಾಯಕರು ಬಂದ್ರು ಜನರು ನೋಡಿದ್ರ ಸಾಕಾಗಿ ಹೋಗಿದೆ ಜನರಿಗೆ. ಎಸ್ ಮೇಡಮ್, ಜೊತೆಗೆ ಇದು 3 ಅತಿಥಿಗಳ ಮಾತುಗಳು, ಜೊತೆಗೆ ನಾನು ಜನರ ಅಭಿವ್ಯಕ್ತಿ ಸ್ವತಂತ್ರ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾವು ಪುತ್ತೂರಿನ ಮಾತಾಡೋದು ಸರ್, ಡಾಕ್ಟರ್ ಸತ್ಯನಾರಾಯಣ ಅಂತ ಮಾತಾಡೋದು. ಸತ್ಯನಾರಾಯಣ ಡಾಕ್ಟರ್, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಸರ್. ಈಗ ಜಸ್ಟ್ ಒಬ್ಬರು ಮೇಡಮ್ ಅವರು ಮಾತಾಡಿದ್ರು, ಸಾಮಾಜಿಕ ಹೋರಾಟಗಾರರು ಅಂತ. ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದು. ಮೊದಲನೇದಾಗಿ ಸರ್ ನಾನು ಹೇಳ್ತಾ ಇರೋದು, ನೀವು ಟ್ಯಾಗ್ ಲೈನ್ ಕೊಟ್ಟಿದ್ದೀರಲ್ಲ, ಮಹಿಳೆಯರು ಉಚಿತ ಭಾಗ್ಯಗಳನ್ನ ನಂಬಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ. ಹಾಕಿದ್ದಾರಾ ಅನ್ನೋ ಕ್ವಶನ್ ಇಟ್ಟಿದ್ದೀರಿ. ನನಗನ್ಸಿದ ಅನಿಸಿಕೆ ಏನಂದ್ರೆ ಸರ್, ಹಲೋ ಕೇಳ್ತಾ ಇದೆಯಾ? ಹೇಳಿ ಮಾತಾಡಿ ಸರ್. ಏನಿದೆ ಅಂದ್ರೆ, ಈ ಸಲ ಮತದಾರರು ವೋಟ್ ಮಾಡಿದ್ದು ಕಾಂಗ್ರೆಸ್ ಮೇಲಿನ ಪ್ರೀತಿ ಎನ್ನುವುದಕ್ಕಿಂತ ಬಿಜೆಪಿಯ ಆಡಳಿತದ ಬೇಸರದಿಂದ. ಮೊದಲನೇ ವಾಕ್ಯ ಸರ್ ಇದು. ಕಾರಣ ಏನನ್ನೋದು ಹೇಳ್ತೇನೆ ಈಗ. ಈಗ ಇವರು ಬಿಟ್ಟಿ ಭಾಗ್ಯ ಅಂದ್ರಲ್ಲ, ಈ ಉಚಿತ ಅಕ್ಕಿಯನ್ನ ಯಾರು ಕೂಡ ಬಿಟ್ಟಿ ಭಾಗ್ಯ ಅನ್ನೋದು ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತ ಹೇಳ್ತಾನೆ. ನೀವು ಯುರೋಪಿಯನ್ ದೇಶಗಳಿಗೆ ಹೋದಾಗ, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್ ಗಳಿಗೆ ಹೋದಾಗ, ಯಾರು ಕೆಲವೊಬ್ಬರು ದುಡಿಯಕ್ಕಾಗದ ಅಶಕ್ತ ಜನರಿದ್ದಾರಲ್ಲ, ಅಲ್ಲಿ ಆಹಾರವನ್ನ ಮತ್ತು ಅವರಿಗೆ ದಿನನಿತ್ಯದ ನಿರ್ವಹಣೆಗೆ ಕೆಲವೊಂದು ಹಣವನ್ನ ಅಲ್ಲಿ ಹಾಕ್ತಾರೆ. ಅದನ್ನ ಅವರು ಉಚಿತ ಅಂತ ಹೇಳೋದಿಲ್ಲ ಅಲ್ಲಿ. ಅದೇ ರೀತಿ ಭಾರತ ದೇಶದಲ್ಲಿಯೂ ಕೂಡ ಬಡತನ ರೇಖೆಗಿಂತ 70% ಕೆಳಗಿದ್ದಾರೆ. ಹೌದಾ? ಅವರನ್ನ ಸಾಮಾಜಿಕವಾಗಿ ಮೇಲೆತ್ತುವಂತ ಕಾರ್ಯ ಸರ್ಕಾರದ್ದು. ಅದನ್ನ ನೀವು ಉಚಿತ ಕೊಡುಗೆ ಅಂತ ಹೇಳಿ ಕೊಡುದಿಲ್ಲ. ಅವನು ಸಾಮಾಜಿಕವಾಗಿ ಮೇಲೆಗೆ ಬಂದಾಗ ಅವ್ನು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾನೆ. ಅದನ್ನ ಉಚಿತ ಅಂತ ಬಿಟ್ಟಿ ಬಗ್ಗೆ. ಯಾಕಂದ್ರೆ ಮತ್ತೊಂದು ಅವ್ರು ಮೇಡಮ್ ಅವರು ಅದ್ಭುತವಾಗಿ ಹೇಳಿದ್ರು, ಈಗ ನಾನು ಕೂಡ ವರ್ಷಕ್ಕೆ 1,70,000 ತೆರಿಗೆಯನ್ನು ಕಟ್ತೇನೆ. ನಾನು ತೆರಿಗೆಯನ್ನು ಕಟ್ತೇನೆ, ಅವ್ರಿಗೆ ಯಾಕೆ ಬಿಟ್ಟಿ ಬಗ್ಗೆ ಅಲ್ಲ. ಯಾಕೆಂದ್ರೆ ಒಬ್ಬ ಭಿಕ್ಷುಕ ಒಂದು ಗುಂಡು ಸೂಜಿಯನ್ನು ತೆಗೆದುಕೊಂಡ್ರೆ ಅವನು ಟ್ಯಾಕ್ಸ್ ಅನ್ನ ಕಟ್ತಾನೆ, ಅಲ್ಲಿ ಕಟ್ತಾನಲ್ಲ, ಹಾಗಾದ್ರೆ ಟ್ಯಾಕ್ಸ್ ಅಲ್ವಾ ಅದು? ನೀವು ಹೇಗೆ ಮೇಲ್ವರ್ಗದವರು ಮಾತ್ರ ಟ್ಯಾಕ್ಸ್ ಅನ್ನು ಕಟ್ತೀರಂತ ತಮ್ಗೆ ತಾವು ಬೆನ್ನು ತಟ್ಟಿಕೊಳ್ಳುವುದು? ಎರಡನೇದು, ಅವರು ಬಿಜೆಪಿಯ ವಕ್ತಾರರು ಹೇಳಿದ್ರು, ಏನು ಇದೆ ಅಂದ್ರೆ ಬಿಟ್ಟಿ ಭಾಗ್ಯ ಕೊಡ್ತಾರೆ, ರಾಜ್ಯ ಸ್ಥಿತಿ ಯಾವ್ದು ರೀತಿ ಆಗ್ಬಹುದು ಅಂತ. ಇದೇ ಕಾಂಗ್ರೆಸ್ ಗವರ್ಮೆಂಟ್ ಇನ್ನೇನು ಅವರು ಅಧಿಕಾರಕ್ಕೆ ಕರ್ತಿರ್ಲಿಲ್ಲ. ಅವಾಗ ಇವರು ಪ್ರತಿಭಟನೆ ಇತ್ತು, ನೀವು ಆ ಭಾಗ್ಯಗಳನ್ನ ಜಾರಿಗೆ ತರಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ. ಈಗ ಏನ್ ಹೇಳ್ತಿದ್ದೀರಿ? ಜಾರಿಗೆ ತಂದಿದ್ದಾರೆ, ರಾಜ್ಯ ದಿವಾಳಿ ಆಗುತ್ತದೆ ಅಂತ. ಅಂದ್ರೆ ನಿಮ್ಮ ಸ್ಟ್ಯಾಂಡ್ ಯಾವ ಕಡೆ ಇದೆ? ಮತ್ತೆ ನನ್ನ ಪ್ರಶ್ನೆ, ಅವರು ಬಿಜೆಪಿ ಅವರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ರಾಜ್ಯದಲ್ಲಿ ಇವರು ಏನಿದೆ ಅಂದ್ರೆ 65 ಸ್ಥಾನಕ್ಕೆ ಕೆಳಗಿಳಿದರೆ ಇವರು ಯಾವ ರೀತಿ ಆಡಳಿತವನ್ನ ಕೊಟ್ಟಿದ್ದಾರೆ. ಇವರು ಒಂದು ಮಾತು ಹೇಳ್ತೇನೆ ನಾನು, ಯಾರು ಬಡವರ್ಗದವರಿದ್ದಾರೆ ಅವರಿಗೆ ಈ ಧರ್ಮ, ಅದರ ಸಂಸ್ಕೃತಿ, ಇದರ ಬಗ್ಗೆ ಯೋಚಿಸುವಷ್ಟು ಅಂದ್ರೆ ಸಮಯ ಇರೋದಿಲ್ಲ. ಇದರ ಬಗ್ಗೆ ಯೋಚಿಸೋರು ಯಾರು ಗೊತ್ತಾ? ಹೊಟ್ಟೆ ತುಂಬಿದವರು. ನಿಮ್ಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ತಲಾ 6 ಲಕ್ಷ ಇದೆ. ಅದೇ ನೀವು ಗುಲ್ಬರ್ಗ, ಬೀದರ್ ಹೋಗಿ ನೋಡಿ, ಅವರ ತಲಾ ಎಷ್ಟಿದೆ? 60,000 ರಿಂದ 50,000 ಇದೆ. ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಇದು ಅದಕ್ಕಿಂತ ಕಡಿಮೆ ಇದೆ.
ಸರಿ ಸರಿ ಅವರ ಸಾಮಾಜಿಕ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಅವ್ರನ್ನ ಮೇಲೆತ್ತುವಂತ ಕೆಲಸ ಯಾರು ಮಾಡಬೇಕು? ಸರ್ಕಾರದವರು ಮಾಡಬೇಕು. ಓಕೆ ನನಗೆ ಅನ್ಸಿದಾಗಿ ಈ ಬಸ್ ಪಾಸ್ ಉಚಿತ ಬಸ್ ಕೊಟ್ರಲ್ಲ, ಉಚಿತ ಬಸ್ ಮತ್ತು ಗೃಹಲಕ್ಷ್ಮಿ ಯೋಜನೆ, ಅದು ನಿಜವಾಗ್ಲೂ ಯಾರು ಅರ್ಹತೆ ಇದೆ ಮತ್ತು ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇದೆ ಅಲ್ಲ ಅವರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಪಡಿತರ ವ್ಯವಸ್ಥೆ ಭಾರತದಲ್ಲಿ ಇನ್ನೂ 10 ವರ್ಷ ಹೋದ್ರೂ ಕೂಡ ಅವಶ್ಯಕತೆ ಇದೆ. ಅದನ್ನ ಬಿಟ್ಟಿ ಬಾಗಿ ಅಂತ ಯಾರು ಕರೆಯಲಿಕ್ಕೆ ವ್ಯವಸ್ಥೆ ಅಲ್ಲ. ಮತ್ತೊಂದು ಸರ್, ನಾನು ನಿಮ್ಗೆ ಮತ್ತೊಂದು ಹೇಳ್ತೇನೆ. ನೀವು ರೋಲ್ ಬ್ಯಾಕ್ ಸರ್, ಈಗ ನೋಡಿ ಪ್ರತಿ 10,000 ಕೋಟಿ ಬಡ್ಡಿಯನ್ನ ಮನ್ನಾ ಮಾಡಿದ್ದಾರೆ ಉದ್ಯಮಿಗಳದ್ದು ಕೇಂದ್ರ ಸರ್ಕಾರ. ಅದು ಯಾಕೆ ನಿಮಗೆ ಬಿಟ್ಟಿ ಅನ್ಸೋದಿಲ್ಲ ಬಿಜೆಪಿಯವರಿಗೆ? ಪ್ರತಿ ವರ್ಷ 2 ಲಕ್ಷ ಕೋಟಿಯನ್ನ ಮನ್ನಾ ಮಾಡ್ತಾ ಇದ್ದಾರೆ, ಅದು ಯಾಕೆ ಬಿಟ್ಟಿ ಅನ್ಸೋದಿಲ್ಲ? ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿಕೆ ಕೊಡ್ತಾರೆ, ಈರುಳ್ಳಿ ರೇಟ್ 100 ರೂಪಾಯಿ ಕೆಜಿ ಆದ್ರೆ ನಾನು ಈರುಳ್ಳಿ ತಿನ್ನೋದಿಲ್ಲ ಅಂತಿದ್ದಾರೆ. ಅಂದ್ರೆ ಇದು ಯಾವ ರೀತಿಯಪ್ಪ ನಿಮ್ಮ ಹೇಳಿಕೆ? ಸರಿ ಸರಿ, ಎಸ್ ಮೇಡಮ್, ಮಧ್ಯಮ ವರ್ಗದವರನ್ನ ನೋವನ್ನ ಕಾಪಾಡೋರು. ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನ ಹೇಳಿದ್ದೀರಾ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಸಾರಿ, ಬಹಳಷ್ಟು ಕರೆಗಳು ಬರ್ತಾ ಇದೆ, ಹಾಗೆ ಸಮಯದ ಭಾವ ತುಂಬಾನೇ ಇದೆ, ಹಾಗಾಗಿ ಸಾರಿ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾವು ವಿಶ್ವೇಶ್ವರ ಅಂತ ಮಂಗಳೂರಿನ ಮಾತಾಡುದು. ನಮಸ್ತೆ ವಿಶ್ವೇಶ್ವರ, ಮಾತಾಡಿ ಸರ್. ಇದು ನಾನೆಂತ ಹೇಳುದು, ನನ್ನೊಂದು ಅಂದಾಜು ಹೇಳುದು, ಬಸ್ಸಿಗೆ ಫ್ರೀ ಕೊಡೋದಕ್ಕಿಂತ ಒಂದು 3 ರೂಪಾಯಿ, ಒಂದು ಈಗ 10 ರೂಪಾಯಿ ಇರೋದೊಂದು 3 ರೂಪಾಯಿ ಒಂದು ಇಡ್ಬೋದು ನನ್ನ ಅಂದಾಜು. ಯಾಕಂದ್ರೆ ಈ ರಿಕ್ಷಾ ಡ್ರೈವರ್ಗಳು ಈ ಬಸ್ಸಿನ ಫ್ರೀ ಅಂತ ಹೇಳಿ ರಿಕ್ಷಾ ಡ್ರೈವರ್ಗಳಿಗೆ ಬಾಡಿಗೆ ಆಗುದಿಲ್ಲ, ಅವರಿಗೆ ಬಾಡಿಗೆ ಆಗುದಿಲ್ಲ, ಅವರ ಈ ಜೀವನದ ಇದು ಬಗ್ಗೆ ಅವರಿಗೆ ಬಾಡಿಗೆ ಆಗುದಿಲ್ಲ, ಅವರ ಜೀವನ ಹೋಗ್ಬೇಕಲ್ಲ, ಅದಕ್ಕೇನು ಪರಿಹಾರ ಅಂತ ನಾನೊಂದು ಕೇಳೋದು. ಓಕೆ, ಫುಲ್ ಫ್ರೀ ಆಗಿ ಕೊಡ್ಬಾರ್ದಿತ್ತಂತ ತಾವು ಹೇಳುವಂತದ್ದು ಅಲ್ವಾ? ಎಲ್ಲರೂ ಬಸ್ಸಿನಲ್ಲಿ ಹೋಗ್ತಾರೆ, ಮತ್ತೆ ರಿಕ್ಷಾದಲ್ಲಿ ಯಾರು ಹೋಗ್ತಾರೆ? ನನಗೇನು ರಿಕ್ಷಾ ಇಲ್ಲ, ಆದ್ರೂ ನಾನು ಬೇರೆಯವ್ರು ಮಾತಾಡೋದಕ್ಕೆ ರಿಕ್ಷಾ ಡ್ರೈವರ್ಗಳು. ಓಕೆ, ಸರಿ ಹಾಗೆ ರಿಕ್ಷಾದವರು ಈಗ ಬಹಳಷ್ಟು ಕಷ್ಟದಲ್ಲಿ ಇರ್ತಾರೆ ಅಂತ ನಾವು ಯೋಚನೆ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ನಮ್ಮ ಏನು ಸಂಬಂಧ ಇಲ್ಲ, ನಮಗೆ ಒಂದು ಅವ್ರ ಬಗ್ಗೆ ಒಂದು ಕಾಳಜಿ. ಯಾಕಂದ್ರೆ ಎಲ್ಲರೂ ಅವರಿಗೆ ಬಸ್ಸಿನಲ್ಲಿ ಹೋಗ್ತಾರೆ, ನಮಗೆ ಎಲ್ಲಿ ಬಾಡಿಗೆ ಆಗ್ತದೆ ಅಂತ ಅವ್ರು ಕೇಳ್ತಾರೆ ಅಲ್ವಾ? ಧರ್ಮಕ್ಕದಲ್ಲಿ ಬಸ್ಸಲ್ಲಿ ಹೋಗ್ಬೋದು ಇನ್ನು ಮುಂದಕ್ಕೆ. ಅದಕ್ಕೆ ಒಂದು 3 ರೂಪಾಯಿ, ಒಂದು ಇದೊಂದು 20 ರೂಪಾಯಿ ಇರುವಲ್ಲಿ ಒಂದು 5 ರೂಪಾಯಿ ಇದೆ. ಅವಾಗ ನಿಮ್ಗೆ ಬಸ್ಸಿನ ಡ್ರೈವರ್ಗಳಿಗೆ ಏನಾದ್ರು ಸ್ವಲ್ಪ ಸಂಬಳ ಜಾಸ್ತಿ ಮಾಡಬಹುದು, ಅಥವಾ ಕಂಡಕ್ಟರ್ಗೂ ಜಾಸ್ತಿ ಮಾಡಬಹುದು. ನನ್ನ ಅಂದಾಜು. ಓಕೆ ಸರ್, ತಾವು ಪುರುಷರಿದ್ರೆ ಹಾಗಾಗಿ ಕೇಳ್ತಾ ಇದ್ದೀನಿ, ಬಸ್ಸಿನ ಬಗ್ಗೆ ಮಾತಾಡಿದ್ರಿ. ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಪುರುಷರಿಗೆ ಇಲ್ವಾ, ಮಹಿಳೆಯರಿಗೆ ಮಾತ್ರ ಯಾಕೆ ಅನ್ನೋದು ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ತಾವು? ಅದು ಅದೇ, ಪುರುಷರಿಗೆ ಸಹ ಒಂದು ಅರ್ಧ ರೇಟ್ ಆದ್ರೂ ಪುರುಷರಿಗೆ ಕೊಡುದು ಇತ್ತಂದ್ರೆ ನನ್ನ ಅಂದಾಜು. ಯಾವಂದ್ರೆ ಪುರುಷ ಮತದಾರರು ಸಹ ಓಟ್ ಹಾಕಿದಾರಲ್ವಾ? ಓಕೆ, ಹೌದು. ರೇಷನ್ ಫ್ರೀ ಮಾಡಿ, ರೇಷನ್ 10 ಕೆಜಿ ಅಕ್ಕಿ ಕೊಡ್ತಾರೆ, ಹೌದು. ಅದು ಎಲ್ಲರೂ ಅದನ್ನು ಉಪಯೋಗ, ಹೆಚ್ಚಿನ ಉಪಯೋಗ ಮಾಡ್ತಾರೆ. ಆದ್ರೆ ಅದರಲ್ಲಿ ಒಂದು 10% ಅಂಗಡಿಗೆ ರಿಟರ್ನ್ ಮಾರುವವರು ಎಷ್ಟೋ ಜನ ಇದ್ದಾರೆ, ಅದನ್ನು ಮೊದಲು ನಿಲ್ಲಿಸಬೇಕು ಅಂತ ನನ್ನ ಅಂದಾಜು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ನಂದನ ಅಂತ ಬೆಳ್ತಂಗಡಿ ಅಲಗಂಗಡಿಯಿಂದ ಮಾತಾಡ್ತೇನೆ. ಎಸ್ ಸರ್, ಮಾತಾಡಿ ಸರ್ ನಂದನ್ ಅವರೇ. ಇದು ಈಗ ನಂಗೆ ಕರೆಂಟ್ ಬಿಲ್ ಇದ್ದಂತ ಕೇಳಲಿಕ್ಕೆ ಇತ್ತು. ಈಗ ಅವರು ನಿನ್ನೆ ಏನ್ ಹೇಳಿದ್ರು ಅಂದ್ರೆ 200 ಅಂತ ಹೇಳಿದ್ರು. ಈಗ ನಾವು ಒಂದು ಬಾಡಿಗೆ ಅಂದ್ರೆ ಒಂದು ರೂಮಿನಲ್ಲಿ ಇದ್ದೇವೆ, ನಮ್ದು ಮನೆ ಅಕೌಂಟ್. ನಮ್ಗೆ ಈಗ ರೂಮಿನಲ್ಲಿ ಒಂದು 35, ನಮ್ದೇ ಮನೆ ಹಿಂದ್ಗಡೆ, ಅದರಲ್ಲಿ ಒಂದು 35 ಯೂನಿಟ್ ಕರೆಂಟ್ ಖರ್ಚಾಗ್ತದೆ. ಇನ್ನು ಹೊಸ ಮನೆ ಆದ್ಮೇಲೆ 100 ಯೂನಿಟ್ ಆದ್ರೆ ಅದಕ್ಕೆ ಬಿಲ್ ಕಟ್ಬೇಕಂತ ಇದೆ, ಅದ್ರ ವಿಷಯದಲ್ಲಿ ಖರ್ಚಾಗ್ತಿದೆ. ಅವ್ರಿಗೆ ಹೇಳಿದ್ದು 200 ಯೂನಿಟ್ ಅಲ್ಲ. ಅದೊಂದು ನನಗೆ ಅವರು ಕಾಂಗ್ರೆಸ್ ವಕ್ತಾರರು ಅದರದೊಂದು ಮಾಹಿತಿ ಕೊಡ್ಬೇಕಂತ ನಾನು ಹೇಳೋದು. ಅದು 200 ಯೂನಿಟ್ ತನಕ ಫ್ರೀ ಅಂತ ಇರುವಂತದ್ದು. ಯಾಕಂದ್ರೆ 1 ವರ್ಷದ ಆವರೇಜ್ ತಕೊಂಡು ಅದರಲ್ಲಿ ಯಾವ ರೀತಿ ಬಂದಿದೆ ಅಂತ ನೋಡಿ ಕರೆಕ್ಟ್ 200 ಯೂನಿಟ್, ಅದರಿಂದ ಮೇಲೆ ಬಹುಶಃ 201 ಯೂನಿಟ್ ಹೋದ್ರು ಕಟ್ಬೇಕಾಗುತ್ತೆ. ಅಲ್ಲ ನಂದು ಪ್ರಶ್ನೆ ಏನಾದ್ರೆ, ಈಗ ನಮ್ಗೆ ಒಂದು 35 ಯೂನಿಟ್ ಹೋದ್ರೆ ಮತ್ತೆ 100 ಯೂನಿಟ್ ಹೋದ್ರೆ ಅವ್ರು 35 ಯೂನಿಟ್ ಮಾತ್ರ ಫ್ರೀ ಅಂತ, ಈಗ ಯೂನಿಟ್ ವರೆಗೆ ಎಲ್ಲರಿಗೂ ಫ್ರೀ ಅಂತ ಹೇಳಿದಾರಲ್ಲ. ಅವ್ರ ಮುಂಚೆ ಈ ರೂಲ್ಸ್ ಎಲ್ಲಿಲ್ಲಲ್ಲ, 100 ಯೂನಿಟ್ 35 ಯೂನಿಟ್ ಆದ್ಮೇಲೆ 100 ಯೂನಿಟ್ ಬಂದ್ರೆ ಕಟ್ಬೇಕಂತ. ಅಲ್ಲ, 200 ಯೂನಿಟ್ ತನಕ ಫ್ರೀ ಅಂತ ಹೇಳಿದ್ದು. ಹೌದು, ಅದರಲ್ಲಿ ಈಗ ಖರ್ಚಾಗ್ತಾ ಉಂಟಲ್ಲ, 35 ಯೂನಿಟ್ ಯಾರಿಗೆ, 40 ಯೂನಿಟ್ ಯಾರಿಗೆ ಈಗ ಹೋಗ್ತದೆ, ಮತ್ತೆ ಟೈಮ್ ಹೋದ್ಮೇಲೆ 100 ಯೂನಿಟ್ ಏನಾದ್ರು ಹೋದ್ರೆ ಅದು ಕಟ್ಬೇಕಂತ. ಅರ್ಥ ಆಗಿಲ್ಲ ಸರ್. ಈಗ ಇನ್ನು ಇದಕ್ಕೆ ಈಗ ಒಂದು 3 ಖರ್ಚು ಆದ್ರೆ ಮತ್ತೆ ಒಂದು ನಮ್ದು ಈಗ ಮನೆ ಆಗ್ತುಂಟು, ಮತ್ತೆ ಒಂದು 100 ಯೂನಿಟ್ ತನಕ ಖರ್ಚಾಗ್ಬೋದು. ಅದು ಬಿಲ್ ಆಮೇಲೆ ಕಟ್ಬೇಕಂತ ನಾನು ಹೇಳುದು. ಇಲ್ಲ 100 ಯೂನಿಟ್ ತನಕ ತಮ್ಗೆ ಖರ್ಚಾದ್ರೆ ಕಟ್ಲಿಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರಕಾರ.
ಅಂದ್ರೆ ಉಚಿತವಾಗಿರುತ್ತೆ. ಮುಂಚೆ 200 ಅದರಲ್ಲಿ ಮೊನ್ನೆ ನ್ಯೂಸ್ ಅಲ್ಲಿ ಬಂತು 35-45 ಯೂನಿಟ್ ಈಗ ಮಿನಿಮಮ್ ಇದ್ರೆ 1 ವರ್ಷದ ತನಕ ಇದ್ರೆ ಕಟ್ಬೇಕಂತ ಹೇಳಿಯಾ? ಇಲ್ಲ ಇಲ್ಲ ಮತ್ತೆ ಅದಾಗಲ್ಲ. 100 ಯೂನಿಟ್ ಆದ್ರೆ ಅದ್ರಲ್ಲಿ ಕಟ್ಬೇಕಂತ ಬಂದಿತ್ತು. ನಾನು ಅದಕ್ಕೆ ಇಲ್ಲ, ಇಲ್ಲ. 200 ಯೂನಿಟ್ ತನಕ ಅಂದ್ರೆ ಮೊದಲು ಜಾಸ್ತಿ ಇದ್ದು ಅದರ ಆವರೇಜ್ ತಕೊಂಡು 200 ಯೂನಿಟ್ ತನಕ ಫ್ರೀ ಅಂತ ಹೇಳಿಕೊಂಡಿರುವಂತದ್ದು. ಓಕೆ ಓಕೆ ಅಷ್ಟೇ. ಓಕೆ ಅಲ್ಲ ಸರ್, ಬೇರೆ ಪ್ರಶ್ನೆ ಇದೆಯಾ? ಇಲ್ಲ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಾನು ಮುಸ್ತಫ್ ಜೋಕಟ್ಟೆ. ನಮಸ್ತೆ ಮುಸ್ತಫರ್, ಮಾತಾಡ್ಲಿ ಸರ್, ಮಾತಾಡಿ ಸರ್. ಮೂಲು ಬಾರಿ ಚರ್ಚೆ ಅವನು ಹೆಂಗ್ ಫೋನ್ ಟ್ರೈ ಮಾಡ್ತೊಂದುಲ್ಲೆ ಅಂಡ ಒಂಜಿ ಬಾರಿ ಒಂಜಿ ಎಡ್ಡೆ ಪ್ರೋಗ್ರಾಮ್ ದಾಯ ಬಂಡ 3 ಜನ ಅತಿಥಿರಕ್ಲೆಗ್ಲ ಉಡಲ್ ದಿಂಗಿನ ಎನ್ನ ನಮಸ್ಕಾರ. ಓಕೆ, ಉಲುಟು ಪಾತೆರೊಂದುಲ್ಲೆ ಪಾತೆರ್ಲೆ ಅತ್ತೆ ಮೂಲಿತ್ತೆ ಓಲ ಕೊರ್ಂಡ ಎನ್ನಂಚಿನ ಬಡವೇರೆ ಕೊರ್ಂಡಲ ಸಮಸ್ಯೆ ಕೊರ್ಜಿನಲ ಸಮಸ್ಯೆ ಒಡೆ ಮುಟ್ಟ ಬಂಡ ಒಂಜಿ MP ಅದು ನಮ್ಮ ಪ್ರತಾಪ್ ಸಿಂಹರ್ ಪಂಪೇರಿ ನಾನು ಯೂಟ್ಯೂಬ್ ಮಸ್ತ್ ಇಂದೆತ್ತು ನ್ಯೂಸ್ ಎಲ್ಲ ಬರೋದಿತ್ತೇನ್ರಿ ಬಾರಿ ಒಂಜಿ ಬೇಜಾರ್ದ ಒಂಜಿ ಪಕ್ಷ ಇಂದು ಪನ್ಪಿನತೆ ಒಂಜಿ ಸೋಷಿಯಲ್ ವರ್ಕರ್ ಇರೇ ಗೊತ್ತಿದ್ದಾರೆ ಇಕ್ಕು ಪನ್ಪಿನಿ ಆರ್ ಪನ್ಪೇರಿ ನಮ್ಮ ಮಾಮಿಲ ಒಂಜಿ ತುಳುಜಂತ ಇಲ್ಲ ಪಂಡ ಆ ಪಾತೆರ ಪಂಚಾಯತ್ ತುಳುಜಂತ ಇಲ್ಲದು ಮಾಮಿಲ ಮರ್ಮಲ್ಲ ಕಂಟೇನವರಿಗೆ ಒಂಜಿ ಸಾಯಿಬರ್ನ ಇಲ್ಲಡು ರಡ್ಡು ಮೂಜಿ ಬೊಡೋದಿಗೆ ಆ ಅಕ್ಕಲು ಎಂಚಿನ ಮಲ್ಪೋಡು ಒಂದು ಮತಕ್ಕೇನು ಒಂಜಿ ಏತಾನ್ಲ ಒಂಜಿ MP ಅದವಲ್ಲ ಮುಕ್ಳು ಎಂಚಿನ ಪಾತೆರ ಮುಕ್ಳಿಗೆ ಈ ಇನ್ನೊಂದು ಎಂಚಿನ ಸಂಸ್ಕೃತಿಯ ಮುಕ್ಳು ಸಂಸ್ಕೃತಿ ಬಣ್ಣೊಂದು ಉಪ್ಪೇರು ಇದು ಕೊರ್ಂಡಲ ಗಲಾಟೆ ಮುಕ್ಳು ಕೊರ್ಜಿನ ಗಲಾಟೆ ಮುಕ್ಳನ ಮಲಮಲಕ್ಲೆ ಕೊರ್ದು ಮುರುಕಾದ ಆತಂದು ಮುಕ್ಳು ಪನ್ಪೇರು ಎಂಚಿನ ದಿವಾಲಿ ಹಾಪಿನ ಮುಕ್ಳನ ಮೋದಿ ಗವರ್ಮೆಂಟ್ ಎಂಕುಲ ಓಟ್ ಬಾರ್ದ ಯಾನ್ ಮುಸ್ಲಿಂ ಸಾತ್ ಬಂದು ಓಲ್ ಬಡವನ್ ಯಾನ್ಲ ನಳಿನ್ ಕುಮಾರ್ ಕಟೀಲ್ ಓಟ್ ಬಾರ್ದ ದಾದನಾ ಮಲ್ಪೇರು ಮುಕ್ಳು ಇಂಚಿನ ಮಲ್ದೇರು ಅಂಚಂದು BJP ದಕ್ಕಲು ಬರ್ಬಾದ್ ಮಲ್ತಿದ್ಯಾರ ನಾನು ಎಡ್ಡೆಡು ಉಂಡ ಮಲ್ಪಾಡು ಕಾಂಗ್ರೆಸ್ ಮಲ್ಪಾಡು ಎಲ್ಲ ಆಕಲೆ ಓಟ್ ಮಾಡುವರು. ಕೇರಳದ ಲೆಕ್ಕ ನಾನು ಆಪುಣು ಬುದ್ಧಿವಂತರೇ ಒಪ್ಪುಣು ಸೆಂಟ್ರಲ್ ಗವರ್ಮೆಂಟ್ ವಹಿಸಿ ದಕ್ಕುವೇರು ಗೊತ್ತಾನೆ ಯಾನ್ ಪನ್ಪಿರತ್ತೆ BJP ಇಂದೇಟೇ ಉಂಡವು ಇತ್ತದ್ದು ಅಕ್ಕಲು ಸಮೀಕ್ಷೆ BJP RSS ಸಮೀಕ್ಷೆ ಉಂಡು ಮೋದಿ ಅವ್ರನ್ನೆಲ್ಲ ತೆತ್ತು ದಕ್ಕುವೇರು ಬಂಡ ಮಲ್ಚಿನ ಬೇಲೆ ಪಾಪದಕ್ಕಲು ಓಟ್ ಮಾಡಿದೇರಿ. ಸರಿ ಸರಿ 25% ಉಳ್ಳೇರು ಬಡವೇರು ಉಳ್ಳೇರು ಎನ್ನ ಲೆಕ್ಕೋಡು ಗೊತ್ತಂడి ನಾದ ಎಂಟ ಪ್ರೋಗ್ರಾಮ್ ಅಂದ್ರೆ ಮಲ್ಪಾಡು ಯಾನ್ಲ ಬರ್ಪೆ ಎಲ್ಲ ಲೆಪ್ಲೆ ಆ ಪಕ್ಕದಕ್ಕಲು ಯಾನ್ಲ ಬರ್ಪೆ ಯಾನ್ಲ ಕೋಡೆ ಅಂದ್ರೆ ನದಿಗೆ ಇಂದು ಬಿಡ್ತೀರಿ 5 ಅಂಕಲು ಹೋರಾಟ ಮಲ್ತ ಎಂಕಲ ಊರ್ದಲ್ಪ ಕೂಳೂರು ಸುದೇಕ್ 5 ವಿಷಯ ಪ್ರತಿಭಟನೆ ಮಲ್ಪಲಿ ಕೂಳೂರು ಸುದೇಕ್ ನೀರು ಬಿಡ್ತೇವೆ ಐಕ ಮಲ್ಪಲಿ BJP ದಕ್ಕಲು ಎಂಕಲು ಬರ್ಪ ಸರಿ ಸರಿ ಇನ್ನು ಬೊಚ್ಚ ಪೊಕ್ಕಡಿ ಖಾಲಿ BJP ದಕ್ಕಲು 4 ಮಾತ್ರ ಬೇಜಾರು ಮಾಡ್ಪಡ್ತಿದ್ದಿ ಸರ್ ಇರಿ ನಾನು ಪನ್ನಡೆ 4 ಮಾತ್ರ ಬೇಜಾರು ಬಂತು. ಸರಿ ಸರ್, ಥ್ಯಾಂಕ್ ಯು. ದೂರ್ನತ್ವ ಆ ಪಕ್ಷ ದೂರ್ನ ಸರಿ ಸರ್, ಥ್ಯಾಂಕ್ ಯು ಯಾರು BJP ಥ್ಯಾಂಕ್ ಯು ಎನಿವೆ ಥ್ಯಾಂಕ್ ಯು, ಧನ್ಯವಾದ ಮುಸ್ತಫಣ್ಣ. ಎಸ್ ಮರಿಯಮ್ಮ ಥಾಮಸ್ ಅವರು ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ಈ ಒಂದು ಬಿಟ್ಟಿ ಭಾಗ್ಯಗಳಿಂದ ಈ ಒಂದು ಯೋಜನೆಗಳಿಂದ ಮಹಿಳೆಯರೊಂದು ಆಕರ್ಷಿತರಾಗಿದ್ದಾರೆ ಅನ್ನುವಂಥ ವಿಚಾರಗಳ ನಡುವೆ ಬಹಳ ದೊಡ್ಡ ಆರೋಪ ಇದೆ. ರೀಸೆಂಟ್ ಆಗಿ ಒಂದ್ ಕಡೆ ಈ ಯೂನಿಟ್ ಬಗ್ಗೆ ಮಾತಾಡೋಣ. ಇವತ್ತು ಹೋರಾಟಗಳು ನಡೆದಿತ್ತು ಬಿಜೆಪಿಯಿಂದ, ಪ್ರತಿ ಯೂನಿಟ್ಗೆ 70 ಪೈಸೆ ದರ ಏರಿಕೆಯನ್ನ ಕಾಂಗ್ರೆಸ್ ಮಾಡಿದೆ ಅನ್ನುವಂಥದ್ದು. ಏನ್ ಹೇಳ್ತೀರಾ, ಯಾಕೆ ಮಾಡ್ತೀರಾ? ನೋಡಿ, ಈ 70 ಪೈಸೆ ಏರಿಸಿದ್ದು ಈಗ ಇದು ಆಲ್ರೆಡಿ ರಿಸಾಲ್ವ್ ಆಗಿತ್ತು. ಓಕೆ, ಯಾವಾಗ ಆಗಿತ್ತು? ಅಸೆಂಬ್ಲಿಯಲ್ಲಿ ಇದಕ್ಕೆ ಮೊದಲು ಬಿಜೆಪಿ ಗವರ್ಮೆಂಟ್ ಇರುವಾಗಲೇ ಇದು ತಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಓಕೆ, ಬಹುಶಃ ಇಲ್ಲಿ ಇವತ್ತು ಪ್ರತಿಭಟನೆ ನೋಡಿರ್ಬೋದು ನೀವು ಅಲ್ವಾ? ಪ್ರತಿಭಟನೆ ಅವರು ಹಾಗೆ ಮಾಡುದಲ್ಲ, ಅವರು ಮಾಡಿದ ಕೆಲಸಗಳನ್ನು ಅವರೇ ಮಾಡಿದ ಕೆಲಸವನ್ನು ನಾವು ಅಲ್ಲ ಅಂತ ಹೇಳುವಂತದ್ದು ಅವರ ನಾಲಿಗೆಯಲ್ಲಿ ಯಾವಾಗಲೂ ಇದ್ದದ್ದೇ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ ಇವತ್ತು ಬಿಟ್ಟಿ ಭಾಗ್ಯ ಅಂತ ಇದನ್ನು ಹೇಳ್ತಿರಲ್ಲ, ಇದು ಬಿಟ್ಟಿ ಭಾಗ್ಯವ. ಅವರು 15 ಲಕ್ಷ ರೂಪಾಯಿ ಒಬ್ಬೊಬ್ಬರ ಅಕೌಂಟಿಗೆ ಆಗ್ತೇನೆ ಅಂತ ಹೇಳಿದ್ರು ಅಲ್ವಾ? ಆಯ್ತಾ, ಎಂತದ್ದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇದ್ದ ಅಮೌಂಟ್ ಅಂತ ನೇರವಾಗಿ ಹಾಕ್ತೇನೆ ನಾನು 15 ಲಕ್ಷಗಳನ್ನ ಓಕೆ 15 ಲಕ್ಷ ರೂಪಾಯಿಗಳನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿಲ್ಲ. ಹಣ ಬರ್ತದೆ, ಹಣ ಬಂದ ನಂತರ ಅದು ಬ್ಯಾಂಕಿಗೆ ಹೋಗ್ತದೆ. ಈ ಬ್ಯಾಂಕಿನಲ್ಲಿ ಹೆಂಗಸರಿಂದ ಅವತ್ತು ಅಕೌಂಟ್ ಓಪನ್ ಮಾಡಿಸಿದ ಯಾಕೆ? ಇಲ್ಲ
ನೋಡಿ ನೋಡಿ, ಇವತ್ತು ಜನ್ಧನ್ ಅಕೌಂಟಿನ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಜನಧನ್ account open ಮಾಡಿಸಿದ ಉದ್ದೇಶ ಏನು ಅಂತ ಹೇಳಿದ್ರೆ ಇದರಿಂದ ಏನಾಗ್ತಿತ್ತು, ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಏನಾಗ್ತಿತ್ತು, ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಅಲ್ಲಿಂದ ಏನಾದ್ರೂ ಒಂದು ಯೋಜನೆ ಅನುಷ್ಠಾನಕ್ಕೆ ಬಂದಾಗ ಅಲ್ಲಿ ಕೇಂದ್ರ ಸರ್ಕಾರದಿಂದ ಬಂದು ಒಬ್ಬ ಅದನ್ನ ಏನ್ ಹೇಳ್ತೇವೆ ಬೆನಿಫಿಷರಿ ಫಲಾನುಭವಿಗೆ ತಲುಪುವಾಗ ಅಲ್ಲಿ ₹1 ಇದ್ದದ್ದು ಇಲ್ಲಿ 10 ಪೈಸೆ ಆಗಿ ಬರ್ತಿತ್ತು, ಎಲ್ರಿಗೂ ಗೊತ್ತಿದೆ. ಯಾವಾಗ ಜನ್ಧನ್ ಅಕೌಂಟ್, ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಅಗ್ರಿಕಲ್ಚರಿಸ್ಟ್ ಅನ್ನು ನೋಡುವ, ನಾವು ರೈತರನ್ನ ನೋಡುವ, ರೈತರಿಗೆ ಹಾಕಿದ್ದು ನೇರವಾಗಿ ಅವ್ರ ಅಕೌಂಟ್ಗೆ ಇವತ್ತು ಬರ್ತಾ ಉಂಟು, ಅದಕ್ಕೆ ಜನ್ಧನ್ ಅಕೌಂಟ್ ಇದೆ. ಅವತ್ತು ಜನ್ಧನ್ ಅಕೌಂಟ್ ಅನ್ನ ಓಪನ್ ಮಾಡಿದ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆಧಾರ್ ಲಿಂಕ್ ಮಾಡಿರುವಂತ ಅಕೌಂಟ್ಗೆ ನಾವಿವತ್ತು 2,000 ಹಣವನ್ನ ಹಾಕ್ತಾ ಇದ್ದೇವೆ ಅಂತ ಹೇಳಿಕೊಂಡು ಅಕೌಂಟ್ ಇರಲೇಬೇಕು ಅನ್ನುವಂಥದ್ದು ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಅದನ್ನ ಅಕೌಂಟ್ ಇರಲೇಬೇಕು ಹೌದಲ್ವಾ? ಹಾಗಿರುವಾಗ ಅಕೌಂಟ್ ಅನ್ನು ಯಾಕೆ ಮಾಡಿಸಿದೆ, ಇಂಥದಕ್ಕೆ ಮಾಡಿಸಿದೆ. ಇದನ್ನ ಉಚಿತವಾಗಿ ಈಗ ಕಾಂಗ್ರೆಸ್ ಕೊಡ್ತೇವೆ ಅಂತ ಹೇಳಿದ್ದಾರೆ, ಕೊಡ್ಲಿ ಅವರು. ಕೊಟ್ಟಾಗ ನಾವು ಬಿಜೆಪಿ ಖಂಡಿಸುದಿಲ್ಲ, ನಾವು ಖಂಡಿಸುದಿಲ್ಲ. ನಾವು ಬಿಟ್ಟಿ ಆಯ್ತು, ಅವರು ಅದನ್ನ ಜನರಿಗೆ ತಲುಪಿಸ್ಲಿ. ಪ್ರಶ್ನೆ, ಜನಧನ್ ಖಾತೆ ಮಾಡಿದ್ದಾರೆ. ಮಾಡಿದ ನಂತರ ಇವರೇನ್ ಮಾಡಿದ್ದಾರೆ, ಪ್ರತಿಯೊಂದು ಹೆಣ್ಣು ಮಕ್ಕಳಿಂದಲೂ ನಾವು ನಿಮಗೆ ಎಷ್ಟು ಅಮೌಂಟ್ ಹಾಕ್ತೇವೆ ಅಂತ ಹೇಳಿಕೊಂಡು ಅಕೌಂಟ್ ಓಪನ್ ಮಾಡಿಸಿದ್ರು. ಅಕೌಂಟ್ ಓಪನ್ ಮಾಡಿಸಿದ ನಂತರ ಏನಾಯ್ತು ಅಂತ ಹೇಳಿದ್ರೆ ಅಮೌಂಟ್ ಹಾಕ್ಲಿಲ್ಲ. ಸೊ ಬ್ಯಾಂಕಿನವರು ಏನ್ ಮಾಡಿದ್ರು, ಪ್ರತಿ ಸಾರಿ ಸರ್ವಿಸ್ ಇದಂತ ಹೇಳಿಕೊಂಡು ಪ್ರತಿ ಸಾರಿ ಅವರ ₹1,500 ಯಾರನ್ನು ಮಹಿಳೆಯರಿಗೆ ಹಣ ಹಾಕ್ತೇವೆ ಅಂತ ಖಂಡಿತ ಹೇಳಿದ್ದಲ್ಲ. ಇಂತಹ ಯೋಜನೆಗಳು ಇದ್ದಾಗ ನೇರವಾಗಿ ಬರಬೇಕು ಅಂತ ಹೇಳಿ ಸಬ್ಸಿಡಿ ಕೊಡುವಂತದ್ದು ರೈತರಿಗೆ ಬಂದಂತ ಯೋಜನೆಗಳ ಹಣ ಕೂಡ ಅದಕ್ಕೆ ಹೋಗ್ತದೆ. ಪ್ರತಿಯೊಂದು ಅದಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಇತ್ತು, ಎಷ್ಟೋ ಅದರಲ್ಲಿ ನನ್ನ ಗಮನಕ್ಕೆ ಕೂಡ ಪ್ರತಿಯೊಂದು ಯಾರಿಗೆ ಅದರ ಬೆನಿಫಿಷರಿ ಎಲ್ಲವೂ ಇದೆ ಅದಕ್ಕೆ. ಖಂಡಿತವಾಗಿ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಯಾವಾಗ ಸರ್ಕಾರ ಮಾಡಿರುವಂತ ಯೋಜನೆಗಳು ಬಿಜೆಪಿಯವರ ಆಡಳಿತ ವೈಫಲ್ಯ, ಆಡಳಿತ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಭ್ರಷ್ಟಾಚಾರ ತುಂಬಿತ್ತು, ಅತ್ಯಾಚಾರ, ಭ್ರಷ್ಟರು ತುಂಬಿ ಹೋಗಿದ್ರಲ್ಲಿ ಜನರಿಗೆ ಸಾಕಾಗಿ ಹೋಗಿತ್ತು. ನೀವು ಬಹುಶಃ ನಾವು ನೋಡಿರ್ಬಹುದು, ದಿನಾ ಬೆಳಿಗ್ಗೆ ನ್ಯೂಸ್ ನೋಡ್ತಾ ಇರುವುದನ್ನು, ಒಂದಾ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ಇಲ್ಲದಿದ್ರೆ ಭ್ರಷ್ಟಾಚಾರ ತುಂಬಿದೆ 40% ನೋಡಿ. ಒಂದು ಕಾಂಟ್ರಾಕ್ಟರ್ ಸುಯಿಸೈಡ್ ಮಾಡಿಕೊಂಡು ಅದೆಲ್ಲ ಮೋಸ ಮಾಡಿ ಇರಬಹುದು. ಔಟ್ ಆಫ್ ದಿ ಬಾಕ್ಸ್ ಹೋಗೋದಕ್ಕಿಂತ ಬದಲಾಗಿ 70 ಯೂನಿಟ್ಗಳನ್ನ ತಾವುಗಳು ರೈಸ್ ಮಾಡಿದ್ರಿ ಅನ್ನುವಂತ ವಿಚಾರ ಏನ್ ಹೇಳ್ತಾರೆ? ಖಂಡಿತವಾಗಿ ಇವತ್ತು ನಾವು ಅದನ್ನೇ ಗಮನಿಸಬೇಕು. ನಿನ್ನೆ ಎಲ್ಲ ಮೊನ್ನೆ ಇವರು ಕಾಂಗ್ರೆಸ್ನ ನಾಯಕರು ನಾವು ಅದನ್ನು ಉಚಿತವಾಗಿ ಕೊಡ್ತೇವೆ ವಿದ್ಯುತ್ ಅಂತ ಹೇಳಿದ್ರು. ನಿನ್ನೆ ದಿನ 70 ಇದು ಪೈಸೆಯನ್ನ ಜಾಸ್ತಿ ಮಾಡಿದ್ದಾರೆ ಅವರು. ಸೊ ಇಲ್ಲಿ ನಾವು ನಾನು ಆವಾಗ್ಲೇ ಹೇಳಿದೆ ನೋಡಿ, ₹100 ಕೊಟ್ಟು ₹500 ತಗೊಳ್ತಾರೆ. ಉಚಿತವಾಗಿ ಕೊಟ್ರೆ ಖಂಡಿತವಾಗಿ ನಾವು ಅದನ್ನ ಸಪೋರ್ಟ್ ಮಾಡ್ತೇವೆ. ಉಚಿತವಾಗಿ ಕೊಡ್ಲಿ, ನಮ್ಮ ಜನರಿಗೆ ಉಚಿತವಾಗಿ ಬೇಕು. ಆದ್ರೆ ನಾವೇನು ಕಾಂಗ್ರೆಸ್ ಗವರ್ಮೆಂಟ್ ಪ್ರತಿ ಯೂನಿಟ್ಗೆ 70 ಪೈಸೆಗಳನ್ನ ಏರಿಕೆ ಮಾಡಿರುವಂತ ತಾವು ಹೇಳ್ತಾ ಇರೋದು. ಅದ್ರ ಬಗ್ಗೆ ನಾವು ಯಾಕೆ ಮಾತಾಡಿರ್ಲಿಲ್ಲ ಈ ಹಿಂದೆ? ಹಾಗಾದ್ರೆ ಅವರು ಒಂದು ವೇಳೆ ಬಿಜೆಪಿ ಮಾಡಿದ್ರೆ ಯಾಕೆ ಕಾಂಗ್ರೆಸ್ನವರಾಗ ವಿರೋಧ ಮಾಡಿದಿದ್ರೆ ಪಕ್ಷದಲ್ಲಿದ್ರೆ ಅವ್ರು ಮಾತಾಡ್ಬೇಕಾಗಿತ್ತು. ಅವ್ರು ಮಾತಾಡ್ಲಿಲ್ಲ ಯಾಕೆ ಇವತ್ತು? ಅವ್ರು ಇವತ್ತು ಕರೆಂಟ್ ಅನ್ನು ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ ತಕ್ಷಣ 70 ಪೈಸೆ ಯಾಕೆ ಜಾಸ್ತಿ ಮಾಡ್ಬೇಕಾಗಿತ್ತು? ನೋಡಿ, ಇವತ್ತು ಪ್ರತಿ ಒಂದು ಉಚಿತ ಯೋಜನೆಗಳಿಗೆ ಉಚಿತವಾಗಿ ಕೊಡ್ಲಿ, ನಮ್ಮ ಅಭ್ಯಂತರ ಇಲ್ಲ, ನಾವು ಸಪೋರ್ಟ್ ಮಾಡ್ತೇವೆ. ಆದ್ರೆ ಉಚಿತ ಯೋಜನೆಗಳಿಗೆ ಅವ್ರು ಯಾಕೆ ಕಂಡೀಷನ್ಸ್ ಗಳನ್ನ ಇವತ್ತು ಹಾಕ್ತಾ ಇದ್ದಾರೆ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಅವ್ರು ಹೇಳಿರ್ಲಿಲ್ಲ. ಹೇಳಿದ್ರೆ ಅವರು ಮತವನ್ನ ಇನ್ನೊಂದು ನಿಮ್ಮ ಗಮನಕ್ಕೆ ಖಂಡಿತವಾಗಿ ಹೇಳ್ತೇನೆ, ಬಿಜೆಪಿ ವೈಫಲ್ಯವನ್ನ ಕಾಣಲಿಲ್ಲ. ನಮ್ಮಲ್ಲಿ ಇವತ್ತು ಎಷ್ಟು ವೋಟ್ ಬರ್ಬೇಕಿತ್ತು ಪರ್ಸೆಂಟೇಜ್ ಅಷ್ಟು ಬಂದಿದೆ. ಇಲ್ಲಿ ನಾವು ಮಾಡಿದಂತ ಅವಲೋಕನದ ಪ್ರಕಾರ ಏನಂತ ಹೇಳಿದ್ರೆ ಜೆಡಿಎಸ್ಗೆ ಹೋಗ್ಬೇಕಾದಂತ ವೋಟ್ಗಳು ಇವತ್ತು ಕಾಂಗ್ರೆಸ್ಗೆ ಹೋಗಿದೆ. ಬಿಜೆಪಿ ಅವರ ವೈಫಲ್ಯವನ್ನು ಖಂಡಿತ ಕಾಣಲಿಲ್ಲ ನಾವಿವತ್ತು. ಜೊತೆಗೆ ಈ ಪ್ರತಿ ಯೂನಿಟ್ಗೆ 70 ಪೈಸೆಗಳನ್ನ ಏನು ಕಾಂಗ್ರೆಸ್ ಗವರ್ಮೆಂಟ್ ಏರಿಕೆ ಮಾಡಿದೆ, ಒಂದ್ ಕಡೆ ಇಂಪ್ಲಿಮೆಂಟ್ ಮಾಡಿದೆ. ಆರೋಪವನ್ನು ನಾನು ಹೇಳ್ತಾ ಇರುವಂತದ್ದು ಮೇಡಮ್, ಆರೋಪವನ್ನು ಹೇಳ್ತಾ ಇರುವಂತದ್ದು. ಇವತ್ತು ಏನಾಯ್ತು ಆರೋಪ ಅದನ್ನ ಹೇಳ್ತಾ ಇರೋದು. ಇದು ಮುಂದಕ್ಕೆ
ಎಸ್, ಇವತ್ತು ಆಗಿರುವಂತಹ ಆರೋಪ ಜೊತೆಗೆ ಪ್ರತಿಭಟನೆಗಳು, ವೇದವ್ಯಾಸ್ ಕಾಮತ್ ಅವರು ಮಾತಾಡಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಯಾಕಂದ್ರೆ ತಾವುಗಳು ಮಾಡಿದ್ದೀರಾ, ಒಂದ್ ಕಡೆ ಫ್ರೀ ಕೊಡ್ತೀರಿ ಅಂತ ಹೇಳ್ತೀರಾ, ಇನ್ನೊಂದ್ ಕಡೆ 70 ಪೈಸೆಗಳನ್ನ ಏರಿಕೆ ಮಾಡ್ತೀರಾ, ಏನ್ ತಮ್ಮದು ಜನಸ್ನೇಹಿ ಆಗಿರುವ ಸರ್ಕಾರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ವೇದವ್ಯಾಸ್ ಕಾಮತ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಬನ್ನಿ. ಪ್ರತಿ ಯೂನಿಟ್ಗೆ 70 ಪೈಸೆ ಏರಿಕೆ ಮಾಡಿದ ಕಾಂಗ್ರೆಸ್, ಭ್ರಷ್ಟಾಚಾರದ ಆರೋಪ ಮಾಡಿ ದಾಖಲೆ ನೀಡಲಾಗದ ಷಂಡ ಸರ್ಕಾರ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿದ್ಯುತ್ ಶುಲ್ಕ ಹೆಚ್ಚಳವನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಲದ ವತಿಯಿಂದ ಇಂದು ಸಾರ್ವಜನಿಕ ಪ್ರತಿಭಟನೆ ಮಂಗಳೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಜರುಗಿತು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಇದು ಕಾಂಗ್ರೆಸ್ನ ಕಾರ್ಯವೈಖರಿ ಜನತೆಗೆ ಗೊತ್ತಾಗಿದೆ. ಮೊದಲಿಗೆ ಸಾಲು ಸಾಲು ಉಚಿತ ಯೋಜನೆಗಳನ್ನ ನೀಡಿ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಮತ್ತೆ ಅದರ ಹೊರೆಯನ್ನ ಜನಸಾಮಾನ್ಯನ ತಲೆಗೆ ಹೇರಲು ಮುಂದಾಗಿದ್ದಾರೆ. ಇಂದು 200 ಯೂನಿಟ್ ಫ್ರೀ ವಿದ್ಯುತ್ ನೀಡಲು ಆಗದಿರುವ ಕಾಂಗ್ರೆಸ್ ಇದೀಗ ವಿದ್ಯುತ್ ಶುಲ್ಕ ಹೆಚ್ಚಳ ಮಾಡಲು ಮುಂದಾಗಿದೆ. ಆದರೆ ಕಾಂಗ್ರೆಸ್ಸಿಗರು ಇದೀಗ ಮನೆಯನ್ನ ಒಡೆಯುವ ಕೆಲಸವನ್ನ ಮಾಡಲು ಮುಂದಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣದ ಕೊರತೆ ಇದೆ. ಇವತ್ತು ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ 70 ಪೈಸೆ ವಿದ್ಯುತ್ ದರವನ್ನು ಏರಿಸಿದ್ದೀರಾ. 1 ಯೂನಿಟ್ಗೆ 70 ಪೈಸೆ ಏರಿಸುವಷ್ಟು ಎಲ್ಲಾದ್ರೂ ನಿಮಗೆ ಮಾನ ಮರ್ಯಾದೆ ಇದೆಯಾ? 1 ಯೂನಿಟ್ಗೆ 70 ಪೈಸೆ ಅಂತೇಳಿ ಆದ್ರೆ ಇಡೀ ರಾಜ್ಯದಲ್ಲಿ ವರ್ಷದಲ್ಲಿ ಎಷ್ಟು ಯೂನಿಟ್ ಬಳಕೆ ಆಗುತ್ತೆ? ಅಷ್ಟೊಂದು ಬೊಕ್ಕಸಕ್ಕೆ ಹಣವನ್ನ ಸಂಗ್ರಹಿಸಬೇಕು ಅಂತ ಹೇಳೋದ ಚಿಂತನೆ ಇವತ್ತು ನಿಮ್ಗೆ ಅರಿವಾಗಿದೆ. ನೀವು ಕೊಟ್ಟಂತ ಮಾತು ನೀವೇ ತಪ್ಪಿ ಬಿದ್ದಿದ್ದೀರಿ. ಇಷ್ಟೆಲ್ಲ ದೊಡ್ಡ ರೀತಿಯ ಗ್ಯಾರಂಟಿಯನ್ನ ಕೊಡಬಾರ್ದಿತ್ತು ಅಂತ ಹೇಳುವಂಥದ್ದು ನಿಮ್ಗೆ ಕೂಡ ಗೊತ್ತಾಗ್ಬಿಟ್ಟಿದೆ. ಇವತ್ತು 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುವುದಾಗಿ ಘೋಷಿಸಿ ಆಡಳಿತಕ್ಕೆ ಬಂದಂತ ಕಾಂಗ್ರೆಸ್ ಇವತ್ತು ಪ್ರತಿ ಯೂನಿಟ್ಗೆ 70 ಪೈಸೆ ಏರಿಕೆ ಮಾಡಿದೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇದರ ಮುಖಾಂತರ, ಈ ಪ್ರತಿಭಟನೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ಆ 70 ಪೈಸೆ ಏರಿದನ್ನ ಕಡಿಮೆ ಮಾಡಿ ತೋರಿಸಿ. ಆವಾಗಲೇ ನಿಮ್ಮ ತಾಕತ್ತನ್ನ ತೋರಿಸಿ. ಒಂದು ಕಡೆಗಳಲ್ಲಿ ಫ್ರೀ ಅಂತ ಹೇಳಿ ಒಂದು ಕಡೆಗಳಿಗೆ ಜನರಿಗೆ ಹೆಚ್ಚಿನ ದರವನ್ನ ಹಾಕಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ರಾಜ್ಯದಲ್ಲಿ ಬೊಕ್ಕಸಕ್ಕೆ ಕಷ್ಟ ಮಾಡಿ ಇವತ್ತು ಇಡೀ ಮಂಗಳೂರಿನಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದ್ದೀರಾ. ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಂತ 20,000 ಕೋಟಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಂತ ಸಾವಿರಾರು ಕೋಟಿಯ ಕಾಮಗಾರಿಗಳ ಕೆಲಸವನ್ನ ನಿಲ್ಲಿಸಿದ್ದೀರಾ. ಸಿದ್ದರಾಮಯ್ಯರೇ, ಅದು ನೀವು ಕೊಟ್ಟಂತ ಹಣ ಅಲ್ಲ. ಮಂಗಳೂರಿನ ಜನತೆಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂತ ಹಣ ಯಾಕೆ ನಿಲ್ಲಿಸ್ತೀರಾ? ಅವತ್ತು ಮುಖ್ಯಮಂತ್ರಿಗಳು ಕೊಟ್ಟಂತ ಹಣವನ್ನ ಇವತ್ತು ನೀವು ನಿಲ್ಲಿಸ್ತಾ ಇದ್ದೀರಾ. 2013ರಿಂದ 2018 ತನಕ ನೀವು ಆಡಳಿತದಲ್ಲಿರುವಂತ ಸಂದರ್ಭದಲ್ಲಿ 2018ರಲ್ಲಿ ಮುಖ್ಯಮಂತ್ರಿಯಾಗಿ ಬಂದಂತ ಕುಮಾರಸ್ವಾಮಿ ಅವರು ಯಾವುದಾದ್ರೂ ನಿಲ್ಲಿಸಿದಾರ ಅಂತ ನೋಡಿದ್ದೀರಾ ನೀವು? ಯಾವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಾ? ದ್ವೇಷದ ರಾಜಕಾರಣವನ್ನು ಮಾಡ್ತಾ, ಜನರಿಗೆ ಮರಳು ಮಾಡ್ತಾ, ಮತವನ್ನ ಪಡ್ಕೊಂಡು ಇವತ್ತು 70 ಪೈಸೆ ಯೂನಿಟ್ಗೆ ಏರಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಹಲವು ಸುಳ್ಳುಗಳನ್ನು ಹೇಳಿ ಜನರಿಗೆ ಮರಳು ಮಾಡಿದ್ದೀರಿ. ಒಂದೇ ಒಂದು ದಾಖಲೆಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಗೆ. 40% ಸರ್ಕಾರ ಅಂತ ಹೇಳಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ಕೊಟ್ರ? ನಿಮ್ಮ ಪರವಾಗಿದ್ದಂತ ಆ ಒಂದು ಕಾಂಟ್ರಾಕ್ಟರ್ ಜೈಲಿಗೆ ಹೋದ್ರು ನಿಮಗೆ ಕೊಡ್ಲಿಕ್ಕೆ ಸಾಮರ್ಥ್ಯದ ಷಂಡ ಸರ್ಕಾರ ನೀವು. ಈಗ ವಿದ್ಯುತ್ ದರ ಏರಿಕೆ ಪ್ರತಿಭಟನೆಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಸರ್ಕಾರದ ಬೊಕ್ಕಸಕ್ಕೆ 60. ಎಸ್, ಇದು ಶಾಸಕರು ವೇದವ್ಯಾಸ್ ಕಾಮತ್ ಅವರ ಜೊತೆಗೆ ಬಿಜೆಪಿ ಸಂಸದರು ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು, ಪ್ರತಿ ಯೂನಿಟ್ಗೆ 70 ಪೈಸೆಗಳನ್ನ ಯಾಕೆ ಏರಿಕೆ ಮಾಡ್ತೀರಾ? ಇದು ಆ ಕಾಂಗ್ರೆಸ್ ಸರ್ಕಾರದ ಜನಸ್ನೇಹಿ ಆಗಿರುವಂತಹ ಆಡಳಿತ ಅಂತ ಹೇಳ್ತಾರೆ. ಎಸ್ ಮೇಡಮ್, ನಾನು ಹೇಳಿದಲ್ಲ 70 ಯೂನಿಟ್ ಅಲ್ಲ, ಇದಕ್ಕೆ ಮೊದಲೇ ಇವರು ಏರಿಸಿ ರೆಡಿ ಮಾಡಿ ಇಟ್ಟಿದ್ರು. ಪ್ರಶ್ನೆ ಬರುತ್ತೆ ಅಲ್ವಾ? ಯಾವುದು ಪ್ರತಿಭಟನೆಗಳು
ನೇರವಾಗಿ ತಮ್ಮ ಸರ್ಕಾರದ ವಿರುದ್ಧ. ನಾನೊಂದು ಸಂಗತಿ ಹೇಳ್ತೇನೆ, ಬಿಜೆಪಿ ಅವರಿಗೆ ಪ್ರತಿಪಕ್ಷದಲ್ಲಿ ಇರ್ಲಿಕ್ಕೆ ಮಾತ್ರ ಗೊತ್ತು, ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆಡಳಿತ ಮಾಡುವುದು ಹೇಗೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈಗ ಆಡಳಿತ ಯಾವ ರೀತಿ ಮಾಡಬೇಕು ಅಂತ ಕಲಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಆಡಳಿತ ಮಾಡುವುದು ನಿಮ್ಮ ಶ್ರೀಮಂತರಿಗೋಸ್ಕರ, ಇಲ್ಲದಿದ್ರೆ ಇಂಡಸ್ಟ್ರಿಯಲಿಗೋಸ್ಕರ ಆಡಳಿತ ಮಾಡುವುದಲ್ಲ. ಮಾಡುವಾಗ ಪ್ರತಿ ಒಂದು ಜನರನ್ನು ತಲುಪಬೇಕು. ಏನು ನಮ್ಮ ಯೋಜನೆ, ಯಾಕೆಂದ್ರೆ ನೋಡಿ ಯಾಗೊಬ್ರು ಹೇಳಿದ್ರು ಟ್ಯಾಕ್ಸ್ ಕಟ್ಟುದು ಅಂತ ಹೇಳಿದ್ರೆ ನಾನು ಟ್ಯಾಕ್ಸ್ ಪೇಯರ್, ಇನ್ಕಮ್ ಟ್ಯಾಕ್ಸ್ ಪೇಯಿ ನಾನು, ಬಟ್ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಇರ್ಬೋದು, ಬಟ್ ಬರೀ ಪಾಪದವರು 1 kg ಉಪ್ಪು ಕೊಂಡೋಗ ಆ ಉಪ್ಪಿಗೆ ಒಂದು GST CGST ಅಂತ ಹೇಳಿಕೊಂಡು ಕಟ್ಟಿಕೊಂಡು ಹೋಗ್ತಾರೆ. ಪ್ರತಿ ಒಂದು ವಿಷಯದ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇಯರ್ಸೇ. ಬಡವರಿಗೆ ಬದುಕಲಿಕ್ಕೆ ಈಗ ಕಷ್ಟ ಆಗಿದೆ. ನಿಮಗೆ ನೀವು ಅಕ್ಕಿಗೆ 40 ರೂಪಾಯಿ 50 ರೂಪಾಯಿ ಕೊಟ್ಟು ಅಕ್ಕಿ ಮನೆಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲಿ ಊಟ ಮಾಡುವಂತ ಗತಿ ಇಲ್ಲದ ಅವಸ್ಥೆಗಳು ಎಷ್ಟೋ ಮಂದಿದೆ. ಬಹುಶಃ ಈ ಕೋವಿಡ್ ಬಂದ ನಂತರ ತುಂಬಾ ಮಂದಿ ಕೆಲಸ ಕಳ್ಕೊಂಡು ಕೂತಿದ್ದಾರೆ ಮನೆಯಲ್ಲಿ. ಅವರು ಬದುಕಿಕೊಂಡು ಹೋಗ್ಬೇಕು, ಅವರು ಬದುಕಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಅವರನ್ನು ಆರ್ಥಿಕವಾಗಿ ಸ್ವಲ್ಪ ಆದ್ರೂ ಅಪ್ಲಿಫ್ಟ್ ಮಾಡಲೇಬೇಕು. ಅಪ್ಲಿಫ್ಟಿಗೋಸ್ಕರ ಸ್ಪೆಷಲಿ ನಾನು ಹೇಳಿದಲ್ಲ, ಸ್ಕೀಮ್ ಎಲ್ಲ ಹೆಂಗಸರ ಹೆಸರಿನಲ್ಲಿ ಇರುವುದು ಕೊಟ್ಟದ್ದೇ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿಯಲ್ಲಿ ಒಂದೇ ಹೆಂಗಸು ಫ್ಯಾಮಿಲಿ ನಡೆಸುವುದು ಅಂತ ಹೇಳಿ ಅದನ್ನು ಕರೆಕ್ಟ್ ಆಗಿ ನಡೆಸಿಕೊಂಡು ನಿಭಾಯಿಸ್ತಾರೆ. ಅದು ನಿಭಾಯಿಸೋ ಕಾರಣ ಹೆಂಗಸಿನ ಹೆಸರಿನಲ್ಲಿ ಸ್ಕೀಮ್ ಕೊಟ್ಟದ್ದೇ ಹೊರತು ಅದು ಗಂಡಸರಿಗೆ ಪಾರ್ಶಾಲಿಟಿ ಅಲ್ಲ. ಶ್ರೀಮಂತರ ಏನು ಟ್ಯಾಕ್ಸ್ ಕಟ್ತಾರೆ ಅದನ್ನು ತಗೊಳ್ಳಿಕ್ಕೆ ಅಲ್ಲ. ಇಲ್ಲದಿದ್ರೆ ಮಿಡಲ್ ಕ್ಲಾಸ್ನವರಿಗೆ ಮೋಸ ಮಾಡುವಂಥದ್ದು, ಇಲ್ಲದ್ರೆ ಮಿಡಲ್ ಕ್ಲಾಸ್ನವರಿಗೆ ಬರ್ಡನ್ ಮಾಡ್ಲಿಕ್ಕೋಸ್ಕರ ಮಾಡಿದಂಥದ್ದಲ್ಲ. ಬಟ್ ಬಡವರಿಗೆ ಕೊಡುವಂತದ್ದು ನಾವು ಕೊಡ್ಲೇಬೇಕು. ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಮಾಡಿದ್ದೇನು ಅಂತ ಹೇಳಿದ್ರೆ ಶ್ರೀಮಂತರದ್ದು ಟ್ಯಾಕ್ಸ್ ಮೇಡಮ್. ಈಗ 70 ಪೈಸೆಗಳನ್ನ ಏರಿಕೆ ಮಾಡಿದೆ ಕಾಂಗ್ರೆಸ್ ಅಂತ ತಾವು ಆರೋಪವನ್ನು ಮಾಡ್ತಾರೆ. ತಮ್ಮದೇ ಸರ್ಕಾರದಲ್ಲಿ ಆಗಿರುವಂತಹ ಒಂದು ಖಂಡಿತ ಇಲ್ಲ. ನಾನು ಹೇಳಿದೆ ಇವತ್ತು ನಾವು ಗಮನಿಸುವಂತದ್ದು, ಮೊನ್ನೆ ದಿನ ಉಚಿತ ವಿದ್ಯುತ್ ಅನ್ನ ಕೊಡ್ತೇವೆ ಅಂತ ಹೇಳಿ ಈ ನಿನ್ನೆ ದಿನ ಅವರು 70 ಪೈಸೆಯನ್ನ ಜಾಸ್ತಿ ಮಾಡಿದ್ದಾರೆ. ನೋಡಿ, ಇನ್ನು ಇವತ್ತು ಒಂದು ಸ್ಕೀಮಿಗೆ 70 ಪೈಸೆ ಯೂನಿಟ್ ಅನ್ನ 70 ಪೈಸೆನ ಒಂದು ಯೂನಿಟ್ಗೆ ಜಾಸ್ತಿ ಮಾಡಿದ್ದಾರೆ. ಎರಡನೇ ಯೋಜನೆ ತಗೊಳ್ಳಿ ನೀವು, ಫ್ರೀ ಬಸ್ ಅನ್ನ ಮಹಿಳೆಯರಿಗಿದೆ ಅಂತ ಹೇಳಿದ್ದಾರೆ. ಫ್ರೀ ಬಸ್ ಎಲ್ಲರಿಗೆ ಉಚಿತ ಪ್ರಯಾಣ ಅಂತ ಹೇಳಿರುವಂತದ್ದು ಮಹಿಳೆಯರಿಗೆ. ನಿನ್ನೆ ದಿನ ಅದರಲ್ಲಿ ಏನ್ ಹೇಳಿದ್ದಾರೆ, ಕೆಂಪು ಬಸ್ಸಿಗೆ, ಲಕ್ಸುರಿ ಬಸ್ಸಿಗಿಲ್ಲ, AC ಬಸ್ಸಿಗಿಲ್ಲ. ಇದು ನಾನು ಸ್ಟೇಟ್ಮೆಂಟ್ ನೋಡಿದ್ದೇನೆ ನಿನ್ನೆ. ನಾಳೆ ದಿನ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾಳೆ ದಿನ ಕೆಂಪು ಬಸ್ಸಿಗೆ ಉಚಿತವಾಗಿ ಕೊಟ್ಟು ಲಕ್ಸುರಿ ಬಸ್ಗಳ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ಹೇಗೆ ವಿದ್ಯುತ್ತಿಗೆ ಖಂಡಿತವಾಗಿ ಮಾಡ್ತಾರೆ. ನೋಡಿ, ಇವತ್ತು ಹೇಗೆ ವಿದ್ಯುತ್ತಿಗೆ 70 ಪೈಸೆ ಜಾಸ್ತಿ ಮಾಡಿದಾರೋ, ನಾಳೆ AC ಬಸ್ಸಿಗೆ, ಲಕ್ಸುರಿ ಬಸ್ಸಿಗೆ ಅದನ್ನು ಕೂಡ ಖಂಡಿತವಾಗಿ ನಾಳೆ ದಿನ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ಆಗ ನೋಡಿ ನೀವು ಅವರಿಗೆ. ಸೊ ಇದು ಯಾರು ಮಾಡುವಂತದ್ದು? ಇದು ಕಾಂಗ್ರೆಸ್ ಸರ್ಕಾರ ಮಾಡುವಂತದ್ದು. ಇಲ್ಲಿ ನೀವು ಆಲೋಚನೆ ಮಾಡಿ, ಈಗ ಇವರು ಯಾರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ, ಯಾವ ವರ್ಗದವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಾ ಇದ್ದಾರೆ? ಇವರ ಪ್ರಕಾರ ಲಕ್ಸುರಿ ಅಂದ್ರೆ ಏನು? ರಾಜಹಂಸ ಬರುದಿಲ್ಲ ಒಂದು ಬಸ್ಸಲ್ಲಿ. ಈಗ ಬೆಂಗಳೂರಿಂದ ಮಂಗಳೂರಿಗೆ ಬರುವ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ರಾಜಹಂಸ ಬಸ್ಸಲ್ಲಿ ಬರುದು. ರಾಜಹಂಸ ಬಸ್ ಇದರಲ್ಲಿ ಬರುದಿಲ್ಲ ಉಚಿತ ಪ್ರಯಾಣದಲ್ಲಿ ನನ್ನ ಪ್ರಕಾರ. ಬರುದಿಲ್ಲ. ಹಾಗಾದ್ರೆ ಇವರು ಯಾರಿಗೆ ಇದ್ ಮಾಡ್ತಾರೆ? ಇದರಲ್ಲಿ ಯಾರಿಗೆ ಮಧ್ಯಮ ವರ್ಗದವರು ಏನ್ ಮಾಡ್ಬೇಕು? ಒಬ್ಬ ಕೆಂಪು ಬಸ್ ಅಲ್ಲಿ ಹೋಗುವ ವ್ಯಕ್ತಿ ಕೂಡ ಇವತ್ತು ಯಾವುದು ನಮ್ಮ ಮೊದ್ಲು ಹಿಂದೆ ಕೆಂಪು ಬಸ್ ಅಲ್ಲಿ ಹೋಗ್ತಿದ್ರು, ಈಗ ಏನ್ ಮಾಡ್ತಿದ್ರು? ಎಲ್ಲರೂ ರಾಜಹಂಸದಲ್ಲಿ ಬರ್ತಾರೆ. ಇನ್ನು ದಿನಗಳಲ್ಲಿ ಯಾರು ಕೂಡ ರಾಜಹಂಸದಲ್ಲೂ ಕೂಡ ಕೊಡಬೇಕು, ಐರಾವತಗಳಲ್ಲೂ ಕೂಡ ಕೊಡಬೇಕಂತ ತಾವು ಹೇಳ್ತಾರೆ. ಉಚಿತ ಪ್ರಯಾಣ ಅಂತ ಹೇಳಿದ ನಂತರ ಎಲ್ಲಾ ಬಸ್ ಅಲ್ಲಿ ಕೊಡ್ಬೇಕು ಅವರು, ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಕೊಡ್ಬೇಕು ಅವರು. ಒಂದು ವೇಳೆ ಕೊಟ್ರೆ ಖಂಡಿತವಾಗಿ ಸಾರಿಗೆ ಸಂಸ್ಥೆ ನಷ್ಟಕ್ಕೆ ಒಳಗಾಗ್ತದೆ. ಇದು ಖಂಡಿತವಾಗಿ ಹೌದು. ನೋಡಿ, ಅವರು ಒಂದು ಮಾಡಬಹುದಿತ್ತು, ಅದನ್ನ ಅವರು ಮಾಡಬಹುದಿತ್ತು. ಇದು ಯಾರಿಗೆ ಅವಶ್ಯಕತೆ? ಬಹುಶಃ ಮಂಜುಳಾ ಮೇಡಮ್, ತಮ್ಗೆ ಒಂದು ಇಷ್ಟು ಯೋಜನೆಗಳಲ್ಲಿ ಬಹಳಷ್ಟು ಯೋಜನೆಗಳಿದೆ, ಅಕ್ಕಿ ಯೋಜನೆಗಳೆಲ್ಲ ಇದೆ. ತಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಯೋಜನೆಗಳು ಯಾವುದು? ನೋಡಿ, ಕಾಂಗ್ರೆಸ್ ಏನೋ ಮಾಡಿದ್ದಾರೆ, ಪರವಾಗಿಲ್ಲ. ಅಕ್ಕಿ ಯೋಜನೆ ಕೊಡ್ಲಿ, ಖಂಡಿತವಾಗಿ ಒಬ್ಬ ಪಾಪದವನಿಗೆ ಸಿಗ್ತದೆ. ಅದನ್ನ ಅಕ್ಕಿ ಯೋಜನೆ ಕೊಡ್ಲಿ, ಅದು ಒಬ್ಬ ವ್ಯಕ್ತಿ ಊಟಕ್ಕೆ ಸಿಗುವಂತದ್ದು, ಖಂಡಿತವಾಗಿ ಅದನ್ನು ಕೊಡ್ಲಿ. ಅದು ಒಳ್ಳೆಯ ಯೋಜನೆ, ಅದು ಖಂಡಿತ ಒಳ್ಳೆ ಯೋಜನೆ. ಯಾರು ಒಳ್ಳೆ ಮಾಡಿದ್ದಾರೆ ಅವರಿಗೆ ನಾವು ಒಳ್ಳೇದು ಅಂತ ಹೇಳ್ಬೇಕು. ಯಾವುದು ಯೋಜನೆ ಒಳ್ಳೇದಲ್ಲ? ಯೋಜನೆಗಳು ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ನಾವ್ ಯಾರು ಅಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು, ಯೋಜನೆಗಳನ್ನ ಕೊಡುವಾಗ ಅವರು ಯಾವ ರೀತಿ ಯೋಜನೆಗಳನ್ನು ಕೊಡ್ತಾರೆ. ಉದಾಹರಣೆಗೆ 70 ಪೈಸೆ ಕರೆಂಟ್ಗೆ ಜಾಸ್ತಿ ಮಾಡಿರುವಂತದ್ದು, ಎರಡನೇದು ಲಕ್ಸುರಿ ಬಸ್ಗಳಿಗೆ ಇಲ್ಲ ಅಂತ ಹೇಳಿರುವಂತದ್ದು, ಈಗ ಮೂರನೇದು
22-23ನೇ ಸಾಲಿನಲ್ಲಿ ಆಗಿ 6 ತಿಂಗಳಲ್ಲಿ ಆದವರಿಗೆ ಮಾತ್ರ ಅಂತ ಹೇಳಿರುವಂತಹದ್ದು, ಮನೆ ಯಜಮಾನಿಗೆ ಮಾತ್ರ 2,000 ಅಂತ ಹೇಳಿರುವಂತಹದ್ದು. ನೋಡಿ ಅವರ ಮಾತನ್ನ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಇವತ್ತು ಅವರು. ಇದರಲ್ಲಿ ಯಾರಿಗೆ ತೊಂದರೆ ಆಗ್ತಾ ಇದೆ? ಎಲ್ಲಾ ವರ್ಗದವರಿಗೂ ತೊಂದರೆ ಆಗ್ತಾ ಇದೆ. ಇವತ್ತು ನಾಳೆ ದಿನ ಎಲ್ಲಾ ವಿಷಯಗಳಿಗೆ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ, ನೋಡ್ತಾ ಇರಿ ನೀವು. ಬಿಜೆಪಿ ಸರ್ಕಾರ ಬಂದ ನಂತರ ರೇಟ್ ಜಾಸ್ತಿ ಮಾಡ್ಲಿಲ್ವಾ? 30 ರೂಪಾಯಿ ಇದ್ದ ಅಕ್ಕಿಗೆ 50 ರೂಪಾಯಿಗೆ ಏರಿದೆ ಇವತ್ತು. ಇವತ್ತದು ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ, ಉಚಿತ ಅಂತ ಕೊಟ್ಟು ಡೇಟ್ ಅನ್ನ ಫಿಕ್ಸ್ ಮಾಡಿ ಅಪ್ಲಿಕೇಶನ್ ಅನ್ನ ಕೊಡ್ಲಿಕ್ಕೆ ಹೇಳಿ ನೆಕ್ಸ್ಟ್ ಡೇ ಇದಕ್ಕೆ ಜಾಸ್ತಿ ಮಾಡುವಂತದ್ದು ಯಾವ ನ್ಯಾಯ? ಉಚಿತ ಅಂತ ಹೇಳಿದ್ರೆ ಉಚಿತವಾಗಿ ಕೊಡ್ಲಿ ಅಲ್ವಾ ಅವರು? ಮೇಡಮ್ ಪ್ರಸನ್ನ ರವಿ ಅವರು, ನಿಮ್ಮಲ್ಲೇ ನಾನು ಬರ್ತೀನಿ. ಕಂಡೀಷನ್ಸ್ ಅಪ್ಲೈ ಮಾಡಿದ್ದಾರೆ, ಇದು ಬಹಳಷ್ಟು ಚರ್ಚೆ ಆಗ್ತಾ ಇರೋದು. ಯಾಕೆ ರಾಜಹಂಸಗಳಿತ್ತು, ಐರಾವತ ಇತ್ತು, ಬಹಳಷ್ಟು ಲಕ್ಸುರಿ ಬಸ್ಗಳಿತ್ತು, ಯಾಕೆ ಕೊಡ್ಲಿಲ್ಲ ಅನ್ನೋ ವಿಚಾರ. ಜೊತೆಗೆ 2023 ಪಾಸ್ ಔಟ್ ಆಗಿರುವಂತದ್ದು, ಸೊ ಅವ್ರಗಳನ್ನ ಮಾತ್ರ ಆಯ್ಕೆ ಮಾಡಿದ್ದಾರೆ, ಯಾಕೆ ಕೊಡ್ಲಿಲ್ಲ, ಕಂಡೀಷನ್ಸ್ ಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ತಾವು ಅವರು ಹೇಳ್ತಾರೆ, ತಾವೇನ್ ಹೇಳ್ತೀರಾ? ಎಸ್, ನಾನು ಮೊನ್ನೆ ಚುನಾವಣೆ ಆದದ್ದು ನಮ್ಗೆ ಮೇಯಲ್ಲಿ ಚುನಾವಣೆ ಡಿಕ್ಲೇರ್ ಆದ ತಕ್ಷಣ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಜೂನ್ ಇಂದ ಇನ್ನು ಕರೆಂಟಿಗೆ ಯೂನಿಟಿಗೆ ಜಾಸ್ತಿ ಆಗ್ತದಂತ ಬರ್ತಾ ಇತ್ತು. ಇದು ಹೇಗೆ ಗೊತ್ತಾಯ್ತು ಅಂತ ಪ್ರಶ್ನೆ ನನ್ಗೆ. ಆಗ ಇಲೆಕ್ಷನ್ ಇದು ಚುನಾವಣೆ ಆಗ್ಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ಲಿಲ್ಲ, ಜನರಿಗೆ ಈ ಮಾಹಿತಿ ಹೇಗೆ ಬಂತು? ಆಗ ಯಾರು ಇಂಪ್ಲಿಮೆಂಟ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಜನರಿಗೆ ಇಷ್ಟು ಬೇಗ ಮಾಹಿತಿ ಬರುವುದಾದ್ರೆ ಯಾವ ಸರ್ಕಾರ ಅದು ಇಂಪ್ಲಿಮೆಂಟ್ ಮಾಡಿದ್ದು ಅಂತ. ಡಿಕ್ಲೇರ್ ಆಗಿರ್ಲಿಲ್ಲ, ಕಾಂಗ್ರೆಸ್ ಸರ್ಕಾರವೇ ಇರ್ಲಿಲ್ಲ. ಇನ್ನು ನಾನು ಹೇಳುದು, ಈಗ ಐರಾವತಕ್ಕೆ ಬೇಕು AC ಬೇಕು ಅಂತ ಹೇಳ್ತೇವೆ ನಾವು ಫ್ರೀ. ನನ್ನ ಇದರಲ್ಲಿ ಅದು ಅವಶ್ಯಕತೆ ಇಲ್ಲ. ಐರಾವತದಲ್ಲಿ AC ಬರುವವರೇನೋ ಅಂತ ಬಡವರೇನಲ್ಲ. ನಮಗೆ ಇಲ್ಲಿ ಸರ್ಕಾರಿ ಬಸ್ ಸ್ವಲ್ಪ ಕಡಿಮೆ ಈ ಕಡೆಗೆಲ್ಲ, ಆದ್ರೆ ಬೆಳ್ತಂಗಡಿ, ಪುತ್ತೂರು, ಸುಳ್ಯಕ್ಕೆ ಎಲ್ಲ ಹೋಗೋರು, ಕೆಲಸಕ್ಕೆ ಹೋಗೋರಿಗೆಲ್ಲ ಬಳಕೆ ಆಗ್ಬೋದು. ಇದೇ ಇದನ್ನೇ ಬಿಜೆಪಿಯವರು ಪ್ರತಿ ಶನಿವಾರ ಆದಿತ್ಯವಾರ ಬ್ಯಾಂಗ್ಳೂರಿಂದ ಅಪ್ಪಮ್ಮನನ್ನು ನೋಡ್ಲಿಕ್ಕೆ ಮಂಗಳೂರಿಗೆ ಬರ್ತಾರಲ್ಲ, ಪ್ರತಿ ಬಸ್ಸಿನವರು ಜಾಸ್ತಿ ಮಾಡುವಾಗ ಮೊನ್ನೆ ಚುನಾವಣೆ ಟೈಮಿಗೆ ಒಂದೊಂದು ಬಸ್ಸಿಗೆ 3,000 ಮಾಡೋ ಒಬ್ಬರಾದ್ರೂ ಮಾತಾಡಿದ್ರ? ನಿಮಗೆ ಓಟ್ ಬೇಕಾಗುವಾಗ 2 ಪಾರ್ಟಿಯವರು ಸಹ ಬಸ್ ಮಾಡಿ ಮಕ್ಕಳನ್ನು ನೀವು ತರಿಸಿದ್ರಿ ಓಟ್ ಬೇಕು ಅಂತ. ಆದ್ರೆ ಬೇರೆ ಟೈಮಿಗೆ ಬಸ್ಗಳು ಜಾಸ್ತಿ ಮಾಡುವಾಗ ನೀವು ಒಬ್ರು ಮಾತಾಡ್ತಾ ಇಲ್ಲ. ಕೋವಿಡ್ ಟೈಮಿಗೆ ಎಷ್ಟು ಕರೆಂಟ್ ಬಿಲ್ ಬಂದಿತ್ತು, ಹೋರಾಟ ನಾನು ಇಲ್ಲಿ ಬಂದಿದೆ, ಪ್ರತಿಯೊಂದು ಮನೆಯಲ್ಲಿ ಬಿಲ್ಲೆ 3,000, 5,000, 7,000. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾಡ್ತೇನೆ ಹೇಳಿದ್ರು, ಮತ್ತೆ ಅವರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಏನ್ ಹೇಳಿದ್ರು, ಒಳಗೆ ಕೂತು ಜನರು ಸರಿ ತಿಂದಿದ್ದಾರೆ, ಹಾಗೆ ಕರೆಂಟ್ ಬಿಲ್ಲು ಜಾಸ್ತಿ ಅಂತ. ನಿಮಗೆ ಬೇಕಾಗುವ ಒಂದು ಮಾತು, ಈಗ 70 ಪೈಸೆ ಆಗುವಾಗ ಬೊಬ್ಬೆ ಹಿಡಿಯುವುದು. ಮೊದಲು ನೀವು ಪ್ರತಿಯೊಂದು ಬೆಲೆ ಏರಿಕೆ ಆಗುವಾಗ ನೀವು ಬೊಬ್ಬೆ ಹಿಡಿಯುವುದಿಲ್ವಾ? ಗ್ಯಾಸಿಗೆ ಆಗುವಾಗ ಅಲ್ಲಿ ಮಹಿಳೆಯರು ಬರುವುದಿಲ್ಲ. ಇಲ್ಲಿ ಪ್ಯಾನೆಲ್ ಡಿಸ್ಕಷನ್ಗೆ ಕರೆಯುವಾಗ ಸಹ ಯಾರು ಆಗ್ತಾ ಇದ್ರು, ಮಹಿಳೆಯರು ಬರ್ತಾ ಇರ್ಲಿಲ್ಲ. ಬಿಜೆಪಿದು ಬರ್ಬೇಕಿತ್ತಲ್ಲ. ಮಹಿಳೆಯರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ನೋವಿರ್ತಿದ್ರೆ ಯಾವುದೇ ಪಕ್ಷ ಇರ್ಲಿ ಬೆಲೆ ಏರಿಕೆಯನ್ನು ಒಪ್ಪಿಕೊಳ್ಳಿ ಅಲ್ಲ. ಯಾರು ಬರ್ತಾ ಇದ್ದೀರಾ? ಗ್ಯಾಸ್ ಇಲ್ಲದ್ರೆ ಸಿಲಿಂಡರ್ ಹೊತ್ಕೊಂಡು ಎಲ್ಲರೂ ಕುತ್ಕೊಳ್ತಿದ್ದೇವೆ. ವಿರೋಧ ಪಕ್ಷಕ್ಕೆ ಕರೆಕ್ಟ್ ಅವರು ನಾನು ಹೇಳುದು. ಇವರು ಹೇಳಿದ್ರಲ್ಲ, ನಮ್ಗೆ ಇಷ್ಟು ಓಟು ಸಿಕ್ಕಿದೆ, ಜನರು ನಮ್ಮನ್ನು ಇದು ಮಾಡ್ಲಿಲ್ಲ ಅಂತ. ನೀವೇ ನಿಮ್ಮ ಬೆನ್ನು ತಟ್ಟುದಲ್ಲ. ನಾವು ಖಂಡಿತ ನಮ್ಮ ಬೆನ್ನನ್ನು ತಟ್ತಾ ಇಲ್ಲ, ನಾವು ಬೆನ್ನನ್ನು ತಟ್ತಾ ಇಲ್ಲ. ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ಲಿ ಅಲ್ಲ, ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ಲಿ, ಖಂಡಿತ ನಾವು ಬೆನ್ನನ್ನು ತಟ್ತಾ ಇಲ್ಲ. ಏನೋ ಜನರು ಕೊಟ್ಟಿರುವಂತ ಇದಿದೆಯಲ್ಲ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಇವತ್ತು ನಾವು ಒಪ್ತೇವೆ ಜನರು ಕೊಟ್ಟಿರುವಂತ ಒಂದು ಫಲಿತಾಂಶಕ್ಕೆ. ಆದ್ರೆ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ ನಮಗೆ ಬಂದಿರುವಂತ ಪರ್ಸೆಂಟೇಜ್ ಕರೆಕ್ಟ್ ಇದೆ. ಕಳೆದ ಸಲದು ಮತ್ತೆ ಈ ಸಲದು ತೆಗೆದು ನೋಡ್ಲಿ ಅಲ್ಲ. ಅವರು ಜನತಾ ದಳಕ್ಕೆ JDS ಗೆ ಬಂದಂತ ಓಟುಗಳು ಆಚೆ ಕಡೆಗೆ ಹೋಗಿದೆ. ಸೊ ಇದು ಮಾತ್ರ ಆಗಿರುವಂತದ್ದು. ಇನ್ನೊಂದು ಹೇಳಿದ್ರು ಅವರು, ಬಿಜೆಪಿ ಅವರು ಮಾತಾಡ್ಲಿಕ್ಕೆ ಬರುದಿಲ್ಲ ಅಂತ. ಖಂಡಿತವಾಗಿ ಇವತ್ತು ಕರೆದಿದ್ದೀರಾ, ಬಿಜೆಪಿ ಅವರು ಕೊಟ್ಟಿದ್ದಾರೆ. ಯಾವಾಗ ಸಾಧ್ಯತೆ ಇದೆಯೋ ಅವಾಗ ಬಂದಿದ್ದಾರೆ ಬಿಜೆಪಿ ಅವರು, ಪ್ರತಿ ಸಲ ಬಂದಿದ್ದಾರೆ ಅವರು. ಆ ಮಾತನ್ನ ಹೇಳಬಾರ್ದು ಅವರು, ಎಷ್ಟೋ ಸಲ ಇಲ್ಲಿ ಬರುವಾಗ ಬಿಜೆಪಿ ಮಹಿಳೆಯರು ಬರ್ಲಿಲ್ಲ, ನಿಮ್ಮ ಸರ್ಕಾರ ಇರುವಾಗ ಬರ್ಲಿಲ್ಲ. ಈಗ ವಿರೋಧ ನಮ್ಮ ಸರ್ಕಾರ ಅಂತಲ್ಲ, ನಮ್ಮ ಸರ್ಕಾರ ಇವಾಗ ಬಂದಿದೆ, ಇವರಿಗೆ ಗೊತ್ತಿದೆ. ಆ ಮಾತನ್ನ ಹೇಳುವಾಗಿಲ್ಲ ಅವರು, ಖಂಡಿತವಾಗಿ ಹೇಳುವಾಗಿಲ್ಲ ಅವರು. ಅದೇ ಪ್ರತಿಭಟನೆ ಮಹಿಳೆಯರು ಮೊದಲು ಮಾಡ್ತಿದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತಿದ್ರೆ, ತಪ್ಪನ್ನು ತಪ್ಪು ಹೇಳಬೇಕು. ಖಂಡಿತವಾಗಿ ಎಲ್ಲೆಲ್ಲಿ ಪ್ರತಿಭಟನೆಗಳು ಆಗಬೇಕಿತ್ತು ಆಗ ಮಹಿಳೆಯರು ಪ್ರತಿಭಟನೆಗೆ ಕೂತಿದ್ದಾರೆ. ಖಂಡಿತವಾಗಿ ವಿರೋಧ ಪಕ್ಷ ಅಲ್ಲ ನಾವು. ನೀವಲ್ಲಿ ಏನು ಮಾತಾಡುವಾಗ ಇನ್ನು ಈಗ ಪ್ರತಿಭಟನೆ ಮಾಡ್ತೀರಿ ಗೊತ್ತುಂಟು. ಯಾಕೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ಲಿಲ್ವಾ? ಅನಾವಶ್ಯಕವಾದಂತಹ ಪ್ರತಿಭಟನೆಯನ್ನು
ಕಾಂಗ್ರೆಸ್ನವರು ಮಾಡ್ಲಿಲ್ವಾ? ಜನರು ವೋಟ್ ಹಾಕಿದ್ದಾರೆ, ಅದನ್ನು ನಾವು ಒಪ್ಪಿಕೊಳ್ಳುವ ವಿಮರ್ಶೆ ಮಾಡಿ ಜನರಿಗೆ, ಇಲ್ಲದ್ರೆ ಜನರು ಇಷ್ಟು ಅಭಿವೃದ್ಧಿ ಮಾಡುವಾಗ ಜನರು ವೋಟ್ ಕೊಡ್ಲೇಬೇಕಲ್ಲ. ನಾನು ಹೇಳಿದಲ್ಲ, ಜನರು ಬುದ್ಧಿವಂತರು. ಜೆಡಿಎಸ್ ಇಂದ ಕಾಂಗ್ರೆಸ್ ಬರ್ಲಿ, ಕಾಂಗ್ರೆಸ್ ಇಂದ ಜೆಡಿಎಸ್ ಬರ್ಲಿ, ಜನರಿಗೆ ಈ ಸಲ ಏನಿತ್ತು, ಒಂದು ಸರ್ಕಾರ ಫುಲ್ ಮೆಜಾರಿಟಿಯಲ್ಲಿ ಬೇಕು. ಎಲ್ರಿಗೂ ಗೊತ್ತುಂಟು. ಇನ್ನು ಹೋಸಲದಾಗಿ 10 ಸೀಟ್ ಸರ್ಕಸ್ ಮಾಡುದು, ಕೋಟಿಗಟ್ಟಲೆ ಹಣ ಕೊಟ್ಟು ಭ್ರಷ್ಟಾಚಾರಿಗಳನ್ನು ಈಚೆ ತರುದು ಆಚೆ ತರುದು ಬೇಡ ಅಂತ ಜನರು ಬುದ್ಧಿವಂತರು. ಹಾಗೆ ಮೆಜಾರಿಟಿಯಲ್ಲಿ ಒಂದೇ ಸರ್ಕಾರ ಬಂದಿದೆ, ಅದಕ್ಕೆ ಬೇರೆ ಏನಲ್ಲ. ಎಸ್ ಮೇಡಮ್, ಮಂಜುಳಾ ಅವರು ತಾವಲ್ಲ ಮೇಡಮ್, ಬಹಳಷ್ಟು ಜನರು ಬಿಜೆಪಿಯಲ್ಲಿರುವಂತಹ ಇತರ ಮಹಿಳಾ ಒಂದು ನಾಯಕರು ಇರ್ತಾರೆ. ಸೊ ಅವರುಗಳು ಬಹಳಷ್ಟು ಹಿಂದೆ ಇರ್ತಾರೆ ಅನ್ನುವಂಥದ್ದು ಅವರುಗಳು ಹೇಳ್ತಾ ಇರುವಂಥದ್ದು ಆಗಿರುವಂತಹ ವಿಚಾರ ಕೂಡ ನೋಡೋಣ ಒಂದು ವಿಚಾರಗಳಲ್ಲಿ. ಎಸ್ ಮೇಡಮ್, ಪ್ರಸನ್ನ ರವಿ ಅವರು, ಈಗ ತಮಗೆ ಪ್ರಮುಖವಾಗಿರುವಂತಹ ಇಷ್ಟು ಯೋಜನೆಗಳಲ್ಲಿ 5 ಯೋಜನೆಗಳಲ್ಲಿ ಯಾವ್ದು ವೆರಿ ಇಂಟ್ರೆಸ್ಟಿಂಗ್ ಒಳ್ಳೆಯ ಯೋಜನೆ ಅಂತ ಹೇಳ್ತೀರಿ, ಅಥವಾ ಯಾವ್ದು ಇದು ಯೋಜನೆ ಬೇಡ ಇತ್ತು ಅನ್ನೋ ಹೇಳಿದಾಗ? ನನ್ಗೆ ರೇಷನ್ ಅಕ್ಕಿ ಕೊಟ್ಟದು ಖುಷಿ, ಆದ್ರೆ ಒಂದು ಹೇಳ್ತೇನೆ, ಸ್ವಲ್ಪ APL ನವರಿಗೆ ಕೊಟ್ಟರು ಉತ್ತಮ ಅಂತ. ಈಗ ಇದನ್ನು ಒಪ್ಪಿಕೊಳ್ತಾರೆ, ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ, ಕಾಂಗ್ರೆಸ್ ಸರ್ಕಾರ ಕೊಡ್ಲಿಲ್ಲ, ಖಾಲಿ BPL ನವರಿಗೆ ಮಾತ್ರ. ಅವರಿಗೆ 10 ಕೊಡೋಗ ಒಂದು 5 ಆದ್ರೂ ಕೊಡಿಯಪ್ಪ APL, ಅದೊಂದು. ಮತ್ತೆ 2000 ಸಿಕ್ಕುವವರಿಗೆ ನಾನು ಹೇಳಿದಲ್ಲ, 2000ದಿಂದ ತುಂಬಾ ಬೆನಿಫಿಟ್ ಉಂಟು. ಮತ್ತೆ ಬಸ್ಸಲ್ಲಿ ನಮ್ಗೆ ಇಲ್ಲಿ ಪ್ರೈವೇಟ್ ಬಸ್ಸಸ್ ಉಂಟು, ಹಾಗೆ ಅಷ್ಟು ಗೊತ್ತಾಗುದಿಲ್ಲ, ಬಳಕೆ ಮಾಡುವವರು ಮಾಡ್ತಾರೆ. ಅಲ್ಲಿ ಅವರಿಗೆ ಲಕ್ಸುರಿ ಬಸ್, AC ಬಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಗ್ರಾಮಾಂತರದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಸರ್ಕಾರಿ ಬಸ್ಸೇ ಬಳಕೆ ಮಾಡುದು ಕೆಲಸ ಮಾಡ್ಲಿಕ್ಕೆ. ಬಸ್ಸಿನ ಯೋಜನೆಗಳು ಒಳ್ಳೆ ಯೋಜನೆ ಅಂತ ಹೇಳ್ತೀವಿ. ಬಳಕೆ ಮಾಡೋರು ಮಾಡಿ, ಈಗಾಗ ಹೇಳಿದ್ರು ರಿಕ್ಷಾಕ್ಕೆ ಬೇಡ, ಇಲ್ಲ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲೇ ಹೋಗ್ತಾರೆ. ಯೋಜನೆ ಸ್ವಲ್ಪ ವೇಸ್ಟ್ ಆಗ್ಬೋದು, ಅಥವಾ ಯಾವ್ದು ಯೋಜನೆ ಅಷ್ಟು ಸರಿ ಇಲ್ಲ ಅಂತ ಹೇಳ್ತೀರಿ? ನನ್ಗೆ ಮಕ್ಕಳದ್ದು ಗೊತ್ತಿಲ್ಲ. ಈಗ 3,000 ಹೇಗೆ ಕೊಡ್ತಾರೆ ಡಿಗ್ರಿ ಆದವರಿಗೆ ಹೇಗೆ ಅಂತ, ಮತ್ತೆ 1,500 ಕೊಟ್ರೆ ಉತ್ತಮ. ಯಾಕೆಂದ್ರೆ ಅವ್ರು ಹೇಳುದು ಯಾವತ್ತೋ ಒಬ್ಬ ನಮ್ಮ ದಕ್ಷಿಣ ಕನ್ನಡ ಮಾತ್ರ. ಹೌದು, ನಾನ್ ಹೇಳುದು ನೋಡಿ, ಅದರಿಂದ ಏನ್ ಅವರಿಗೆ ಇನ್ಕಮ್ ಅಲ್ಲ. 2,000ದಲ್ಲಿ 3,000ದಲ್ಲಿ ಯಾವ ಒಂದು ಮಕ್ಕಳಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸ್ಟೈಪೆಂಡ್ ಆಗಿ ನಾವೀಗ ಕೊಡುದನ್ನು ನಾನು ಒಪ್ಪಿಕೊಳ್ತೇನೆ. ಅದು ಬಿಟ್ಟು ಮಕ್ಕಳು ಹಾಳಾಗ್ತಾರೆ ಅನ್ನೋ ಆರೋಪ ಇದೆ. ಅದು ಸುಳ್ಳು. ನೀವು ದಕ್ಷಿಣ ಕನ್ನಡದಲ್ಲಿ ಹಗಲು ಹೊತ್ತು ನೋಡಿ, ಮಾರ್ಗದಲ್ಲಿ ಬೇಕಾಬಿಟ್ಟಿ ಕೆಲಸ ಮಾಡದೆ ಕೂತ್ಕೊಳ್ತಾರೆ ಕೆಲವರು ಯುವಕರು, ಕೂತ್ಕೊಳ್ತಾರೆ, ಯಾವ ಕೆಲಸ ಅವರು ಮಾಡುದಿಲ್ಲ. ಈ 2,000 3,000 ಕೊಟ್ರೆ ಕೆಲವರಿಗೆ ಪಾಕೆಟ್ ಮನಿ ಏನಾದ್ರೂ ಅಪ್ಲೈ ಮಾಡ್ಲಿಕ್ಕೆ ಆದ್ರೂ ಯೂಸ್ ಆಗ್ಬಹುದು. ನೀವು ಕೊಡಿ ಅಂತ ಹೇಳುದಲ್ಲ, ಇಷ್ಟು ಟೈಮ್ ಅಲ್ಲಿ ಕೆಲಸ ಹುಡುಕಬೇಕು, ಆದ್ರೆ ಬೇರೆ ಕಡೆಯಲ್ಲಿ ಕೆಲಸ ಸಿಗ್ಬಹುದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಒಂದು ಕಂಪನಿ ಇಲ್ಲದ್ರೆ ಮಕ್ಕಳಿಗೆ ಕೆಲಸ ಇಲ್ಲ. 3,000 ಎಷ್ಟೋ ಜನರು ಒಂದು ದಿವಸದಲ್ಲಿ ಖರ್ಚು ಮಾಡುವವರು ಇರ್ತಾರೆ. ಕಲಿಯುವಂತಹ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿ ಬಂದಾಗ 3,000 ದೊಡ್ಡ ಅಮೌಂಟ್ ಆಗಿರುತ್ತೆ, ಅವರಿಗೆ ಖರ್ಚು ಮಾಡಬಹುದು ಅನ್ನುವಂಥದ್ದು. 3,000 2 ವರ್ಷಗಳ ಕಾಲ ಸೋಮಾರಿಗಳಾಗ್ತಾರೆ. ಕೆಲಸ ಮಾಡಬೇಕು, ದುಡಿದು ತಿನ್ಬೇಕು ಅನ್ನುವಂತ ಮನಸ್ಥಿತಿ ಬರಲ್ಲ. 2 ವರ್ಷಗಳಾಗ ಅವ್ರ ತಲೆ ಅಂದ್ರೆ ಕಲ್ತು ಹೊರಗಡೆ ಬರ್ತಿರ್ತಾರೆ, ಏನೊಂದು ಹುಚ್ಚು ಮನಸ್ಥಿತಿ ಇರುತ್ತೆ. ಇವರೊಂದು 10,000 ಕೊಟ್ರೆ ನಾನು ಒಪ್ತೇನೆ ಸೋಮಾರಿಗಳ. ಈ 3,000 1,500 ಇಟ್ಕೊಂಡು ಏನು ಮಾಡ್ಲಿಕ್ಕೆ ಹೇಳಿ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗ್ಲಿ, ಪ್ರತಿಯೊಂದು ನೀವು ಒಂದು ಪೆಟ್ರೋಲ್ ಆಗ್ಲಿ ಹಾಕ್ಲಿಕ್ಕೆ ಹೋಗುವಾಗ ಬೆಲೆ ಆಗುದಿಲ್ಲ. 3,000ದಲ್ಲಿ ಬದುಕಲಿಕ್ಕೆ ಆಗ್ತದ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. 1,500 ಕೊಟ್ರೆ ಅವನದನ್ನು ಇಟ್ಕೊಂಡು ನಾನು ಇಲ್ಲ. ಯಾವ ರೀತಿ ಇದೆ? 3,000 ರೂಪಾಯಿಗಳು ನಮ್ಗೆ 2 ವರ್ಷಗಳಿಗೆ ಬರ್ತದೆ ಅಂತ ಬಂದಾಗ 3,000 ಬರ್ತಾ ಇದೆ, ಪರವಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗಲ್ಲ ಅನ್ನುವಂಥದ್ದು. ಅದೇ 2 ವರ್ಷಗಳಾದ್ಮೇಲೆ ಆ ಹುಡುಗ ಏನಿರ್ತಾನೆ ಇಂಡಸ್ಟ್ರಿಗೆ ಬಂದಾಗ ಆ 2 ವರ್ಷಗಳು ಹಾಳಾಗಿರ್ತದೆ. ಆ 2 ವರ್ಷಗಳು ವೇಸ್ಟ್ ಆಗಿದೆ ಅಂತ ಬಂದಾಗ ಅದಕ್ಕೆ ಕೆಲಸಗಳು ಮನೆಯಲ್ಲಿ ಅಪ್ಪ ಅಮ್ಮನ ಜವಾಬ್ದಾರಿ ಇದ್ದ ಮಕ್ಕಳು ಇಂಥದ್ದು ಮಾಡುದಿಲ್ಲ. ಸೋಮಾರಿಗಳು ಸೋಮಾರಿಗಳಾಗಿರ್ತಾರೆ. ಅದೇ ಸೋಮಾರಿಗಳಿಗೆ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಇದು 1.5 ವರ್ಷಕ್ಕೆ ಮಾತ್ರ ಅಲ್ಲ. ಡಿಗ್ರಿ ಆದ ಮಕ್ಕಳು ಸೋಮಾರಿಗಳಾಗಿ ಕೂತ್ಕೊಳ್ಳುವುದಿಲ್ಲ. ಡಿಗ್ರಿ ಆದ ಮಕ್ಕಳು ಕಲಿಯುವುದು ಸೋಮಾರಿಗಳಾಗಿ ಕೂತ್ಕೊಳ್ಳುವುದಿಲ್ಲ. ಕೆಲವರು ಏನು ಸೋಮಾರಿಗಳಾಗಿ ಕೂತ್ಕೊಳ್ಳುದು ಮಾರ್ಗದಲ್ಲಿ ಯಾವತ್ತು ಕೂತ್ಕೊಳ್ತಾರೆ. ಒಂದು ಡಿಗ್ರಿ ಮಾಡುವವರಿಗೆ ನಾನೇನ್ ಮಾಡ್ಬೇಕಂತ ಇರ್ತದೆ ಅವರಿಗೆ, ಮತ್ತೆ ಮನೆ ಜವಾಬ್ದಾರಿ ಇರ್ತದೆ. ಅಲ್ಲಿ ನಾವು ನೋಡಿದ್ರೆ ನಾನು ಕೇಳುವಂತದ್ದು, ಈಗ ಅವ್ರು ಹೇಳ್ತಾ ಇದಾರಲ್ಲ, ನಾನು ಕೇಳುವಂತದ್ದು ನಿರುದ್ಯೋಗಿ ಪದವೀಧರರು ಅಂತ ಇದೆ, ಕರೆಕ್ಟ್ ತಾನೆ? ಈಗ ನಿರುದ್ಯೋಗಿ ಪದವೀಧರರು ಅಂತ ಹೇಳಿದ್ರೆ ಮೊನ್ನೆ ಪಾಸ್ ಔಟ್ ಆದವರು, ಜಸ್ಟ್ ಪಾಸ್ ಔಟ್ ಆದವರು ನಿರುದ್ಯೋಗಿಗಳಲ್ಲ. ಅವ್ರ ಕೆಲಸವನ್ನು ಹುಡುಕ್ತಾ ಇದ್ದಾರೆ, ಅವರಿಗೂ ಕೊಡ್ಲಿ.
ಆದ್ರೆ ಹುಡುಕ್ಲಿಕ್ಕೆ ಒಂದು ಸಹಾಯ ವರ್ಷ- ಮಾಡ್ತೀವಿ ಅಂತ ನೋಡಿ, ಹಾಗಾದ್ರೆ ಒಂದು ವರ್ಷದಿಂದ ಕೆಲವರಿಗೆ ಕೆಲಸ ಸಿಕ್ಕದೇ ಇಲ್ಲ, ಅವ್ರು ಇನ್ನೇನೋ ಓದ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಡಿಗ್ರಿ ಆಗಿರ್ತದೆ, ಇವ್ರು ಹೇಳಿದಾಗೆ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಮಾಡಿರ್ತಾರೆ, ಅವರು ಮಾಡ್ತಾ ಇರ್ತಾರೆ, ಏನೋ ಎಕ್ಸ್ಟ್ರಾ ಮಾಡ್ಬೇಕು ಅಂತ ಕೊಡಿಯಲ್ಲ ಅವರಿಗೆ ಕೂಡ. ನೀವು ಯಾಕೆ ಅವ್ರನ್ನ ಬಿಟ್ಟಿದ್ದೀರಾ? ಅವ್ರು ಕೂಡ ಡಿಗ್ರಿ ಆಗಿದೆ, ಅವ್ರು ಯಾಕೆ ಅವರನ್ನ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಾ? ಅವರಿಗೆ ಅದನ್ನ ಒಂದಷ್ಟು ಅವರು ಅರ್ಜಿಯನ್ನು ಹಾಕಿದ್ರೆ ಸಿಗ್ತದೆ ಅವರಿಗೆ. ಡಿಗ್ರಿ ಆದ ಅವರು ನಂತರ 2022-23 ಅಂತ ಕೊಟ್ಟು ಹೇಳಿದ್ದಾರೆ ತಾನೆ. ನಾನು ಹೇಳ್ತಾ ಇದ್ದೇನೆ, ಅದರ ಪ್ರೀವಿಯಸ್ ಇಯರ್ ನವರಿಗೆ ಯಾಕೆ ಕೊಡುದಿಲ್ಲ ಇವರು? ಅದರ ಪ್ರೀವಿಯಸ್ ಯಾಕೆ ಕೊಡುದಿಲ್ಲ? ಕೊಡುದಿಲ್ಲ ಯಾಕೆ? ನೋಡಿ, ಹಾಗೆ ಪ್ರೀವಿಯಸ್ ಎಲ್ಲಿಗೆ ಹೋದ್ರೆ 10 ವರ್ಷ ಮೊದಲೊಬ್ಬ ನೋಡಿ, ನಿರುದ್ಯೋಗಿ ಪದವೀಧರರು ಅಂತ ಹೇಳಿದ ತಕ್ಷಣ ಕೊಡ್ಬೇಕಾಗಿತ್ತು. ಅದನ್ನೇ ನಾನು ಹೇಳ್ತಾ ಇರೋದು. ಆವಾಗಿಂದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಈಗ ಅಪ್ಲೈ ಆಗ್ತಾ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಯಾವಾಗ ಗ್ಯಾರಂಟಿ ಕಾರ್ಡ್ ಗಳನ್ನ ಮನೆ ಮನೆಗೆ ಹೋಗಿ ಕೊಡುವಾಗ ನಮ್ಮನ್ನ ಅಧಿಕಾರಕ್ಕೆ ತಂದ್ರೆ ನಾವು ಇಷ್ಟಿಷ್ಟು ಉಚಿತವಾಗಿ ಕೊಡ್ತೇವೆ, ಇಂಥದನ್ನ ಕೊಡ್ತೇವೆ ಅಂತ ಹೇಳಿದಾನೆ. ಇವತ್ತು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ನಿರುದ್ಯೋಗ ಪದವೀಧರರಿಗೆ ಕೊಡಿಯಲ್ಲ ನೀವು, ಪದವೀಧರರಿಗೆ ಕೊಡಿಯಲ್ಲ ನೀವು. 3,000 ಕೊಡುವಾಗ ಇಷ್ಟು ಎಲ್ಲ ಚರ್ಚೆ ಆಲೋಚನೆ ಮಾಡುವವರಿಗೆ ಆ 2 ವರ್ಷ 3 ವರ್ಷದ ಮೊದಲು ಆ ಮಕ್ಕಳಿಗೆ ಕೆಲಸ ಯಾಕೆ ಆಗ್ಲಿಲ್ಲ? ಅದು ಕೆಲಸವನ್ನು ನಾವು ಮಾಡಬಹುದಿತ್ತಲ್ಲ. ಬಿಜೆಪಿ ಸರ್ಕಾರ ಮಾಡಿದೆ, ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ಕೊಟ್ಟಿದೆ. ಬೇಕಾದಷ್ಟು ಮುದ್ರಾ ಯೋಜನೆಗಳಿರ್ಬೋದು, ಅನೇಕ ಯೋಜನೆಗಳನ್ನ ಕೊಟ್ಟವರು ಜನರು ಓಟ್ ಕೊಡುವಾಗ ಅವರ ಆಲೋಚನೆ ಮಾಡಿ ಓಟ್ ಕೊಟ್ಟಿದ್ದಾರೆ. ಅವಾಗಲೇ ನಾನು ಹೇಳಿದೆ, ಅವಲೋಕನವನ್ನ ಮಾಡಿ ನೀವು ಅವಲೋಕನವನ್ನ ಮಾಡಿ ನೀವು. ನಮ್ಮಲ್ಲಿ ಬಿಜೆಪಿಯಲ್ಲಿ ನಮ್ಮ ಓಟ್ ಕಡಿಮೆ ಆಗ್ಲಿಲ್ಲ. ಇವತ್ತು ದಕ್ಷಿಣ ಕನ್ನಡದಲ್ಲಿ ನೋಡಿ ಎಷ್ಟು ಸೀಟಿಗೆ ಬಂದಿದೆ ಅಂತ ಹೇಳಿಕೊಂಡು, ಉತ್ತರ ಕರ್ನಾಟಕದಲ್ಲಿ ನೋಡಿ ಬಿಜೆಪಿಗೆ ಓಟ್ ಕಡಿಮೆ ಆಗ್ಲಿಲ್ಲ. ಇವತ್ತು ಜೊತೆಗೆ ತಮ್ಗಳ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಬಹಳಷ್ಟು ಜಟಪಟಿಗೆ ಕಾರಣವಾಗ್ತಾ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ಅತ್ತೆ ಕೊಡ್ಬೇಕಾ ಸೊಸೆ ಕೊಡ್ಬೇಕಾ 2,000 ರೂಪಾಯಿಗಳನ್ನ ಹೆಡ್ ಆಫ್ ದ ಫ್ಯಾಮಿಲಿಗೆ ಕೊಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅತ್ತೆಗೆ ಕೊಡ್ಬೇಕು. ಓಕೆ, ಅಲ್ಲಿ ಸೊಸೆ ಕೂಡ ಕಾಯ್ತಾ ಇದ್ದಾರೆ, ನನ್ಗೂ ಕೂಡ ಕೊಡ್ಬೇಕು ಅನ್ನುವಂಥದ್ದು. ಹಾಗೆಲ್ಲ ಕಾನ್ಫ್ಲಿಕ್ಟ್ಗೆ ತಗೊಳ್ಳೋ ಕಾರಣ ಆಗಿಲ್ಲ. ನಾನೊಂದು ಸಂಗತಿ ಹೇಳ್ತೇನೆ, ಅತ್ತೆ ಸೊಸೆ ಎಲ್ಲರೂ ಹೆಂಗಸರೇ, ಬಟ್ ಮನೆಯ ಹೆಡ್ ಆಫ್ ದ ಫ್ಯಾಮಿಲಿಗೆ ಕೊಡ್ತೇವೆ ಅಂತ ಹೇಳಿದ್ದು. ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಅಂತ ಹೇಳ್ತೀರಿ? ಅತ್ತೆ ಅಂತ ಹೇಳಿ. ಸೊಸೆಯವರ ಕತೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೊಸೆ ಮತ್ತೆ ಅತ್ತೆ ಆಗುವಾಗ ಅವರಿಗೂ ಸಿಗ್ತದೆ. ಓಕೆ, ಅಲ್ಲಿ ತನಕ ಕಾಯ್ಬೇಕು. ಅಲ್ಲಿ ತನಕ ಕಾಂಗ್ರೆಸ್ ಇರ್ತದ? ಹಾಗೆಲ್ಲ ಅತ್ತೆ ಸೊಸೆ ಚರ್ಚೆ ಮಾಡುವ ಬದಲು ಪ್ರತಿಯೊಂದು ಮನೆಯಲ್ಲಿ ಯಜಮಾನಿ ಹೇಳುವಾಗ ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಇರ್ತದೆ ಆ ಮಹಿಳೆ, ಅಲ್ಲಿ ಅತ್ತೆ ಇರ್ಲಿ ಸೊಸೆ ಇರ್ಲಿ, ನೀವು ರೇಷನ್ ಕಾರ್ಡ್ ನೋಡಿ ಕೊಡುದಲ್ಲ, ಅವರಿಗೆ ಕೊಡಿಯಲ್ಲ. ಅಲ್ಲಿ ಕೆಲವರು ಅತ್ತೆಯವರು ಸೌಖ್ಯ ಇರುವುದಿಲ್ಲ, ಮನೆ ನಿಭಾಯಿಸು ಸೊಸೆ ಇರ್ತದೆ. ಕೆಲವರು ಸೊಸೆ ಎಲ್ಲ ಅತ್ತೆ ನಿಭಾಯಿಸಿದ್ದಾರೆ. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರು ಮನೆ ಒಡತಿ, ಅವ್ರಿಗೆ ಕೊಟ್ರೆ ಈ ಜಂಜಾಟ ಇಲ್ಲ ಅಲ್ಲ, ಇಷ್ಟು ಚರ್ಚೆ ಮಾಡುದು ಯಾರಿಗಾದ್ರೂ ಅಲ್ಲ. ಮತ್ತೆ ಇನ್ನೊಂದು ಇದುಂಟು, ಏನಂತ ಹೇಳಿದ್ರೆ ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿಧವಾ ವೇತನ, ವೃದ್ಧಾಪ್ಯ ವೇತನ ಇದ್ದರೂ ಅವರಿಗೆ ಕೊಡ್ತಾ ಇದ್ದೇವೆ 2,000 ರೂಪಾಯಿ ತನಕ. ಆದ್ರೆ ಇಲ್ಲಿ ಸಮಸ್ಯೆ ಮನೆಯೊಡತಿ ಹೇಗೆ ಗುರುತಿಸ್ತೀರಾ? ಯಾವ ಮನೆಯೊಡತಿ ಅದು ದೇ ವಿಲ್ ಮೇಕ್ ಟೇಕ್ ಕೇರ್ ಆಫ್ ಇಟ್. ಅದನ್ನು ಯಾವ ಅಂತ ಸಮಸ್ಯೆ ಮನೆಯೊಡತಿ ಯಾರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನನ್ನ ಮನೆ ನನ್ನ ಅತ್ತೆ ಮನೆ ಬೇರೆ ಉಂಟು. ಈಗ ನಾನು ನನ್ನ ಮನೆ ಸ್ವಂತ ಮನೆ. ಸೊ ನನ್ನ ಮನೆಯಲ್ಲಿ ನಾನು ಇರುವಾಗ ನಾನು ಕೇಳಿದ್ರೆ ನನಗೆ ಕೊಡ್ಲೇಬೇಕು. ತಮ್ಮ ಮನೆಯಲ್ಲಿ ಸೊಸೆ ಇದ್ರೂ ಕೂಡ ಅಲ್ಲಿ ಸಮಸ್ಯೆ ಶುರು ಆಗುತ್ತೆ. ಅಲ್ಲಿ ಇದ್ರೆ ಸಮಸ್ಯೆ ಶುರುವಾಗ್ತದೆ ಅಂತ ನಾನು ಗ್ಯಾರಂಟಿ ಹೇಳುವುದಿಲ್ಲ. ಅದು ಇವರು ಕ್ರಿಯೇಟ್ ಮಾಡುದು ಅತ್ತೆ ಸೊಸೆ ಖಂಡಿತವಾಗಿ ಕಾಯ್ತಾ ಇರ್ತಾರೆ. ನಮಗೆ ಬೇಕು ಅಂತ ಹೇಳಿ ಕಾಯ್ತಾರೆ. ಇಬ್ಬರಿಗೂ ಕೊಟ್ಟಿದ್ರೆ ಅವ್ರು ಇನ್ನೂ ಒಳ್ಳೇದಿರ್ತಿತ್ತು. ಮನೆಯಲ್ಲಿರುವಂತ ಪ್ರತಿ ಹೆಂಗಸರಿಗೆ 2,000 ಕೊಟ್ಟಿದ್ರೆ ಇನ್ನೂ ಒಳ್ಳೇದಿತ್ತು. ಅವ್ರು ಯಾಕೆ ಹೆಂಗಸರ ಸಬಲೀಕರಣ ಅಂತ ಹೇಳುವಾಗ ಅವರು ಕೊಡ್ಬೇಕಾಗಿತ್ತು. ಮನೆಯಲ್ಲೇ ಇದ್ದಾರಲ್ವಾ ಅವರು. ಕರೆಗಳು ಬರ್ತವೆ, ಮತ್ತೊಂದು ಕರೆ ಸ್ವೀಕಾರ ಮಾಡ್ತಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನಮಸ್ತೆ, ರಾಜಗೋಪಾಲ್ ಬಡ್ದು ಕುಡ್ಲಾರ್ದು. ನಮಸ್ತೆ ಸರ್. ನಮಸ್ತೆ, ಪಾತ್ರೆ ಸರ್. ಪಾತ್ರೆ ಎಂಜಿನ ಪ್ರಯತ್ನ ಮಾಡ್ಕೊಂಡು ಬರೋದು ಉಪನಿಮಿಷ ಗಾತ್ರ ಗುಲ್ಲಿ ಇರ್ತೇನೆ. ಓಕೆ ಸರ್, ಸಾರಿ ಕಾಲ್ ವಿಜಯಜನ ಪಂಡ ನಡೀತಿ 200 ಯೂನಿಟ್ಸ್ ಬಂದಾರ ಅದೇ 200 ಯೂನಿಟ್ಸ್ ಇತ್ತ ಫ್ರೀ ಇಂದ ಪಂಡ ಇರುತ್ತೆ. ಅವ್ರು 200 ಯೂನಿಟ್ಸ್ ಪಂಡ ಇತ್ತ ಒರಿಯಾಗಿತ್ತ ಎವರೇಜ್ ಎಂಚೆ ಪೇರು ಮಕ್ಕಳು ಒರಿಯಾಗಿ ಎವರೇಜ್ ಎಂಚೆ ಪೇರು ಅಂದ್ ಓಕೆ ಎಸ್ ಎಷ್ಟು ಟೈಮ್ ಎವರೇಜ್ ಎಂಚೆ ಪೇರು ಮಾಡುದು ಒಂದು ವರ್ಷಗಳ ಎವರೇಜ್ ಒಂದು ವರ್ಷಗಳ ಎವರೇಜ್ ತೆಗೆಯುವಂತದ್ದು. ಒಂದು ವರ್ಷದ ಎವರೇಜ್ ಹಾಗಾದ್ರೆ ಈಗ ಒಬ್ರಿಗೆ 165 ಎವರೇಜ್ ಬಂತು.
ನಿಮಗೆ 200 ಫ್ರೀ ಸಿಕ್ಕಿತ್ತಲ್ಲ, 200 ತಲ್ಲಿ ಕಟ್ಲಿಕ್ಕಿಲ್ಲ 165 ಅಂದ್ರೆ ಸಿಕ್ಕಿತ್ತಲ್ಲ ಅಂತ ಹೇಳ್ಬೇಡಿ, ಸಿಕ್ಕಿಲ್ಲ, ಸಿಕ್ಕಿತ್ತಲ್ಲ ಅದು ಬಿಡಿ. ಅಲ್ಲಲ್ಲ 165 ಬಂದ್ರೆ ನೀವು 200 ಯೂನಿಟ್ ತನಕ ಕಟ್ಲಿಕ್ಕಿಲ್ಲ, ದಟ್ ಇಸ್ ಕಾಮನ್ ಸೆನ್ಸ್. ಕೊಡ್ತೀರ ಅಂತ ಹೇಳಿದ್ದಾರೆ. ಸರಿ ಕೇಳಿ ಒಂದ್ ನಿಮಿಷ. ಈಗ 165 ಇದ್ದವನಿಗೆ ಈಗ ಅವ ಈಗ ಈ ಟೈಮಲ್ಲಿ 165 ಒಳಗೆ ಬಿಲ್ ಬರುವಾಗೆ ನೋಡ್ತಾ ಇದ್ದಾರೆ. ಈಗ ನೀವು 200 ಯೂನಿಟ್ಸ್ ಫ್ರೀ ಅಂತ ಕೊಡುವಾಗ ಇನ್ನು ಕೂಡ ಇದೆ ಅಲ್ಲ 200 ಯೂನಿಟ್ಸ್ ತನಕ, ಅಲ್ಲಿ ತನಕ ಹೋಗ್ತಾ ಇರ್ತೇವೆ ನಾವು. ನೋಡಿ ಸ್ವಾಮಿ, ನಮ್ಮ ದೇಶದ ಪ್ರತಿಯೊಬ್ಬರು ಜವಾಬ್ದಾರಿಯುತ ಸಿಟಿಸನ್ಸ್. ಇದನ್ನೆಲ್ಲ ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದು ಅಂತ ಎಲ್ರಿಗೂ ಗೊತ್ತಿರಬೇಕು. ಮೇಡಮ್ ಒಂದ್ ನಿಮಿಷ ಮೇಡಮ್, ಒಂದು 200 ಯೂನಿಟ್ ತನಕ ಫ್ರೀ ಆಯ್ತು, ಫ್ರೀ ಕೊಡ್ತಾರೆ. ಹೇಳಿ, ಮಾತಾಡಿ ಸರ್. 200 ಯೂನಿಟ್ಸ್ ತನಕ ಫ್ರೀ ತಿಕ್ಕೊಂಡು ನೆಕ್ಸ್ಟ್ ಸರ್ ಕೊಡಂಜಿ ಇತ್ತ ಬಸ್ಗೆ ಫ್ರೀ ಇಂದ ಪಂಡಿರ ಸರ್. ಬಡವರಿಗೆ ಬೋಡೋದಕ್ಕೆ ಬಸ್ಗೆ ಫ್ರೀ, ಪಂಜುವಲ್ಲಿಗೂ ಫ್ರೀ ಇಂದ ಪಂಡಿರು. ಬಡವೇರು ತಾನೆ AC ಬಸ್ ರಾಜಹಂಸೋಡ್ ಪೋಯರ ಬಲ್ಲಿದ್ದಲ್ಲ ಉಂಡೆ ಸರ್. ಕಾಸು ಬರ್ದು ಪೋಲನ್ನ ಅದು ಫ್ರೀ ಪೋಯರ ಫ್ರೀ ಅದರಲ್ಲಿ ಕಂಡೀಷನ್ಸ್ ಅಪ್ಲೈಸ್. ರಾಜಹಂಸದಲ್ಲಿ ಕಂಡೀಷನ್ಸ್ ಅಪ್ಲೈ ಪರ್ವತಿ ಬಡವರಾದ ಪೋಡ ಅಕಲ ಒಂಜಿ ಲಾಸ್ ಹೆಜ್ಜೆ ಅಕಲ ಒಂಜಿ ಬಸ್ ಪೋಯರ ಬಲ್ಲಿ ಅಕಲು ನಿಕಲ ಗವರ್ಮೆಂಟ್ ಬಸ್ ಆದ ಬಂತಾರ ಎಂಕುಲು ಫ್ರೀ ಆದ ಕೊರ್ಪ ಬಸ್ ಗವರ್ಮೆಂಟ್ ಬಸ್ ಪೋಯರ ಕೊರ್ಪ ಅಂತಾರ. ಆ ಬಡವೆ ದಾಯ ಪೊಂಜಿ AC ಬಸ್ ಪೋಯರ ಬಲ್ಲಿ, ದಾಯ ರಾಜಹಂಸೋಡ್ ಪೋಯರ ಬಲ್ಲಿ. ಓಕೆ ಸರಿ, పోయర బల్లి పడిన కండిషన్ ఇచ్చి ఎయిర్లో వా బస్సులో పోవాలి, ఏరోప్లేన్లో పోవాలి, ಕಂಡೀಷನ್ ಏನಿಲ್ಲ. ಸಿಟ್ ಎಂತದ್ದು ಗವರ್ಮೆಂಟ್ ಬಸ್ನಲ್ಲಿ ಹೋಗುವ ಮಹಿಳೆಯರಿಗೆ ಉಚಿತ ಗವರ್ಮೆಂಟ್ ಬಸ್ ಉಚಿತ ಮಂಡಿರುತ್ತೆ. ರಾಜಹಂಸಲ್ಲಿ ಗವರ್ಮೆಂಟ್ ಬಸ್ ಮೇಡಮ್, ಕ್ಲಿಯರ್ ಕಟ್ ಅದು ಕೊಡ್ತಿರ್ತದ ಮಲ್ಲೆ ಜೂಂಜಿ ಸರ್ಕಾರಿ ಗವರ್ಮೆಂಟ್ ಕೆಂಪು ಬಸ್ ದಾಂಡಲ ಪೋದು ಬರಡು ಪಂಪುನಂಚಿನ ವಿಚಾರ ಕೊಡ್ತಾರೆ. ಪೋದು ಬರಡು ಸರ್ ಇತ್ತೊಂಜಿ ತಿಕ್ಕನ ಚಾನ್ಸ್ ಎಂಕಲೆಗೆ ಬಡವರಿಗೆ ಎಂಕುಲಂಜಿ ಪೋಪ ಅಂದ ಆಪುನು ಫ್ರೀ ಆದ ಇತ್ತಲ ಚಾನ್ಸ್ ಉಂಟು ಪೋದು ಬರಲಿ ಫ್ರೀ ಆದ ಒಡೆ ಬರಲಿ ಅಣ್ಣ ಒಂಚೂರು ಶೆಕೆ ಆವಾತೆ. ಅವಳು ಈ ಹೆಲ್ಪ್ ಪೈಸೆ ಜಾಸ್ತಿ ಆತರ ಬಂಡೆ ವಿದ್ಯುತ್ಗೂ ಹೆಲ್ಪ್ ಪೈಸೆ ಜಾಸ್ತಿ ಆತರ ಬಂಡೆ ಅವಳು ದಾದ ಬಂದ್ಪೇರು ಪಂಡ ಹೆಲ್ಪ್ ಪೈಸೆ ಜಾಸ್ತಿ ಬಲ್ತೀನಿ ಹಾಕಲು ಬಿಜೆಪಿ ತಗೊಳ್ಳು ಅಪರೂಪನಾಗ ಮಾಡ್ತೀರಿ ಬಿಜೆಪಿ ಎಂಕುಲು ಇಂಪ್ಲಿಮೆಂಟ್ ಮಾಡ್ತೀನಿ ನಾರು ಪಂಡಿರ್ತಾ ಇರುತ್ತೆ. ಅಪನ್ನ ಮುಲ್ಪದ ಕೆಲವು ಕಾಮಗಾರಿಕೆ ಸ್ಟಾಪ್ ಮಾಡ್ತಿದ್ದಾರೆ, 20 ಕೋಟಿ ಸ್ಟಾಪ್ ಮಾಡ್ತಿದ್ದಾರೆ. ಬೇರೆ ಬಲ್ಲಿ ಮಾಡುದು ಓಕೆ ಸರಿ ಒಂದು ಮಲ್ಪರ ಬಲ್ಲಿ ಒಂದು ಉಂಟವಲ್ಲತೆ. ಓಕೆ 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 ಎಸ್ 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 ಸರ್. ಓಕೆ ಥ್ಯಾಂಕ್ ಯು ಕುಡಂಜಿ ಈ ಮೋದಿನ ವಿಷಯಕ್ಕೆ ಬರ್ತೀರಿ. ಮೋದಿ 15 ಲಕ್ಷ ರೂಪಾಯಿ ಜನಧನಕ್ಕೆ ಪಾಡುವ ಅಂತ ಬಂತಿರೋದು ಬಂದಿರ ಸರ್. ಏನು ಹಿಂದಿನ ಮೋದಿ ಪಾತ್ರ ಕೇಂದ್ರ ಕನ್ನಡ ಅಂಚ ಬಂತಿರೋದು ಗೊತ್ತುಜ್ಜಿ ನಿಖಲ ಅಕೌಂಟ್ ಈತು 10 ಲಕ್ಷ ಗೊತ್ತುಜ್ಜಿ ಅಣ್ಣ ಹಿಂದಿಡಾರ್ ಪಂತಿರಿಂಗಿನ ಬಂಡ ಅವಳು ಕಾಸು ಬತ್ತಂದ ಕೊರಿಯನ್ ಅಕೌಂಟ್ ಇತ್ತಿತ್ತು ಲಕ್ಷ 3 ಕಾಸು ಉಪ್ಪು ನೊಂದಾರು ಪಂತೇರು ನಿಖಲ ಅಕೌಂಟ್ ಇತ್ತಿತೇ ಕಾಸು ಮಾಡುವ ಒಲ್ಲ ಪಂತೆಲ್ಲ ಇದ್ದೀವಿ ಸರ್. ಕರೆಕ್ಟ್ ಪಂತಜೇರ್ ಅಂಚ ಪಂತಜೇರ್ ಥ್ಯಾಂಕ್ ಯು. ಎಸ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? 4 ಜನಕ್ಕೂ ನಮಸ್ಕಾರ. ಯಾನ್ ಸುಲುಟೆ ಪಾತೆ. ಎಸ್ ಸರ್ ಪಾತಿರ್ಲಿ ಸರ್. ಇನ್ನ ಪುದರ್ ರಾಜು ಓಲ್ಪಡ್ದು ಸರ್ ಮಂಗಳೂರು. ಎಸ್ ಸರ್ ಪಾತಿರ್ಲಿ ಸರ್. ದಾಲಜ ನಡುಟ್ಟು ಕುಲ್ದಿರೋದು ಸಾಮಾಜಿಕ ಕಾರ್ಯಕರ್ತರು ಆರು ಸಾಮಾಜಿಕ ಕಾರ್ಯಕರ್ತಲಕ ಪಾತ್ರೊಂದಿದ್ದೇರು ಕಾಂಗ್ರೆಸ್ ಅಪರಾಧ ಪಾತ್ರ ಒಂಜಿನಿ ಅದಕ್ಕೆ ಏರ್ದನ್ನು ಬಂದ್ಪೇರು 36 ಇತ್ತಲು ಬಂದು ದುಂಬು 36 ಮುಟ್ಟಿ ಕಂತಿನಿ ಏರು ಒಂದು ಎನ್ನ ಪ್ರಶ್ನೆ. ఒక పెట్రోల్ ಬಗ್ಗೆ ಮಾತನಾಡಿ 36 ರೂಪಾಯಿ ಇತ್ತನಿಗೆ ದುಂಬು 50ನಿಗೆ ಆ 36 ಏರು ಕಂತೀನಿ ಬಿಜೆಪಿ ಗವರ್ಮೆಂಟ್ ಅಂತ ಎನ್ನ ಪ್ರಶ್ನೆ. ಒಕ್ಕ ಪೆಟ್ರೋಲ್ ಬಂತೇರು ಕಡಿಮೆ ಇದ್ದದ್ದು 36ಕ್ಕೆ ಹೇಗೆ ಪೆಟ್ರೋಲ್ 84 ಇತ್ತು ಮನಮೋಹನ್ ಸಿಂಗ್ ಬುರ್ದು ಬೋನಗ ಅವು ಗವರ್ಮೆಂಟ್ ಕಂತೀನಿ ಅಡೆ ಮುಟ್ಟ 10 ರೂಪಾಯಿ ಇತ್ತಿನ ಪೆಟ್ರೋಲ್ 84 ಕಂತೀನಿ ಏರು ಅದಿಲ್ಲ ಅಂಚೇನೆ. ಇಂದಿರಾ ಗಾಂಧಿ ಪುನಃ 30 ರೂಪಾಯಿ ಇರ್ತದೆ 36 ಪುಟ್ಟ ಕಂತೀನಿ ಏರು. ಒವೇ ಸರ್ಕಾರ ಬರಡು ಬೆಲೆ ಕಾಪನ ಇತ್ತಿನೇ ಅವೇನು ಮುಖ್ಯ ಇದಾದ ಮನಸ್ಸರಿ ಆಗುದು ಮುಖ್ಯ ಆರು ಸಾಮಾಜಿಕ ಕಾರ್ಯಕರ್ತರು ಒಂದು ಪನೊಂದುಲ್ಲೇರು ಅಭಿವೃದ್ಧಿ ಮಿತ್ತು ತೂತು ಜಾ ಅಂತ ಅಭಿವೃದ್ಧಿ ಮಿತ್ತು ತೂದು ಓಟು ಪಾಡ್ತಿದ್ದೀರ ಅಂತ ಪನೊಂದುಲ್ಲೇರು ಕಣಕಲ್ಲಿ ಅಭಿವೃದ್ಧಿ ಮಿತ್ತು ತೂದು ಓಟು ಪಾಡ್ತಿದ್ದೀರ. ಎಸ್ ಸರ್. ಇನ್ನ ಪ್ರಶ್ನೆ ಸರಿ ಕಟ್ ಆಯ್ತಾ?
ಓಕೆ ಎಸ್ ಎಸ್ ಕರೆಕ್ಟ್ ಅಲ್ಲ ಅವ್ರು ಹೇಳ್ತಾರಲ್ಲ ಸಾಮಾಜಿಕ ಕಾರ್ಯಕರ್ತೆ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ ಅಂತ. ನಾನು ಹೇಳುದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಯಾರು ಸರಿ ಮಾಡಿದ್ರು ಅದನ್ನು ಒಳ್ಳೇದಂತ ಹೇಳುದು ನನ್ನ ಕರ್ತವ್ಯ. ಯಾರು ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳಲೇಬೇಕು. ಈ ಸಲ ಇವರು ಮಾಡಿದ್ದು ಒಳ್ಳೆ ಉಂಟು ಯೋಜನೆ, ಅದನ್ನು ಒಪ್ಪಿಕೊಳ್ತೇನೆ. ನಾನು ಆಗ್ಲೇ ಹೇಳಿದ್ದೇನೆ, ಒಂದು ವೇಳೆ ಅವರು ಮಾಡದಿದ್ರೆ ಜನರು ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡುದಲ್ಲ, ಅವರು ಉತ್ತರ ಕೊಡುದಲ್ಲ. ಇದೇ ರೀತಿ ಬೆಲೆ ಏರಿಕೆ ಬಗ್ಗೆ ಈ ಕಾಳಜಿ ಇದ್ದವರು ಮೊದಲು ಎಲ್ಲಿಯಾದ್ರೂ ಫೋನ್ ಮಾಡಿ ಹೇಳ್ತಾರೆ ಇಷ್ಟು ಬೆಲೆ ಏರಿಕೆ ಆಗಿದಲ್ಲ, ಯಾಕೆ ಮಾತಾಡುದಿಲ್ಲ? ಪ್ರತಿಯೊಬ್ರು, ನಾನು ಮೊನ್ನೆ ಹೇಳಿದೆ ಸಾಮಾಜಿಕ ಕಾರ್ಯಕರ್ತೆಯವರಿಗೆ ಇದು ಯಾಕೆ ಪ್ರತಿಯೊಂದು ಮಾತಾಡುವಾಗ ಸಾಮಾಜಿಕ ಕಾರ್ಯಕರ್ತೆಗೆ ಓಟ್ ಹಾಕುವ ರೈಟ್ಸ್ ಇಲ್ವಾ? ಸಾಮಾಜಿಕ ಕಾರ್ಯಕರ್ತೆಗೆ ಯಾರು ಇಷ್ಟ ಉಂಟು, ಯಾವ ವ್ಯಕ್ತಿ ನೋಡಿ ಓಟ್ ಹಾಕುವ ರೈಟ್ಸ್ ಉಂಟು. ಸರಿ ಇದ್ರೆ ಸರಿ ಹೇಳ್ಬೇಕು, ತಪ್ಪಿದ್ರೆ ತಪ್ಪು ಹೇಳ್ತೇನೆ. ಇಲ್ಲಿ ಯೋಜನೆಗಳು ಬರುದು ಒಳ್ಳೇದಿತ್ತು, ನಾನು ಅದನ್ನು ಒಪ್ಪಿಕೊಳ್ತೇನೆ. ಇವರದು ಪರ್ಮಿಷನ್ ಅವಶ್ಯಕತೆ ನನಗೆ ಇಲ್ಲ ಅಲ್ಲ. ತಪ್ಪು ಮಾಡಿದ್ರೆ ತಪ್ಪೇ. ಕಾಂಗ್ರೆಸ್ ನಾಳೆ ತಪ್ಪು ಮಾಡಿದ್ರು ಕ್ವಶನ್ ಮಾಡೋಳು ನಾನೇ, ಅದ್ರಲ್ಲಿ ಏನ್ ಬಂತು? ಬಿಜೆಪಿ ಅವ್ರು ತಪ್ಪು ಮಾಡಿದ್ರು ಕ್ವಶನ್ ಮಾಡೋಳು ನಾನೇ. ಎಸ್ ಎಸ್ ಮೇಡಮ್, ಮತ್ತೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. 4 ಜನಕ್ಕೆ ಸೊಲ್ಮೇಲು ನಮಸ್ತೆ ಸರ್, ಪಾತಿರ್ಲೆ ಸರ್. ಅತ್ತಿತ್ತ ಕೆಲವರು ಬಲ್ಲಿ ರಾಜವಂಶ ಬಸ್ ಇಟ್ಕೊಳ್ಳಿ ಬಡವರು ರಾಜವಂಶಡು ಬಸ್ ಇಟ್ಟು ಪೋಯಾರ ಹಾಕಲು ಓಡ್ದು ಎಲ್ಲ ಓಡಿ ಅಕಲೆ ಪೋಯಾರ ಹಾಕು ರಾಜವಂಶಡು ಕಾಸುಗೊಡ್ಲು ಹೋಗ್ದಿರ ಕಾಸುಗೊಡ್ಲು ಪೋಯಾರ ರಾಜತ್ತಿಜ್ಜಕಂಡ ಎತ್ತಿನ ನೆಟ್ಟು ಪೋವಾಡು ಸುರು ನಂಕಿತ್ತ ಸರ್ಕಾರ ಇಂಚಿನ ಕೊಟ್ಟು ಐಟ್ಟು ಪೋವಾಡು ಪೂರ ಮೋದಿಜಿ ಬಂತೇರು 17 ಲಕ್ಷ ಪನ್ನ ಪೂರ ಕೊಚ್ಚೆ ಪ್ಲಾನಿಂಗ್ ಮೋದಿಜಿ ಪಂದುಪ್ಪು ಬತ್ತಂದ ಕಪ್ಪು ಹಣ ಅಕೌಂಟ್ ಆನ ತಿತ್ತ ಕಾರ್ಯಕರ್ತ ಇಂಚವನ್ ಪೇರು 5 UP ಸರ್ಕಾರ ಒಪ್ಪನಾಗ 3 ಮಕ್ಕಳು ದಾದವಂತೇರಿ 15 ಲಕ್ಷ ನಿಖಿಲ ಅಕೌಂಟ್ ಮೂರು ಬಾಕಿ ಓದುವಂತೇರಿ ನೇನ ಅಕೌಂಟ್ ಮಾಡ್ತಾರ ಮಕ್ಕಳು ನೇನ ಅಕೌಂಟ್ ಮಾಡ್ತೀನಿ ಮೋದಿ ಬಂದಿನ ಮಾತ್ರ ಅಕೌಂಟ್ ಮಾಡ್ತೀನಿ 15 ಲಕ್ಷ ಕಪ್ಪು ಹಣ ಪೂರ ಬತ್ತಂದ ಮತ್ತೆ ರಾಜಕೀಯದ ಉದ್ಯಮದ ಕಡೆ ಪೂರ ಕಾಸು ಬತ್ತಂದ ಒಂಜಿಲ್ಲಡೆ 15 ಲಕ್ಷ ತಿಕ್ಕೊಂಡು ಬಂತೇಳಿ ಆನ ಮೂತ ಕಾರ್ಯಕರ್ತರು ಎಂಚ ಬಂತೇಳಿ నేను మూజిన బీజేపీ వస్తారు కొంచెం అప్పుడు అవు పంతేరు ఉంది మంది మురాని పండేరు మొక్కలు కొరుపు చేరు ప్రతిభటన దాని కొరుపు చేరు పండు దేవస్థానం అవడుము బ్రహ్మవసం అవడు మొక్కలు లెక్కడు మొక్కల లెక్కంచ దేవస్థానం మొక్క వాడు బ్రహ్మవసం శురు వాడు ఇద్దరు కొత్తరైతే బెస్ట్ ప్రశ్న ಕಾಪುರ 5 ಕೈಯತ್ತು ವರ್ಷ ಕೊಡ್ತೇವೆ ನನಗೆ ಕುಮಾರ್ ಸ್ಟೇಟ್ಮೆಂಟ್ ಒಂದು ಮಕ್ಕಳು ಒಂದೇ ಪ್ರಶ್ನೆ ಕೂಡ ಮಕ್ಕಳು ಅವು ಬಿಡ್ಲೆ ಒಂದೇ ಪ್ರಶ್ನೆ 5 ವರ್ಷಡು ಸಿದ್ದರಾಮಯ್ಯ ಉಪ್ಪನ ಇತ್ತಿನ ಇಲ್ಲಿನ ಪಾಪದಕ್ಲೆಗೆ ಮಕ್ಕಳು ಜನ್ಮ ತಿಂಗಳು ಸ್ಟಾರ್ಟ್ ಮಾಡ್ತೀನಿ 5 ವರ್ಷದ ಅವಳ ತಿಕ್ಕ ತಿಕ್ಕಿ ಪಂಚಾಯತ್ ಮಾಡ ಇನಿಕಲ నేను ಒಂದಿಂತು ಒಂದು ಮಾಡ್ತಾರೆ ರೆಕಾರ್ಡ್ ಕೊಡ್ತೆ ಬಂದು ಇನ್ನು ಮುಟ್ಟ ಬರ್ಡ್ ಪಂಚಾಯತ್ಗಳ ಬರ್ಡ್ ಮಕ್ಕಳು ಒಂದು ಇಲ್ಲು ಎಲೆಕ್ಷನ್ ಬಣ್ಣ ಪಾಸ್ ಮಾಡ್ತಾರೆ 5 ವರ್ಷ ಮನೆಗೆ ಜಾರಿ. ಓಕೆ ಸರ್, ಧನ್ಯವಾದಗಳು. ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಿ. ಸಾರಿ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಶಶಿಕಿರಣ್ ಅಂತ, ಪೊಳಲಿಯಿಂದ ಶಶಿಕಿರಣ್ ಅವರು ಮಾತಾಡಿ ಸರ್. ಒಂದು ಮೊದಲ ಪ್ರಶ್ನೆ ಮರಿಯಮ್ಮ ತೋಮಸ್ ಅವರಿಗೆ. ಅವರು ಹೇಳಿದ್ರು 5ಕ್ಕಿಂತ ಮುಂಚೆ 70 ಪೈಸೆಯನ್ನು ಏರಿಸಿದ್ದಾರೆ, ಈಗ ಅದು ಇಂಪ್ಲಿಮೆಂಟ್ ಆಗಿರುವುದು ಮುಂಚಿನ ಸರ್ಕಾರ. ಪ್ರವೀಣ್ ನೆಟ್ಟಾರ್ ಅವರ ಹೆಂಡತಿಯ ಕೆಲಸದ ವಿಚಾರದಲ್ಲಿ ಮೊದಲೇ ಆಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ರೀತಿ ಸಂಪುಟದಲ್ಲಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬಹುದಿತ್ತು, 70 ಪೈಸೆ ಏರಿಕೆ ಆದದ್ದನ್ನು ಕೂಡ. ನಮ್ಮ ಸರ್ಕಾರ ಜನಪರದ ಇದೆ ಅಂತ ಹೇಳಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಬಹುದು. ನಾನು ಯಾವ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರ ಪರವಾಗಿ ಎಲ್ಲ ಖಂಡಿತವಾಗಿ, ಯಾಕೆಂತ ಹೇಳಿದ್ರೆ ರಾಜ್ಯ ಉಚಿತ ಕೊಡುದು ಯಾವ ರೀತಿ ಹಣ ಹೊಂದಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಅವರು ಕೂಡ ಸ್ವಲ್ಪ ವೈಟ್ ಮಾಡ್ಬೇಕು. ಈಗ ತಾನೇ ಸರ್ಕಾರ ಟೇಕಪ್ ಆಗಿದೆ, ಯಾವ ರೀತಿ ಅದರಲ್ಲಿ ಲೋಪಗಳು ಇರುತ್ತದೆ. ಖಾಲಿ ಒಂದು ವಿರೋಧ ಪಕ್ಷವಾಗಿ ಟೀಕಿಸುವುದರಲ್ಲಿ ಅಲ್ಲ, ಸರ್ಕಾರದ ಎಲ್ಲ ಒಳ್ಳೆ ಕೆಲಸಗಳನ್ನು ಸಪೋರ್ಟ್ ಕೂಡ ಮಾಡ್ಬೇಕು. ಈಗ ಅವರು ಹೇಳಿದ್ರು ಲಕ್ಸುರಿಯಲ್ಲಿ ಕೊಡಿ, AC ಕೊಡಿ ಅಂತ. ಒಬ್ಬ ನಿಜವಾಗಿ ಒಬ್ಬ ಕಷ್ಟಪಟ್ಟು ಶ್ರಮಜೀವಿಗೆ AC ಬಸ್ಸೇ ಬರ್ಬೇಕು ಅಂತ ಇಲ್ಲ. ಬ್ಯಾಂಗ್ಳೂರಿಂದ ಬರುವವರಿಗೂ ಎಲ್ಲಿಂದ ಬರುವವರಿಗೂ. ಈಗ ಹಣ ಕೊಟ್ಟು ಬರುವಾಗ ಕೆಂಪು ಬಸ್ಸಲ್ಲಿ ಬಂದವರು ಕೂಡ ಇದ್ದಾರೆ, ಬ್ಯಾಂಗ್ಳೂರಿಂದ ಬರುವವರು ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಮತ್ತೆ ಮತ್ತೊಂದು ಹೇಳಿದ್ರು ಅವರು, ಯಾರು ಬಿಜೆಪಿ ಹೋಗ್ತಾರು ಎಂತ ಹೇಳಿದ್ರೆ, ನಮ್ಮದು ವೈಫಲ್ಯ ಅಲ್ಲ, ನಮ್ಗೆ ಅವಲೋಕನ ಪರ್ಸೆಂಟೇಜ್ ಮತ ಬಿದ್ದಿದೆ ಅಂತ. ಅದು ಅವರ ಸಮಾಧಾನಕ್ಕೋಸ್ಕರ ಹೇಳ್ಬೋದು. ನಾನು ಕೂಡ ಪಕ್ಷದ ವಿಚಾರ ಬಂದ್ರೆ ಬಿಜೆಪಿಯ ಕಾರ್ಯಕರ್ತನೆ, ನಾವು ಹಾಕಿರೋದು ಬಿಜೆಪಿಗೆ. ಸಮಾಧಾನ ಅವರಿಗೆ ಆಗಿರ್ಬೋದು, ಯಾಕೆಂತ ಹೇಳಿದ್ರೆ ದೊಡ್ಡ ದೊಡ್ಡ ಲೀಡರಿಗೆ ಈಗ ಪಕ್ಷ ಸೋತಿದ್ರಿಂದ ಯಾವುದೇ ಸಮಸ್ಯೆ ಆಗ್ಲಿಕ್ಕಿಲ್ಲ, ತಳಮಟ್ಟದ ಕಾರ್ಯಕರ್ತರಿಗೆ ಸಮಸ್ಯೆ ಆಗಿದೆ. ಯಾಕೆಂತ ಹೇಳಿದ್ರೆ ಜನತಾ ದಳಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಈಗ ಎಂತ ಹೇಳಿದ್ರೆ ಒಂದು
ಇಷ್ಟು ಕೆಲವು ನಾಯಕರೇ ಸೋತಿದ್ದಾರೆ, ತುಂಬಾ ಜನ ಅಭಿವೃದ್ಧಿ ಮಾಡದೆ. ಜನತಾ ದಳಕ್ಕೆ ಹೋಗಿದ್ರೆ ನಮ್ಮ ಸರ್ಕಾರ ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಜನತಾ ದಳಕ್ಕೆ ಯಾಕೆ ಹೋಗ್ತದೆ ಮತ? ಜನತಾ ದಳದಿಂದ ಕಾಂಗ್ರೆಸ್ಗೆ ಬಂದಿದೆ ಅಂತ ಹೇಳಿ. ಜನತಾ ದಳದ ಮತ ಕೂಡ ಬಿಜೆಪಿಗೆ ಬರಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ಗೆ ಹೋಗ್ಬೇಕಿತ್ತು. ಮಾತಾಡುವಂತ ದೊಡ್ಡ ದೊಡ್ಡ ನಾಯಕರಿಗೆ ಸೋತಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿಯಾದ ವಿಭಿನ್ನ ರೀತಿ ಹಿಂದುತ್ವದ ಮೇಲೆ ಆ ರೀತಿಯಲ್ಲಿ ಮತ ಬಿದ್ದಿದೆ. ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡು ಮಾತಾಡಬಹುದು. ಮತ್ತೆ ಜನರು ಕೂಡ ಭಾಗ್ಯ ಸಿಗ್ತದೆ ಅಂತ ಹೇಳಿ ಮತದಾನ ನೀಡಿದ್ದಲ್ಲ. ದೇಶದ ಕೆಲವು ವಿಚಾರಗಳಲ್ಲಿ ಮತ್ತೊಂದು ಮರಿಯಮ್ಮ ಥೋಮಸ್ ಅವರು ಹೇಳಿದ್ರು ಅತ್ಯಾಚಾರ ಹಾಗೆ ಹೀಗೆ ಅಂತ. ಮಾತಾಡುವಾಗ ಹೇಳ್ಬೇಕು, ಗಣಪತಿ ಅಂತವರು ಜಾರ್ಜ್ ಅವರ ಮೇಲೆ ಆರೋಪ ಹೊರಿಸಿ ಸುಸೈಡ್ ಮಾಡಿದ್ದಾರೆ. ಅದು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿದ್ದು. ಅದನ್ನು ಕೂಡ ಹೆಚ್ಚಿಸಬೇಕು. ಒಂದು ಸರ್ಕಾರವನ್ನು ಟೀಕಿಸುವುದೇ ಅಲ್ಲ, ಎರಡು ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಟೀಕಿಸುವುದರಲ್ಲಿ ಮಜಾ ತೆಗೊಳ್ಳುವುದಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡುವಾಗ ಕಾಂಗ್ರೆಸ್ ಆಗ್ಬಹುದು, ಅದನ್ನು ಕೂಡ ಅಪ್ರಿಶಿಯೇಟ್ ಮಾಡಬೇಕು. ಅಥವಾ ಬಿಜೆಪಿ ಸರ್ಕಾರ ಒಳ್ಳೆ ಮಾಡಿದಾಗ ಕಾಂಗ್ರೆಸ್ ಕೂಡ ಅಪ್ರಿಶಿಯೇಟ್ ಮಾಡಬೇಕು. ಯಾಕೆಂದ್ರೆ ಜನರ ಬದುಕು ಮುಖ್ಯ. ಥ್ಯಾಂಕ್ ಯು. ಎಸ್ ಸರ್, ಧನ್ಯವಾದಗಳು ಸರ್. ಸಮಯದ ಹೊತ್ತು ಮುನ್ನಿದೆ, ಸಾರಿ ಫಾರ್ ದಟ್. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ನಿತಿನ್. ಪ್ರವೀಣ್ ಮಂಗಳಾದೇವಿಯಿಂದ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಪ್ರವೀಣ್ ಅವರೇ, ಆಕ್ಚುಲಿ ನಾನು ಈ ರಾಜಕೀಯ ಪಕ್ಷದ ಈ ವಕ್ತಾರರಿಗೆ ಕೇಳ್ತಾ ಇರೋದು, ಈ ಗ್ಯಾರಂಟಿ ಯೋಜನೆ ಒಂದು ಪಕ್ಷ ಅನೌನ್ಸ್ ಮಾಡ್ಲಿಕ್ಕೆ ಕಾರಣ ಏನು? ಒಂದು ಗ್ಯಾರಂಟಿ ಯೋಜನೆ ಒಂದು ಪಕ್ಷ ಒಂದು ಅನೌನ್ಸ್ ಮಾಡ್ಲಿಕ್ಕೆ, ಗ್ಯಾರಂಟಿ ಕಾರ್ಡ್ ಅನೌನ್ಸ್ ಮಾಡ್ಲಿಕ್ಕೆ ಕಾರಣ ಏನು? ನಮ್ಮ ವೈಫಲ್ಯದಿಂದ ಅದನ್ನು ಅವರು ಯೂಸ್ ಮಾಡ್ಲಿಕ್ಕೆ ನೋಡಿದ್ರಲ್ಲ ಒಂದು ಪಕ್ಷ ಅಲ್ವಾ? ಆಡಳಿತ ಪಕ್ಷ ವೈಫಲ್ಯ ಮಾಡಿದ್ರೆ ವಿರೋಧ ಪಕ್ಷ ಅದನ್ನು ಯೂಸ್ ಮಾಡ್ಲಿಕ್ಕೆ ಗ್ಯಾರಂಟಿ ಕಾರ್ಡ್ ಯೋಜನೆ ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಹತ್ರ ಉದ್ಯೋಗ ಇಲ್ಲದ್ದು ಅಲ್ವಾ? ಉದ್ಯೋಗ ಇದ್ರೆ ನಮ್ಗೆ ಇದೆಲ್ಲ ಅಗತ್ಯ ಇದೆಯಾ ನಿತಿನ್? ನೀವು ಈ ಪಕ್ಷಗಳು ಉದ್ಯೋಗವನ್ನು ಯಾಕೆ ಸೃಷ್ಟಿ ಮಾಡ್ತಾ ಇಲ್ಲ ಫಸ್ಟ್ ಹೇಳಿ ಇವರು. ಇಲ್ಲ, ಇದು ನನ್ನ ಪ್ರಶ್ನೆ ಕೂಡ ಇದೆ. ಫ್ರೀ ಅಂತ ಕೊಡ್ತೀರಾ ಅಂತ ಬಂದಾಗ ಒಂದ್ ಕಡೆ ಜಾಬ್ ಅನ್ನ ಕೊಡಿ, ಅಥವಾ ತಾವು ಶಿಕ್ಷಣವನ್ನ ಕೊಡಿ, ಅಥವಾ ತಾವು ಮೆಡಿಕಲ್ ಹೆಲ್ತ್ ಗಳನ್ನ ಕೊಡಿ. ನಾನು ನೋಡಿ, ಫಾರಿನ್ ಅಲ್ಲೆಲ್ಲ ಫಾರಿನ್ ಇಷ್ಟು ಮುಂದುವರಿಲಿಕ್ಕೆ ಕಾರಣ ಮೆಡಿಕಲ್ ಹೆಲ್ತ್ ಅವರಿಗೆ ಫ್ರೀ ಆಗಿ ಪ್ರೊವೈಡ್ ಮಾಡಿದಾರಲ್ವಾ? ಅದು ಆಗಲ್ಲ ಸರ್, ಅದು ಇಲ್ಲಿ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ವೆರಿ ಸಿಂಪಲ್. ಇಲ್ಲಿ ಪ್ರತಿಯೊಬ್ರು ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು, ರಾಜಕಾರಣಿಗಳು ಮಾಡಿರೋದಲ್ಲ, ಆಸ್ಪತ್ರೆಗಳನ್ನ ರನ್ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಅಲ್ಲ, ನಾನ್ ಕೇಳ್ತಾ ಇರೋದು ಇವರು ಒಂದು ಮೆಡಿಕಲ್ ಅನ್ನು ಫ್ರೀ ಕೊಡ್ಲಿ, ಎಜುಕೇಶನ್ ಫ್ರೀ ಕೊಡ್ಲಿ, ಮತ್ತೆ ಉದ್ಯೋಗ ಸೃಷ್ಟಿ ಮಾಡ್ಲಿ, ಯಾರಿಗೂ ಬೇಡ ಇವರ ಬಿಟ್ಟಿ ಭಾಗ್ಯ ಅಲ್ವಾ? ಅಲ್ವಾ? ಈಗ ಯಾಕೆಂತ ಹೇಳಿದ್ರೆ ನೋಡಿ, ಈಗ ನಮ್ಮ ಹತ್ರ ಹಣ ಇಲ್ಲದಿದ್ರೆಲ್ಲ ಇನ್ನೊಬ್ಬನ ಹಣಕ್ಕೆ ನಾವು ಅಂಗಲಾಚಿದು. ನಮ್ಮ ಹತ್ರ ಹಣ ಇದ್ರೆ ನಾವು ಇನ್ನೊಬ್ಬನ ವಿಷಯಕ್ಕೆ ಅವನು ಯಾವನ ಪಕ್ಷನೇ ಆಗ್ಲಿ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ನಮ್ಗೆ ಯಾಕೆ? ನಮ್ಗೆ ಬೇಡ. ನಮ್ಗೆ ಬೇಕಾಗಿರೋದು ಇಂಡಿಯಾದಲ್ಲಿ ಅಭಿವೃದ್ಧಿ. ನಮ್ಗೆ ಅಭಿವೃದ್ಧಿ ಮಾಡಿ ತೋರಿಸ್ಲಿ. ಈಗ ನಾನ್ ಕೇಳ್ತಾ ಇರೋದು, ಮೋದಿ ಅವರು ಒಂದು ಮಾತು ಹೇಳಿದ್ರು ಅಲ್ವಾ, ನಾವು ಕಪ್ಪು ಹಣ ತರ್ತೇವೆ ಅಂತ ಹೇಳ್ಕೊಂಡು. ಕಪ್ಪು ಹಣ ಇಷ್ಟವರೆಗೆ ಬಂದಿಲ್ಲ, ಆದ್ರೆ ಜಾಸ್ತಿ ಆಯ್ತು ಅಲ್ಲಿ. ನಾನ್ ಕೇಳ್ತಾ ಇರೋದು, ಮೋದಿ ಅವರು 2 ಕೋಟಿ ದಯಮಾಡಿ ಕ್ಷಮಿಸಿ ಸರ್, ಸಮಯದ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಿ ಸರ್. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದು ಪ್ರವೀಣ್ ಅವರು. ಒಂದ್ ಕಡೆ ನಾವು ಪ್ರತಿ ಬಾರಿ ಅದನ್ನೇ ಹೇಳ್ತಾ ಇರುವಂತದ್ದು, ಒಂದ್ ಕಡೆ ಎಜುಕೇಶನ್ ಅಥವಾ ಒಂದು ಆರೋಗ್ಯದ ಬಗ್ಗೆ ತಾವು ಫ್ರೀ ಆಗಿ ಕೊಡ್ತಾ ಇದ್ರೆ ಬಹಳಷ್ಟು ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಅದೊಂದು ಜನರಿಗೆ ಬೇಕಾಗಿರುವಂತಹ ಪ್ರಮುಖವಾಗಿರುವಂತಹ ನೀಡ್. ಆದ್ರೆ ಅದನ್ನು ಕೊಡ್ಲಿಕ್ಕೆ ಆಗಲ್ಲ, ಬಿಕಾಸ್ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ಗಳು ರನ್ ಮಾಡ್ತಾ ಇರುವಂತಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ಆಸ್ಪತ್ರೆಗಳು, ಮೆಡಿಕಲ್. ಸೊ ಹಾಗಾಗಿ ಅದು ಬಹಳಷ್ಟು ಕಷ್ಟ. ಉದ್ಯೋಗ ಸೃಷ್ಟಿ ಅನ್ನೋದು ಇದು ಮರೀಚಿಕೆ ನಮ್ಮ ದೇಶಕ್ಕೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಯಾರೂ ಕೂಡ ಯೋಚನೆ ಮಾಡಿಲ್ಲ. ಜೊತೆಗೆ ಪೆಟ್ರೋಲ್ ಪ್ರೈಸ್ಗಳನ್ನ, ಡೀಸೆಲ್ ಪ್ರೈಸ್ಗಳನ್ನ ಇದನ್ನ ಸ್ವಲ್ಪ ಡೌನ್ ಮಾಡ್ತಾ ಇದ್ರೆ, ಇದನ್ನ ಕೆಳಗೆ ಮಾಡ್ತಾ ಇದ್ರೆ, ಇದು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರೆ. ಯಾಕಂದ್ರೆ ಬಂದಾಗ ನಮಗೆ ಡೇ ಟು ಡೇ ಲೈಫ್, ನಮ್ಮ ದಿನನಿತ್ಯದ ಒಂದು ಸಾಮಗ್ರಿಗಳಾಗಿರ್ಬೋದು, ದಿನನಿತ್ಯದ ನಮ್ಮ ಒಂದು ದಿನಬಳಕೆ ವಸ್ತುಗಳಾಗಿರ್ಬೋದು, ಅದರ ಮೇಲೆ ಪರಿಣಾಮವನ್ನು ಬೀರ್ತಾ ಇತ್ತು. ಇದು ಬಹಳಷ್ಟು ದೊಡ್ಡ ಒಂದು ಸಹಾಯ ಆಗ್ತಾ ಇತ್ತು ಜನಸಾಮಾನ್ಯರಿಗೆ. ಬಟ್ ಈ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಉಚಿತವಾಗಿ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದಾರೆ. ಆದರೆ ಉಚಿತ ಸಿಗ್ಲಿ, ಯಾರು ನಿಜವಾಗ್ಲೂ ಕೂಡ ನೀಡ್ ಅನ್ನುವಂಥ ಇರುತ್ತೆ, ನಿಜವಾಗ್ಲೂ ಕೂಡ ಸಿಗಲೇಬೇಕು, ಅಂಥವರಿಗೆ ಸಿಗಲೇಬೇಕು, ನೋ ಡೌಟ್. ಒಂದು ವಿಚಾರಗಳಲ್ಲಿ ಜೊತೆಗೆ ರಾಜಹಂಸವೇ ಬೇಕು, ಐರಾವತವೇ ಬೇಕು, ಇದರಲ್ಲಿ ನಿಜವಾಗ್ಲೂ ಕೂಡ ಹುರುಳಿಲ್ಲ. ಯಾಕಂತ ಬಂದಾಗ ನಿಜವಾಗ್ಲೂ ಕೂಡ ಪಾಪದವರು, ಬಡವರು ಒಂದು ಬಸ್ಸಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂತ ಬಂದಾಗ ಅವ್ರುಗಳಿಗೆ ಬೇಕಿರುತ್ತೆ. ಆ ಒಂದು ಸದ್ಯದ ಪರಿಸ್ಥಿತಿಗೆ ಏನೊಂದು ಆಕ್ಸಿಜನ್ ಕೊಟ್ಟಿದ್ದಾರೆ ಅನ್ನೋದು ಅವರುಗಳು ಹೇಳ್ತಾರೆ. ಆದರೆ ಅದೇನೇ ಇರಲಿ, ಎಸ್ ಸರ್, ನಿಮ್ಮಲ್ಲೇ ನಾನು ಕೇಳಬೇಕು, ಈ 70 ಪೈಸೆ ಜಾಸ್ತಿ ಆಗಿರುವಂತಹ ವಿಚಾರ ಬಹಳಷ್ಟು ಕರೆಗಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು, ದಯಮಾಡಿ ಕ್ಷಮಿಸಿ, ಸಮಯದ ತುಂಬಾನೇ ಇದೆ. ಹಾಗಾಗಿ ಕೊನೆಯದಾಗಿ 70 ಪೈಸೆ ವಿಚಾರದಲ್ಲಿ ತಾವು ಹೇಳ್ತೀರಾ ಬಿಜೆಪಿ ಸರ್ಕಾರದಲ್ಲೇ ಈ ಒಂದು ವಿಚಾರ ಆಗಿತ್ತು ಅನ್ನುವಂಥದ್ದು. ಯಾವಾಗ ಅಂತ ಬಂದಾಗ ಮೇ 12ಕ್ಕೆ, ಈ ಹಿಂದೆ ಚುನಾವಣಾ ಪೂರ್ವ ಸರ್ಕಾರ ಇರುವಾಗಲೇ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿತ್ತು. KERC ಇಂದ ಬಂದಿರುವಂತಹ ಒಂದು ವಿಚಾರ.
ಹಾಗಾಗಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ಏನಿದೆ ಇದು ಅಧಿಕೃತವಾಗಿ ಅಧಿಕಾರಿಗಳು ಹೇಳಿದ್ರು ಆ ಸಂದರ್ಭ ನಾವುಗಳು ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದು ಬಿಜೆಪಿಗೂ ಕೂಡ ಗೊತ್ತಿತ್ತು. ಆದ್ರೆ ಈಗ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು ಜನರು. ಯಾವ ರೀತಿ ಅಂತ ಬಂದಾಗ ತಾವುಗಳು ಹೇಗೆ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಯ ಕೆಲಸದಲ್ಲಿ ಆ ಜಾಬ್ ಅನ್ನ ನೌಕರಿಯನ್ನ ಹೇಗೆ ತಡೆ ಹಿಡಿದಿದ್ದೀರಾ, ಅಂದ್ರೆ ಅಲ್ಲಿಂದ ಕೆಲಸದಿಂದ ತೆಗೆದು ಹಾಕುವನ್ನ ಯಾವ ರೀತಿ ತಡೆ ಹಿಡಿದಿದ್ದೀರಾ ಅದೇ ರೀತಿ ಇದನ್ನು ಕೂಡ ತಡೆ ಹಿಡಿಬಹುದಿತ್ತಲ್ವಾ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಟ್ರು. ಪ್ರವೀಣ್ ನೋಡಿ, ಅಸೆಂಬ್ಲಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆದ ಡಿಸಿಷನ್ ಯಾವುದು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡುವಂತದ್ದು, ಅದು ಬಿಜೆಪಿ ಸರ್ಕಾರ ಇದ್ದಾಗಲೇ ನಡೆದಿದೆ. ಮತ್ತೆ ಅನೇಕ ಯೋಜನೆಗಳನ್ನ ತಾವುಗಳು ತಡೆ ಹಿಡಿದಿದ್ದೀರಿ. ನಮ್ಮ ಮಂಗಳೂರಿಗೆ ಬರುವಂತದ್ದು, ಕರಾವಳಿ ಭಾಗಕ್ಕೆ ಅಭಿವೃದ್ಧಿಗಳನ್ನ ಬರುವಂತದ್ದು ಹೇಳಿದಾಗ ಇದನ್ನ ಯಾಕೆ ತಡೆ ಹಿಡಿಯಲಿಲ್ಲ? ನಿಮಿಷ, ಪ್ರವೀಣ್ ನೆಟ್ ಇನ್ನೊಂದು ಹೇಳ್ತೇನೆ. ಪ್ರವೀಣ್ ನೆಟ್ಟಾರ್ನ ಹೆಂಡತಿಯ ಕೆಲಸದ ವಿಷಯಕ್ಕೆ ಬಂದಾಗ ಬಿಜೆಪಿಯವರು ಪ್ರವೀಣ್ ನೆಟ್ಟಾರ್ನ ಹೆಂಡತಿಗೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಕಾಯಾಮ ಉದ್ಯೋಗ ಕೊಡ್ಬೋದಿತ್ತು, ಕೊಡುವ ಬದಲು ಅವರನ್ನು ಔಟ್ಸೋರ್ಸಿಂಗ್ ಆಗಿ ತಗೊಂಡಿದ್ದಾರೆ. ಒಂದು ಗವರ್ಮೆಂಟ್ ಬರುವಾಗ ಇನ್ನೊಂದು ಗವರ್ಮೆಂಟ್ ಔಟ್ಸೋರ್ಸಿಂಗ್ ನವರನ್ನೆಲ್ಲ ಅಗ್ರಿಮೆಂಟ್ ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ತಗೊಳ್ಳುವಂತ ಒಂದು ಪ್ರೊಸೀಜರ್ ಉಂಟು. ಆ ಪ್ರೊಸೀಜರ್ ಪ್ರಕಾರ ಬಹುಶಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅವರಿಗೂ ಕೆಲಸ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ತಡೆ ಹಿಡಿಯಲಿಲ್ಲ ಅನ್ನೋದು ಜನರು ಕೇಳ್ತಾ ಇರುವಂತದ್ದು. ಇದು ಕ್ಯಾಬಿನೆಟ್ ಡಿಸಿಷನ್. ಪ್ರವೀಣ್ ನೆಟ್ಟಾರ್ನ ಹೆಂಡತಿಗೆ ಕೆಲಸ ಕೊಟ್ಟದ್ದು ಕ್ಯಾಬಿನೆಟ್ ಡಿಸಿಷನ್ ಅಲ್ಲ. ಬೊಮ್ಮಾಯಿ ಅವರು ಹೇಳಿದ್ದು ಅವರಿಗೆ ಒಂದು ಕೆಲಸ ಕೊಡಿಸಿದ್ದು, ಇಲ್ಲಿ ಡಿಸಿ ಅವರಿಗೆ ಫೋನ್ ಮಾಡಿದ್ದು, ಅದು ಐವಾಶ್ ಅವರ ಕಣ್ಣೀರು ಒರೆಸುವ ಹಾಗೆ ಮಾಡಿದ್ದು, ನಿಜವೇ ಕಣ್ಣೀರು ಒರೆಸಿದ್ದಲ್ಲ, ಅವರಿಗೆ ಮೋಸ ಮಾಡಿದ್ದು. ಇದು ನಮ್ಮ ಪ್ರವೀಣ್ ಅಲ್ಲ, ಬಹುಶಃ ಅವರ ಹಿಂದೆ ಕರೆ ಮಾಡಿದಂತ ವ್ಯಕ್ತಿಯ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಲಾಸ್ಟ್ ರಿಯಾಕ್ಷನ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ಕೊನೆಯದಾಗಿ? ನಾನು ಹೇಳುದು, ಏನು ಸ್ಕೀಮ್ಗಳು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ವೆಯ್ಟ್ ಅಂಡ್ ಸಿ. ನಾನು ಇವರ ಸರ್ಕಾರ ನಾವು ಸ್ಟಾರ್ಟ್ ಮಾಡಿದಷ್ಟೇ ಅಲ್ಲ, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿಯೇ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. 5 ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಆಗಿದೆ, ಡೇಟ್ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ನೀವು ನೋಡಿ ಅಲ್ಲ, ವೆಯ್ಟ್ ಅಂಡ್ ಸಿ. ನಾನು ಹೇಳುವುದು, ನಾನು ಕಾಂಗ್ರೆಸ್ನ ವಕ್ತಾರ ಇರಬಹುದು, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ಗೆ ನೆಕ್ಸ್ಟ್ 5 ವರ್ಷ ನಂತರ ತಿರ್ಗಿ ಜನರು ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಬಿಜೆಪಿಯವರು ಮಾಡಿದ ಕೆಲಸಕ್ಕೆ ಅವರನ್ನು ರಿಜೆಕ್ಟ್ ಜನರು ಮಾಡಿದ್ದಾರೆ. ಸೊ ಇದು ಈಗ ಸ್ಕೀಮ್ ಬಂದಿದೆ, ಇಲ್ಲಿ ಸ್ಕೀಮ್ ಉಂಟು, ಅವರು ಎಂತದ್ದು ಅದನ್ನಿನ್ನು ಕಮೆಂಟ್ ಮಾಡ್ಲಿಕ್ಕೆ ವೆಯ್ಟ್ ಅಂಡ್ ಸಿ ಅಲ್ಲ, ಯಾವ ರೀತಿಯಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತದೆ ಅಂತ ನೋಡಿ ಮತ್ತೆ ಕಮೆಂಟ್ ಮಾಡಿ. ಅಲ್ಲಿ ಎಂತದ್ದು ಸ್ಕೀಮು ಸ್ಟಾರ್ಟ್ ಆಗುವ ಮೊದಲು ಇವರು ಹೋಗಿ ಎಂತದ್ದು DC ಆಫೀಸಿನ ಎದುರು ಇಲ್ಲದೆ ತಾಲೂಕು ಆಫೀಸಿನ ಎದುರು ಇಟ್ಟುಕೊಂಡು ಧಿಕ್ಕಾರ ಮಾನ ಇಲ್ಲ ಮರ್ಯಾದೆ ಇಲ್ಲ ಅಂತ ಹೇಳಿಕೊಂಡು ಅದು ಅವರ ಹಣೆ ಬರ. ಅವರಿಗೆ ಅದು ಮಾತ್ರ ಗೊತ್ತಿರುವಂತ ವಿರೋಧ ಪಕ್ಷದ್ದು. ನಾನು ಹೇಳ್ತೇನೆ, ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಕ್ಕೆ ಮಾತ್ರ ಫಿಟ್, ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅವರು ಆಡಳಿತ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಭ್ರಷ್ಟಾಚಾರದಿಂದ ತುಂಬಿರ್ತದೆ. ಚೆಕ್ಕನ್ನೇ, ಭ್ರಷ್ಟಾಚಾರದ ಹಣವನ್ನು ಚೆಕ್ಕಲ್ಲೇ ತಗೊಳ್ತಾರೆ ಅವರು. ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡ್ತಾರೆ. ಇದೆಲ್ಲ ಮಾಡುವಂತದ್ದು ಯಾವತ್ತು ಮಾತಾಡಬಾರ್ದು ಅವರು. ಪ್ರತಿಯೊಬ್ಬರಿಗೂ ಅವರದಾದಂತ ಒಂದು ಜವಾಬ್ದಾರಿ ಇದೆ, ಖಂಡಿತವಾಗಿದೆ. ಬಿಜೆಪಿ ವೈಫಲ್ಯ ಆಗಿದೆ ಅಂತ ಹೇಳ್ತಾರಲ್ಲ, ಯಾವ ನಿಟ್ಟಿನಲ್ಲಿ ಅವ್ರು ಹೇಳಿಕ್ ಸಾಧ್ಯ ಇದೆ? ಖಂಡಿತವಾಗಿ ಅಂತ ಮಾತುಗಳನ್ನು ಆಡಬಾರ್ದು ಅವರು. ಎಲ್ಲಿ ಮಹಿಳೆಯರನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ, ಮಹಿಳೆಯರಿಗೆ ತೊಂದರೆ ಆಗಿದ್ರೆ ಒಬ್ಬ ಮಹಿಳೆಯರಿಗೆ ಅವರು ಮಾತಾಡಬೇಕಾಗಿತ್ತು. ಈಗ ಕೂತ್ಕೊಂಡು ಮಹಿಳೆಯರಿಗೆ ಮಿಸ್ಯೂಸ್ ಅಂತ ಹೇಳುವಂತದ್ದು ತಪ್ಪು ವರ್ಡ್ ಅದು. ಯಾಕೆ ಮಹಿಳೆಯರಿಗೆ ನನಗೆ ಮಹಿಳೆಗೆ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಮಹಿಳೆಯರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದೀವಿ ಇವತ್ತು. ಒಂದ್ ನಿಮಿಷ, ಮಹಿಳೆಯರ ಸಬಲೀಕರಣ ಬಗ್ಗೆ ನಾವುಗಳು ಚರ್ಚೆಯನ್ನು ಮಾಡ್ತೀವಿ ಇವತ್ತು. ಆದ್ರೆ ತಾವುಗಳು ಹೇಳ್ತೀರಾ ಬಿಜೆಪಿಯವರು ಅಥವಾ ಇನ್ನೊಂದು ಪಕ್ಷ ಮಿಸ್ಯೂಸ್ ಮಾಡಿದೆ. ಕುಂಬಳಕಾಯಿ ಕದ್ದು ಹೋದ ಕೂಡಲೇ ಬೆಂಡು ತಟ್ಟಿ ಸರ್, ನಾನು ಮೀಡಿಯಾದಲ್ಲೇ ನೋಡಿದ್ದನ್ನು ನಾನು ಹೇಳುವಂತದ್ದು. ಎಂತ ಮೀಡಿಯಾದಲ್ಲಿ ನಾನು ಕೊಡಿಸಿದೆ ಅಂತ ಹೇಳಿಕೊಂಡು ಮಿಸ್ಯೂಸ್ ಆಗಿದೆ ಅಂತ ಹೇಳಿಕೊಂಡು ಖಂಡಿತವಾಗಿ ಏನ್ ಮಾತಾಡ್ತಾ ಇದ್ದಾರೆ ನೋಡಿ. ಲಕ್ಷಾಂತರ ಮಹಿಳೆಯರು ಬಿಜೆಪಿ ಪಕ್ಷಕ್ಕಾಗಿ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಇವರ ಸ್ಟೇಟ್ಮೆಂಟ್ ಹೇಗಿದೆ ಹೇಳಿ ನೀವು? ಏನಿದೆ ಇವರ ಸ್ಟೇಟ್ಮೆಂಟ್?
ಒಬ್ಬರಿಂದ ಅಥವಾ ಇಬ್ಬರಿಂದ ಆಗಿರುವಂತಹ ಕೆಲವು ಅಚಾತುರ್ಯ ಜವಾಬ್ದಾರಿಯುತ ಇದ್ದವರಿಂದ. ಇಲ್ಲ ಅಚಾತುರ್ಯ ಕೆಲಸಗಳನ್ನ ತಾವು ಇಡೀ ಪಕ್ಷಕ್ಕೆ, ಒಂದು ಸಂಘಕ್ಕೆ, ಒಂದು ಆರ್ಗನೈಸೇಷನ್ಗೆ ಆ ರೀತಿ ಕಪ್ಪು ಚುಕ್ಕೆ ಮಾಡಿ ತೋರಿಸುವಂತ ತಪ್ಪು. ಅಟ್ ದ ಸೇಮ್ ಟೈಮ್ ತಾವು ಹೇಳಿದ್ರಿ ಬಿಜೆಪಿ ಪಕ್ಷ ಮಹಿಳೆಯರಿಗೆ ಏನ್ ಕೊಟ್ಟಿದೆ ಅನ್ನೋದು ಬಹುಶಃ ನಾವುಗಳು ಗಮನಿಸಿದಾಗ ನಾಟ್ ಓನ್ಲಿ ರಾಜ್ಯ ಬೇಡ, ಕರಾವಳಿ ಭಾಗದಲ್ಲೂ ಕೂಡ ಇಬ್ಬರು ಮಹಿಳೆಯರಿಗೆ ಪಕ್ಷದಲ್ಲಿ ಸ್ಥಾನವನ್ನು ಕೊಟ್ಟಿರುವಂತ ಬಿಜೆಪಿ, ಸುಳ್ಯದಲ್ಲಿ, ಪುತ್ತೂರಿನಲ್ಲಿ. ಬಹುಶಃ ತಮ್ಮ ಪಕ್ಷ ಏನು ಕೊಟ್ಟಿಲ್ಲ ಮಹಿಳೆಯರಿಗೆ. ನಾನು ನೀವು ಕೇಳಿರುವಂತದ್ದು ನಾನು ಇನ್ನು ಬಿಜೆಪಿಗೆ ಬ್ಯಾಟಿಂಗ್ ಮಾಡ್ತೀನಿ ಅನ್ನೋ ಯಾರು ಆರೋಪ ಮಾಡೋದು ಮೇಡಮ್. ಯಾಕಂದ್ರೆ ಮಹಿಳೆಯರನ್ನ ಮಿಸ್ಯೂಸ್ ಮಾಡುತ್ತೆ ಅನ್ನುವಂಥದ್ದು ಆ ಪದಕ್ಕೆ ಬಹಳ ದೊಡ್ಡ ಶಬ್ದ ಅರ್ಥ ಸಿಗುತ್ತೆ. ಅಂತಹ ಅರ್ಥಗಳು ಬೇಡ. ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡೋಣ. ತಪ್ಪಿದವರಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಪುತ್ತೂರಿನಲ್ಲಿ ಕೂಡ ಅವರನ್ನ ಮನೆ ಕಳಿಸಿದ್ದಾರೆ. ಸ್ವಂತ ವಿಚಾರಗಳು ಬರುತ್ತೆ, ಅದು ನಮ್ಮ ಜನರು ಕೂಡ ನೋಡ್ತಾರೆ. ಅವರು ಯಾವತ್ತೂ ಕೂಡ ಉಳಿಗಾಲವಿಲ್ಲ, ಅದು ನಮ್ಗೆ ಗೊತ್ತಿರುವಂತಹ ವಿಚಾರ. ಎಸ್ ಮೇಡಮ್, ಲಾಸ್ಟ್ ವೀಕ್ಷ ನಾನು ಹೇಳುದು ಸ್ಕೀಮ್ಗಳು ಏನು ಕೊಟ್ಟಿದ್ದಾರೆ, ವೆರಿ ಗುಡ್ ಸ್ಕೀಮ್. ಬಿಜೆಪಿ ಅವರಲ್ಲಿ ನನ್ನ ರಿಕ್ವೆಸ್ಟ್, ವೇಟ್ ಅಂಡ್ ಸಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ. ತಪ್ಪಿದ್ರೆ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ವಿರೋಧ ಪಕ್ಷದಲ್ಲಿರುವಾಗ ನಿಮಗೆ ಗ್ಯಾರಂಟಿ ಮಾತಾಡಬಹುದು, ಯಾವ ರೀತಿ ಎಲ್ಲಿ ತಪ್ಪಾಗಿದೆ ಅಂತ ಪಾಯಿಂಟ್ ಔಟ್ ಮಾಡಬಹುದು, ಎಲ್ಲ ಮಾಡಬಹುದು. ಗಲಾಟೆ ಮಾಡುವುದಲ್ಲ, ಕೋಆಪರೇಟ್ ಮಾಡಿ ಕೆಲಸ ಮಾಡುವಾಗ ಕೋಆಪರೇಟ್ ಮಾಡಿ. ಇದು ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ಸ್ಟೇಟ್ ಅನ್ನು ಡೆವಲಪ್ಮೆಂಟ್ ಮಾಡಬೇಕಿದ್ರೆ ಬಹುಶಃ ವಿರೋಧ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಇದು ಎರಡು ಒಟ್ಟಿಗೆ, ನಾನು ವಿರೋಧ ಪಕ್ಷ ಅಂತ ಹೇಳ್ತಾ ಇಲ್ಲ, ಪ್ರತಿಪಕ್ಷ ಅಂತ ಹೇಳುವಂಥದ್ದು. ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಇಬ್ರು ಒಂದು ಎಂತದ್ದು ನಾಣ್ಯದ ಎರಡು ಮುಖ. ಸೊ ಅವರು ಜನರ ಅಭಿವೃದ್ಧಿಗೋಸ್ಕರ ನೋಡ್ಬೇಕೇ ಹೊರತು, ಜನರ ಅಭಿವೃದ್ಧಿಗೋಸ್ಕರವೇ ನೋಡ್ಬೇಕು ಹೊರತು ಬರೀ ಕಮೆಂಟ್ ಮಾಡಬೇಕು, ಬರೀ ಏನು ಮಾಡಿದ್ದಾರೆ ಅದೆಲ್ಲ ತಪ್ಪು ಅಂತ ಹೇಳಿ ನೋಡುವಂಥದ್ದು ಬಿಜೆಪಿ ಅವರು ಮಾಡುವಂಥದ್ದು ತಪ್ಪು. ಎಲ್ಲಿ ತಪ್ಪಾದ್ರೆ ಅವರು ಅದನ್ನು ಪಾಯಿಂಟ್ ಔಟ್ ಮಾಡಿ ಲೆಟ್ ದೆಮ್ ಗಿವ್ ಆನ್ಸರ್. ಓಕೆ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಮೇಡಮ್, ಲಾಸ್ಟ್ ರಿಯಾಕ್ಷನ್. ಒಂದು ವೇಳೆ ಈಗ ಅವ್ರು ಏನೆಲ್ಲ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ, ಆ ಗ್ಯಾರಂಟಿಗಳನ್ನ ವಿದೌಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಜನರ ತನಕ ತಲುಪಿಸಿದ್ರೆ ತುಂಬಾ ಒಳ್ಳೆಯದು, ಸಂತೋಷ. ಆದ್ರೆ ನಾವು ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ನಮ್ಮಲ್ಲಿ ಕರ್ನಾಟಕದಲ್ಲಿ ಹಣ ಸಂಗ್ರಹ ಎಷ್ಟಾಗ್ತದೆ ಅಂತ ನೋಡಿದ್ರೆ 3 ಲಕ್ಷ ಕೋಟಿ ಅಂತ, 1000 ಕೋಟಿ ಅಂತ ನಾವು ಯೋಚನೆ ಮಾಡಿದ್ರೆ ಅದ್ರಲ್ಲಿ ಎಷ್ಟೆಷ್ಟು ಹಣ ಹೇಗೆ ಹೋಗ್ತದೆ ಅಂತ ಹೇಳಿ ನಾವು ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರೆ ಉಳಿಯುವ ಹಣ ಸುಮಾರು 30ರಿಂದ 35 ಸಾವಿರ ಕೋಟಿ ಉಳಿತದೆ. ಅದರಲ್ಲಿ ನಮ್ಮ ಪ್ರಕಾರ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅವರಿಗೂ ಗೊತ್ತಿದೆ. ಅದರಲ್ಲಿ ಈಗ ಅದನ್ನ ನಾವು ಇಂತಹ ಭಾಗ್ಯ ಯೋಜನೆಗಳಿಗೆ ಕೊಡ್ತೇವೆ ಅಂತ ಅವರು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಮ್ಮ ಎಜುಕೇಶನ್ಗಾಗಿರ್ಬೋದು, ಸಾಮಾನ್ಯ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆಗಿರ್ಬೋದು, ಅಥವಾ ಅವರು ಓಡಾಡುವಂತಹ ಮೂಲಭೂತ ಸೌಕರ್ಯಗಳಿಗಾಗಿರ್ಬೋದು, ನಾನು ಈಗಾಗಲೇ ಹೇಳಿದ ಹಾಗೆ ಕೆಂಪು ಬಸ್ಸಲ್ಲಿ ಫ್ರೀ ಆಗಿ ಕೊಟ್ಟು ಉಳಿದ ಬಸ್ಸಲ್ಲಿ ಜಾಸ್ತಿ ಮಾಡಿ ಮಧ್ಯಮ ವರ್ಗದವರು ತೊಂದರೆಗೆ ಒಳಗಾಗದೆ ಇರುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ನೋಡಿಕೊಂಡ್ರೆ ಸಾಕು ಅಂತ ಅನಿಸಿದೆ ನಮಗೆ. ಈಗ ನಿಜವಾಗ್ಲೂ ಹೇಳ್ತಾ ಇದ್ದೇವೆ. ಯಾಕೆ ಹೇಳಿದ್ರೆ ಕರ್ನಾಟಕವನ್ನ ತುಂಬಾ ದುಸ್ಥಿತಿಗೆ ಕೊಂಡೋಗದೇ ಇದ್ರೆ ಅಷ್ಟು ಸಾಕು ಕಾಂಗ್ರೆಸ್. ಈಗ ಇವರು ಹೇಳಿದಾಗೆ ಈ 5 ಯೋಜನೆಗಳು ಬರದಿದ್ರೆ ಖಂಡಿತ ನಾಳೆ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ವೋಟರ್ಸ್ ಅಂತ ಇರ್ತಾರೆ ಪಬ್ಲಿಕ್, ಅವರು ಏನಿದ್ರು ಬದಲಾವಣೆ ಮಾಡುದು. ನಾವು ಯಾವ ಲೆಕ್ಕಾಚಾರ 2 ಪಾರ್ಟಿ ಅವರು ಮಾಡಿದ್ರು ಸೊ ಎಲ್ಲರೂ ಜನರ ಕೈಯಲ್ಲಿದ್ದು. ಇನ್ನೊಂದು ನಾನು ಇನ್ಕಮ್ ಇದಂತ ಹೇಳೋದು, ಈಗ ಇವರ ಲೆಕ್ಕಾಚಾರದಾಗೆ ಇಷ್ಟು ಕೋಟಿ ಅಂತ ಉಂಟು ಇದಕ್ಕೆ ಖರ್ಚಾಗ್ತದೆ ಅಂತ. ಆದ್ರೆ ಮನಸ್ಸು ಮಾಡಿದ್ರೆ, ಎಲ್ಲಾ ಪಕ್ಷದವರು ಸಹ ಮನಸ್ಸು ಮಾಡಿದ್ರೆ, ನಾನು ಬೇರೆ ಯಾವುದನ್ನು ಹೇಳುದಿಲ್ಲ, ಇದು ಮೊದಲು ಹೇಳಿದೆ, ನೀವೆಲ್ಲರೂ ಕೂತು ಕ್ಯಾಬಿನೆಟ್ ಅಲ್ಲಿ ಕೂತು ನಾವು ಬೇರೆ ರಾಜ್ಯ ಬೇಡ, ಕರ್ನಾಟಕದಲ್ಲಿ ಒಂದು ಶುರು ಮಾಡುವ, MLA-ಗಳದ್ದು ರಿಟೈರ್ಡ್ ಆದವ್ರದೆಲ್ಲ ಪಿಂಚಣಿ ನಿಲ್ಲಿಸಿ, ಎಲ್ಲ 5 ವರ್ಷ ಆದವರಿಗೆಲ್ಲ 40,000 ಬರ್ತದೆ, ಎಲ್ಲರದೊಂದು ಪಿಂಚಣಿ ನಾವು ಸೇವೆ ಮಾಡ್ಲಿಕ್ಕೆ ಬರುದು, ಅದನ್ನು ನಿಲ್ಲಿಸಿದ್ರೆ ಬೇಕಾದಷ್ಟು ಹಣ ಉಳಿತದೆ. ಇನ್ನೊಂದು, ಪ್ರತಿ ಪಕ್ಷದಲ್ಲಿ ಸಹ ಒಬ್ಬ ಚುನಾಯಿತ ಪ್ರತಿನಿಧಿ, ಕಾರ್ಪೊರೇಟರ್ ಇಂದ ಹಿಡಿದು ಪಂಚಾಯತ್ ಸದಸ್ಯನಿಂದ ಹಿಡಿದು 5 ವರ್ಷದ ಟರ್ಮ್, ನಾವು ಚುನಾವಣೆಗೆ ನಿಲ್ಲುವಾಗ ನಮ್ಮ ಇನ್ಕಮ್ ಅಲ್ಲಿ ತೋರಿಸ್ಬೇಕು ಎಷ್ಟು ಅಂತ. ಆ ನಂತರ ಎಂಡಿಗೆ ಅವರು 5 ವರ್ಷ ಆದಾಗ ಅವ್ರು ಯಾರು ಇನ್ಕಮ್ ತೋರಿಸುವುದಿಲ್ಲ. ಪ್ರತಿಯೊಬ್ಬ ಜನಪ್ರತಿನಿಧಿ ಒಳ್ಳೆಯವನು ಇರ್ಲಿಕ್ಕೂ ಸಾಧ್ಯತೆ ಉಂಟು. ಗಣೇಶ್ ಅಂತ ಅವರು ಬಿಜೆಪಿದು ಒಳ್ಳೆಯವರು ಇರ್ಲಿಕ್ಕೆ ಸಾಧ್ಯತೆ ಉಂಟು. ಒಂದೊಂದು ಜನಪ್ರತಿನಿಧಿಯ ಇನ್ಕಮ್ ಅನ್ನು ಲೆಕ್ಕ ತೆಗೀರಿ. ಬಡವರಿಗೆ ಕೊಡುವಾಗ ನಾವು ಲೆಕ್ಕ ತೆಗಿತೇವ್ರೆ, ಈ ಜನಪ್ರತಿನಿಧಿಗಳಿಗೆ 5 ವರ್ಷದಲ್ಲಿ ಎಷ್ಟು ಇನ್ಕಮ್ ಆಗ್ತದೆ, ಯಾವ ಕಾರ್ಪೊರೇಟರ್, ಮಹಿಳಾ ಕಾರ್ಪೊರೇಟರ್ ಹಿಡ್ಕೊಂಡು ಕೋಟಿ ಕಟ್ಲೆದು ಮನೆ 5 ವರ್ಷದಲ್ಲಿ ಎಲ್ಲಿ ಮಾಡ್ತಾರೆ, ಇದು ಎಲ್ಲಿಂದ ಇನ್ಕಮ್ ಅಂತ ಲೆಕ್ಕ ತೆಗೆದ್ರೆ
ಜನಸಾಮಾನ್ಯರಿಗೆ ಒಂದೊಂದು ವಾರ್ಡ್ ಅಲ್ಲಿ ಬೇಕಾದಷ್ಟು ಬರ್ತದೆ. ಇದು 2 ಮೂಲಗಳನ್ನು ನಮ್ಮಿಂದ ಶುರು ಮಾಡುವ ಎಲ್ಲ ಪಕ್ಷದವರು. ನಾನು ಆ ಪಕ್ಷ ಈ ಪಕ್ಷ ಅಲ್ಲ. MLA-ಗಳದು ಪಿಂಚಣಿ, MLC-ಗಳದು ಮತ್ತೆ ಜನಪ್ರತಿನಿಧಿಗಳದು ಪ್ರತಿ ವರ್ಷ ಅವರದ್ದು ಇನ್ಕಮ್ ಲೆಕ್ಕ ನೋಡಿದ್ರೆ ಇದು ಯಾರ ಟ್ಯಾಕ್ಸ್ ಅಂತ ನಾವು ಕ್ವಶನ್ ಮಾಡಬಹುದು. ಯಾಕಂದ್ರೆ ಬಾಕಿದಕ್ಕೆಲ್ಲ ನಮ್ಮ ಟ್ಯಾಕ್ಸ್ ಹೇಳುವಾಗ ಇವರು ಮುಳುಗಿಸ್ತಾರಲ್ಲ, ಅದನ್ನ ಇದರಿಂದ ಅಡ್ಜಸ್ಟ್ ಮಾಡಬಹುದು ಅಂತ ನಾನು ಹೇಳುದು. 2 ಪಕ್ಷದವರು ಅದು ಒಪ್ಪಿದ್ರೆ ಬೇಕಾದಷ್ಟು ನಮ್ಗೆ ಇನ್ಕಮ್ ಬರ್ತದೆ. ಮತ್ತೆ ಕಪ್ಪು ಹಣದ ಬಗ್ಗೆ ನಾನು ಹೇಳಲೇಬೇಕು. ಮೋದಿ ಅವರು ಇವರು ಹೇಳಿದಾಗ ಹಾಗೆ ಹೇಳಿದಲ್ಲ, ಸ್ವಿಸ್ ಬ್ಯಾಂಕ್ ಇಂದ ಇಷ್ಟು ಆದ್ರೆ 15 ಲಕ್ಷ ಒಂದು ಮನೆಗೆ ಬರುವಂತದ್ದು ಅಂತ ಹೇಳುದು ಅವಕಾಶಗಳಿವೆ. ಅದು ನಾನು ಹೇಳ್ತೇನೆ, ಆ ಅವಕಾಶವನ್ನು ನಾವು ಎಷ್ಟು ಸಮಯ ಕಾಯ್ಬೇಕು ಅಂತ ಮೋದಿ ಅವರು ಮನಸ್ಸು ಮಾಡಿದ್ರೆ, ಮೋದಿ ಅವರು ಈಗ ಕೆಲಸ ಮಾಡುವಂತ ಹಾಗೆ ಮೋದಿ ಅವರು ಮನಸ್ಸು ಮಾಡಿದ್ರೆ 100% ಆ ಕಪ್ಪು ಹಣವನ್ನಿಲ್ಲಿ ತರ್ಬೋದು. ಅವರಿಂದ ಸಾಧ್ಯ. ಖಾಲಿ ಅವರ ಹೆಸರು ಹೇಳ್ಕೊಂಡು ಇಲ್ಲಿ ಕುಣಿಯುವುದಲ್ಲ, ಅವರು ಅದನ್ನು ಮಾಡ್ತಾರೆ, ಮಾಡಬೇಕು. ಮನೆಯವರಿಗೆ ಕೊಡೋದಿದ್ರು ಚಿಂತಿಲ್ಲ, ಯಾರಿಗೂ ಬೇಡ 15 ಲಕ್ಷ. ನಮ್ಮ ದೇಶಕ್ಕೆ ತಂದು ಅಲ್ಲಿ ಕೊಟ್ರೆ ಭಾರಿ ಸಂತೋಷ ನಮ್ಗೆ. ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು. ಇದು ಸದ್ಯ ಸ್ತ್ರೀ ಶಕ್ತಿ ಗ್ಯಾರಂಟಿಯ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳೇನಿದೆ, ಮಹಿಳೆಯರಿಗೆ ಬಹಳಷ್ಟು ಫೋಕಸ್ ಮಾಡ್ಕೊಂಡು ಈ ಯೋಜನೆಗಳನ್ನ ಭಾಗ್ಯಗಳನ್ನ ತಂದಿದ್ದಾರೆ ಅನ್ನೋ ವಿಚಾರ ವಿಮರ್ಶೆ ಒಂದ್ ಕಡೆ ಆದ್ರೆ, ಇದು ನಿಜವಾಗ್ಲೂ ಕೂಡ ಮಹಿಳೆಯರಿಗೆ ತಲುಪುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಸದ್ಯ ಮಹಿಳೆಯರು ಏನ್ ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ ಅಂತ ಬಂದಾಗ ಇವತ್ತಿನ ಚರ್ಚೆ ಬಹಳಷ್ಟು ವಿಚಾರಗಳಿದೆ ಇನ್ನು ಕೂಡ. ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಯಾಕಂದ್ರೆ 1.5 ಗಂಟೆಗಳ ಕಾಲ ಬಹುಶಃ ಅದನ್ನ ಮೀರಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಬಹಳಷ್ಟು ಕರೆಗಳು ಇನ್ನೂ ಕೂಡ ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ಜೊತೆಗೆ ಇದು ಈ ಹೊತ್ತಿನ ಚರ್ಚೆ, ಈ ಹೊತ್ತಿನ ವಿಶೇಷ. ಇವೆಲ್ಲದರ ಜೊತೆಗೆ ಇನ್ನು ಮುಂದಕ್ಕೆ ಈ ಮಹಿಳೆಯರಿಗೆ ಕೊಟ್ಟಿರುವಂತಹ ಯೋಜನೆಗಳು ಅಥವಾ ನಿರುದ್ಯೋಗಿ ಯುವಕರಿಗೆ ಯುವತಿಗೆ ಕೊಟ್ಟಿರುವಂತಹ ಯೋಜನೆಗಳು, ಎಲ್ಲ ಯೋಜನೆಗಳು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಜೊತೆಗೆ ಯಾವ ರೀತಿ ಮತ್ತೊಂದು ವಿಚಾರಕ್ಕೆ ಇದು ತೆರೆದುಕೊಳ್ಳುತ್ತೆ ಪ್ರಶ್ನೆಗಳು ಒಂದ್ ಕಡೆ ಆದ್ರೆ, ಇನ್ನು ಮುಂದಕ್ಕೆ 1 ವರ್ಷಗಳಲ್ಲಿ ಸಂಸದರ ಚುನಾವಣೆ ಬರುತ್ತೆ, MP ಎಲೆಕ್ಷನ್ ಬರುತ್ತೆ. ಸೊ 1 ವರ್ಷಗಳಿಗೋಸ್ಕರ ಮಾತ್ರವಾ ಈ ಯೋಜನೆ ಅನ್ನುವಂತಹ ಪ್ರಶ್ನೆಗಳನ್ನು ಹೇಳುವವರು ಕೂಡ ಇದ್ದಾರೆ. ಅದಕ್ಕೂ ಕೂಡ ಕಾಲವೇ ತೀರ್ಮಾನ ಮಾಡುತ್ತೆ ಎಲ್ಲದಕ್ಕೂ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿರುವಂತಹ ಅತಿಥಿಗಳು ಮಂಜುಳಾ ರಾವ್ ಅವರು ಬಿಜೆಪಿಯಿಂದ, ಮೇಡಮ್ ಥ್ಯಾಂಕ್ ಯು. ಅದೇ ರೀತಿ ಪ್ರಸನ್ನ ರವಿ ಅವರು ಸಾಮಾಜಿಕ ಹೋರಾಟಗಾರರು, ಮೇಡಮ್ ಥ್ಯಾಂಕ್ ಯು. ಅದೇ ರೀತಿ ಮರಿಯಮ್ಮ ಥಾಮಸ್ ಅವರು ಕಾಂಗ್ರೆಸ್ ವಕ್ತಾರರು, ಮೇಡಮ್ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು